ಶ್ರೀ ಗುರುಗಣಾಧಿಪತಯೇ ನಮಃ. ನಿನ್ನ ಭಜಿಸುವೆ ನಮ್ಮ ಕಾಳಿಕಾಂಬಾ. ನಿನ್ನ ಭಜಿಸುವೆ ನಮ್ಮ ಕಾಳಿಕಾಂಬಾ. ನಾನು ನಿನ್ನಯ ಭಜಕನಗುವುದು ನೀನು ಜಗದ ಮಾತೆಯಹುದು. ನಾನು ನಿನ್ನಯ ಭಜಕ ಅಗುದು ನೀನು ಜಗದ ಮಾತೆಯಗುದು. ಭಾನು ಕೋಟಿ ಪ್ರಕಾಶೇ ದೇವಿ, ಭಾನು ಕೋಟಿ ದೇವಿ ಪ್ರಕಾಶಿ. ನಾನಿನ್ನ ಭಜಿಪೆ ನಮ್ಮ ಕಾಳಿಕಾಂಬಾ. ಅಂಬುರುಹದಳನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಲಿ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ ವರ್ಣಿಪಿನಿ ಕಥಾಮೃತವ. ಅರಸ ಕೇಳುನು ದಿನದಿ ತರಣಿಸುತರಾಧಿಯ ಅರಿತು ನಯಮನದಿ ವಿದ್ಯೆಯಿಲ್ಲದ ಬಾಳು. ತರಣಿಸುತರಾಧಿಯ ಅರಿತು ನಯಮನದಿ ವಿದ್ಯೆಯಿಲ್ಲದ ಬಾಳು. ಬರಡು ಪಶು ಸಮ ಬುದ್ಧಿ ಧರಣಿಯೊಳಗೀನವೆಂದು, ಬರಡು ಪಶು ಸಮ ಬುದ್ಧಿ ಧರಣಿಯೊಳಗವಹೀನ. ವಿದ್ಯೆಯೇ ಪರದೈವವು ತಿರೆಯೊಳಾರಿಹರು ವರ ವಿದ್ಯೋಪದೇಶಕರು. ಅರಿವಿನೆಂದೆನು ತಪಿತನಡಿಗೆರಗಿ ವಿನಯದಲ್ಲಿ, ಅರಿವಿನೆಂದೆನು ಪಿತನಡಿಗೆರಗಿ ವಿನಯದಲ್ಲಿ. ಅರಿತೆಯೋದಿದೆ ಸರಸವೆಂದರಿಯದೆ ಇದನನುಗ್ರಹಿಸು ಶರಣು ಶರಣು.
ತರಣಿಸುತ್ತರಾದಿಯ ಒಂದಷ್ಟು ರಹಸ್ಯವಾಗಿಯೇ ಉಳಿಯುತ್ತದೆ ಬದುಕಲ್ಲಿ, ಮತ್ತೊಂದಷ್ಟು ಪ್ರಕಾಶಕ್ಕೆ ಬಂದು ಹೊಳೆಯುತ್ತದೆ ಬದುಕಲ್ಲಿ. ಪ್ರಕಾಶದಲ್ಲಿ ನಾವು ಕಂಡದ್ದೇನುಂಟೋ ಅದರಿಂದಲೇ ರಹಸ್ಯವನ್ನು ಅನ್ವೇಷಿಸುವ ಪ್ರವೃತ್ತಿ ಬದುಕಲ್ಲಿ ತಾನಾಗಿ ಜಾಗೃತವಾಗುತ್ತದೆ. ಜ್ಞಾನಿಗಳಾದವರ ಬದುಕನ್ನು ನೋಡಿದರೂ ನಮಗೆ ಗೊತ್ತಾಗುವುದೇ. ಪ್ರಕಾಶಮಯವಾಗಿ ಕಂಗೊಳಿಸುವಂತಹ ಬದುಕನ್ನೇ ಆಧರಿಸಿ ಬದುಕಿಗೆ ಕಾರಣ ಏನು, ಬದುಕಿನ ಹಿನ್ನೆಲೆ ಯಾವುದು, ಬದುಕಿನಿಂದ ಸಾಧಿಸಬೇಕಾದ್ದೇನು, ಬದುಕಿನ ಮೂಲಕವಾಗಿ ಏರಿ ಹೋಗಬೇಕಾದದ್ದೆತ್ತ ಎಂಬುದನ್ನು ಅನ್ವೇಷಿಸುವುದಕ್ಕೆ ನಮ್ಮ ಮನೋಬುದ್ಧಿಗಳು ತುಡಿಯುತ್ತದೆ. ಅದಕ್ಕೆ ಪ್ರಯತ್ನಪರರಾಗುತ್ತಾರೆ. ಪ್ರಯತ್ನಿಸಿದವರಿಗೆಲ್ಲ ಫಲಿತಾಂಶ ಉಂಟು ಅಂತ ಖಚಿತತೆ ಇಲ್ಲ. ಹಾಗೆಂತ ಫಲಿತಾಂಶ ಖಚಿತವಲ್ಲ ಎಂಬುದರಿಂದ ಪ್ರಯತ್ನ ಮಾಡದೇ ಯಾರೂ ಉಳಿಯುವುದೂ ಇಲ್ಲ. ನಮ್ಮ ಪಾಲಿಗೆ ಎಷ್ಟು ದಕ್ಕುತ್ತದೋ ಅಷ್ಟನ್ನು ನಾವು ಅರಿಯಬೇಕು. ಅರಿತು ಬದುಕನ್ನು ಸುಗಮವಾಗಿಸ್ತಾ ಸಾರ್ಥಕವಾಗಿಸಬೇಕು ಎಂಬ ಪ್ರಯತ್ನ ಪ್ರತಿಯೋರ್ವರಲ್ಲೂ ಒಂದಲ್ಲ ಒಂದು ಹಂತದಲ್ಲಿ ಜಾಗೃತವಾಗಿಯೇ ಇರ್ತದೆ. ಆಗುವುದಕ್ಕೆ ಅಧಿರಥ ನಾಮಕನಾದಂತಹ ಧೃತರಾಷ್ಟ್ರ ಭೂಪತಿಯ ಸಾರಥಿ ಹಸ್ತಿನಾವತಿಯಲ್ಲಿ ಸಾಕಿದ್ದು ನನ್ನನ್ನು. ವಸುಸೇಣ ಅಂತ ನನಗೆ ಹೆಸರಿರಿಸಿದರು. ಹಸ್ತಿನಾವತಿಯ ಅರಸುವಾಗಿ ಪ್ರತಿಷ್ಠಿತನಾದಂತಹ ಧೃತರಾಷ್ಟ್ರ ಭೂಪತಿಯ ಸಾರಥಿ ಎಂಬುದರಿಂದ ಅರಮನೆಗೆ ಹೋಗುವುದು ಬರುವುದು ಒಡನಾಡುವುದು ಸಹಜವಾದ ವಿದ್ಯಮಾನವಾಗಿತ್ತು. ಅದೊಂದು ವಿಶೇಷವಾಗಿ ಬದುಕಲ್ಲಿ ಕಾಣಲಿಲ್ಲ. ಬಾಲ್ಯವನ್ನು ಕಳೆದು ಯೌವನವನ್ನು ಉತ್ತರಿಸ್ತಾ ಪ್ರೌಢನಾಗಬೇಕು ಎಂಬ ಹಂತದಲ್ಲಿ ಹಾಗೆ ನೋಡಿದರೆ ನಾನೀಗ ಯಾವ ಸ್ಥಿತಿಯಲ್ಲಿದ್ದೇನೋ ಅದು ಯೌವನದಲ್ಲಿ ವಿದ್ಯಾಭ್ಯಾಸವನ್ನು ಅರಿಯಬೇಕು, ವಿದ್ಯಾಭ್ಯಾಸವನ್ನು ಹೊಂದಬೇಕು ಎಂಬ ಪ್ರಯತ್ನದಲ್ಲಿ ಯಾರಿರ್ತಾರೋ ಅವರಿಗೆ ಸಹಜ ಸ್ಥಿತಿ. ನನಗೆ ಸ್ವಲ್ಪ ತಡವಾಗಿ ಅರಿವು ಮೂಡಿಸಿದ ಸ್ಥಿತಿ ಇದು. ಆದ್ದರಿಂದಲೇ ಸಹವರ್ತಿಗಳಾಗಿರುವ ಬಾಲರೆಲ್ಲ ಪ್ರಾಯದಲ್ಲಿ ನನ್ನಿಂದ ಸಣ್ಣವರೇ. ಹಾಗೆ ಅಂತ ಅವರ ಹೊರಗುವರರು ಅರಮನೆ ಆಶ್ರಯದಲ್ಲೇ ಬೆಳೆಯುತ್ತಾ ಇರುವವರು. ವಿಶಾಲವಾಗಿ ಬೆಳೆದು ನಿಂತಹ ಹಬ್ಬಿ ಹರಡಿದಂತಹ ಕುರುಕುಲದಲ್ಲಿ ಈ ತಲೆಮಾರಿನ ಪ್ರಾತಿನಿಧ್ಯವನ್ನು ಹೊಂದಿ ಬೆಳೆಯುತ್ತಾ ಇರುವ ಅರಸು ಕುಮಾರರವರೆಲ್ಲ ಸಂಖ್ಯೆಯಲ್ಲಿ 105 ಮಂದಿ ಇದ್ದಾರೆ. ಸತತವಾಗಿ ಯತ್ನಶೀಲರಾಗಿದ್ದುಕೊಂಡು ವಿದ್ಯಾಸಿದ್ಧಿಯನ್ನು ಹೊಂದಬೇಕು ಅಂತ ಕುಂಭಸಂಭವರೆಂದೇ ಪ್ರಸಿದ್ಧರಾದ ಭರದ್ವಾಜ ಗೋತ್ರೋತ್ಪನ್ನರಾದಂತಹ ದ್ರೋಣರನ್ನು ಆಶ್ರಯಿಸಿ ಇಲ್ಲೇ ನೆಲೆಯಾದಂತಹ ಗುರುಕುಲದಲ್ಲಿಯೇ ತಾವು ವ್ಯಸ್ತರಾಗಿ ವಿದ್ಯಾರ್ಜನೆಯಲ್ಲಿ ಸತತವಾಗಿ ತೊಡಗಿಕೊಂಡಿದ್ದಾರೆ. ಅವರ ಆಗುಹೋಗುಗಳಾಗಲಿ ಬೆಳವಣಿಗೆಗಳಾಗಲಿ ವಿದ್ಯಾಭ್ಯಾಸದ ಉಪಕ್ರಮವಾಗಲಿ ಪ್ರತಿ ದಿವಸ ಅರಸ ಕೇಳುವಂತಾಗ್ತದೆ. ಇವರು ಹೀಗೆ ಕಲ್ತಿದ್ದಾರೆ, ಇಷ್ಟು ಕಲ್ತಿದ್ದಾರೆ, ಹೀಗೆ ಮುನ್ನಡೆಯುತ್ತಾ ಇದ್ದಾರೆ ಅಂತ. ಅರಸೊತ್ತಿಗೆ ಪೀಠದಿಂದಲೇ ವಿಚಾರಣೆ ನಡೆಯುತ್ತದೆ. ಅರಸೊತ್ತಿಗೆ ವಿಚಾರಿಸ್ತದೆ ಅಂತಂದರೆ ಧೃತರಾಷ್ಟ್ರ ಭೂಪತಿ ಜನ್ಮಾಂಧನಾಗಿದ್ದರೂ ತಾನೇ ಎಲ್ಲವನ್ನು ವಿಚಾರಿಸಿ ನೋಡಿಕೊಳ್ತಾನೆ ಅಂತಲ್ಲ. ಎಲ್ಲ ಆಗುಹೋಗಿನ ಹೊಣೆ ಹೊತ್ತಂತಹ ಆಚಾರ್ಯರೆನಿಸಿದ ಭೀಷ್ಮರು ಗುರುಕುಲದ ವಿದ್ಯಮಾನಗಳನ್ನೆಲ್ಲ ಸಸೂಕ್ಷ್ಮವಾಗಿ ನಿರೀಕ್ಷಿಸ್ತಾ ಇರ್ತಾರೆ. ಆದ್ದರಿಂದಲೇ ಆ 105 ಮಂದಿ ಅಬಾಧಿತವಾಗಿ ವಿದ್ಯಾರ್ಜನೆಯನ್ನು ಮಾಡುವಲ್ಲಿ ಕೃತ ಪರಿಶ್ರಮರಾಗುತ್ತಾ ಇದ್ದಾರೆ. ಅವರು ಮಾತ್ರವೋ ಅಂತ ಕೇಳಿದರೆ ಹಸ್ತಿನಾವತಿ ಅರಸುಪೀಠ ಅಂಗೀಕರಿಸಿದ ಅನ್ಯರು ಕೆಲವರಾದರೂ ಬಂದು ಈ ಗುರುಕುಲದಲ್ಲಿ ವಿದ್ಯಾಭ್ಯಾಸದ ಸುಯೋಗವನ್ನು ಹೊಂದಿದ್ದು ನನ್ನ ಅನುಭವಕ್ಕೂ ಬಂತಲ್ಲ. ನಮಗೆ ಬಳಿಕ ಬಂದು ಸೇರಿದ 5 ಮಂದಿ ಪಾಂಡವರಿಗಿಂತ ಕೌರವರಾಗಿಯೇ ಹುಟ್ಟಿನಿಂದ ಸ್ಥಾಪಿತರಾದ 100 ಮಂದಿ ಆಪ್ತರಾದದ್ದು ಸಹಜ. ಒಂದು ಕಾರಣ, ನನ್ನ ಅಯ್ಯ ಯಾರಿಗೆ ಸಾರಥ್ಯ ಕರ್ಮವನ್ನು ನಿರ್ವಹಿಸ್ತಾನೋ ಆ ಧೃತರಾಷ್ಟ್ರ ಭೂಪತಿಯ ಮಕ್ಕಳು. ಈಗ ಒಂದೇ ರಥದಲ್ಲಿ ನೆಲೆಯಾದ 2 ಪ್ರಭುತಿಗಳು. ಒಬ್ಬಾತ ರಥಿಕನ ಸ್ಥಾನದಲ್ಲಿ, ಈಗ ಹೋರಾಟಕ್ಕೆ ಅಂಧನಾದ ನೃಪತಿ ಹೋಗುತ್ತಾನೆ ಅಂತಲ್ಲ, ರಥಸ್ಥನಾದ ವೇಳೆಯಲ್ಲಿ ರಥಿಕನ ನೆಲೆಯಲ್ಲಿ ನೆಲೆಸುವುದು ಭೂಪತಿಯಾದ ಧೃತರಾಷ್ಟ್ರ. ಸಾರಥಿಯಾಗಿ
ದೃಷ್ಟಿಹೀನನಾದರೂ ಕೂಡ ಇಚ್ಛಿತವಾದಂತಹ ಗಮ್ಯವನ್ನು ಸೇರುವಲ್ಲಿ ಸತತವಾಗಿ ಪರಿಶ್ರಮಶೀಲನಾದವನು ನನ್ನ ಅಯ್ಯನಾದಂತಹ ಪಾಲಕನಾದಂತಹ ಅಧಿರಥ. ಸಾಮಾಜಿಕವಾದ ಸ್ತರ ಭಿನ್ನ ಭಿನ್ನವಾದರೂ ಒಗ್ಗೂಡಿಸುವುದಕ್ಕೆ ಎಷ್ಟೆಲ್ಲ ಸೂತ್ರಗಳು ಒದಗಿ ಬರ್ತದೆ ಅಂತ. ಅರಗುವರರಾದರೂ ಆಪ್ತತೆಯಿಂದ ಒಡನಾಡುವುದಕ್ಕೆ ನನ್ನಪ್ಪನು ಆ 100 ಮಂದಿಯ ಅಪ್ಪನು ಒಂದೇ ರಥದಲ್ಲಿ ಒಗ್ಗೂಡಿದ್ದೇ ನಿಮಿತ್ತ ಆಯಿತೋ ಏನೋ. ಸಾಮಾಜಿಕವಾದ ಅಂತರ ಅವರನ್ನು ಒಂದು ರಥದಲ್ಲಿ ಒಗ್ಗೂಡುವುದಕ್ಕೆ ತೊಡಕಾಗಲಿಲ್ಲ ಅಂತಾದರೆ, ಮನೋರಥದ ಸಾಮ್ಯವನ್ನು ಹೊಂದಿದಂತಹ ನಾವು ಮಕ್ಕಳು, ಧಾರ್ತರಾಷ್ಟ್ರರು, ಆದಿರಥಿಯಾದ ನಾನು ವಸುಶೇಣ, ಒಂದೇ ಮನೋರಥದಿಂದಾಗಿ ಒಗ್ಗೂಡುವುದರಲ್ಲಿ ಆಶ್ಚರ್ಯವೂ ಕಾಣಲಿಲ್ಲ, ನನಗೆ ವಿಸ್ಮಯವೂ ಕಾಣಲಿಲ್ಲ. ಹೊಕ್ಕು ಬಳಕೆ ಸಂಬಂಧಗಳನ್ನು ದೃಢವಾಗಿಸ್ತಾ ಹೋಗ್ತದಂತೆ. ಹೊಕ್ಕು ಬಳಸುವುದು ಅಂದರೆ ಏನು? ಅವರ ಮನೆಗೆ ನಾವು ಹೋಗಿ ಆತಿಥ್ಯ ಸ್ವೀಕರಿಸುವುದು, ನಮ್ಮ ಮನೆಗೆ ಅವರನ್ನು ಕರೆಯುವುದು, ಇದು ಮಾತ್ರ ಅಲ್ಲವಲ್ಲ. ಅವರ ಸದ್ಭಾವಗಳನ್ನು, ಮನೋಗತವನ್ನು ನಾವು ಅರಿತು ಅನುವರ್ತಿಸುವುದು, ನಮ್ಮ ಮನೋಭೂಮಿಕೆಗೆ ಅನುಗುಣವಾಗಿ ಅವರು ಒದಗಿ ನಿಲ್ಲುವುದು. ಬಾಲ್ಯಾದಾರಭ್ಯ ಅರಮನೆಯ ಅಂಗಳದಲ್ಲಿ ಆಡ್ತಾ 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 ಬೆಳೆದದ್ದೇನುಂಟು, ಒಂದು ಹಂತದಲ್ಲಿ ನನ್ನ ಜೊತೆ ಸೇರುವಾಗ ಅವರು ಒಂದು ಅಸಹಜವಾಗಿ ತಮ್ಮಲ್ಲಿ ಇಲ್ಲದ ಪ್ರೌಢಿಮೆಯನ್ನು ತಂದುಕೊಂಡರು. ಯಾಕೆಂದರೆ ಸ್ವಲ್ಪ ಪ್ರಾಯ ಹೆಚ್ಚಾದವನಿವನು ಎಂಬ ಭಾವ. ಅವರ ಜೊತೆ ಒಡಗೂಡುವಾಗ ನಾನು ಗತಕಾಲದಲ್ಲಿ ಸ್ವಲ್ಪ ಮತ್ತಷ್ಟು ಇಳಿದು ಹೋದೆ. ಅಂದರೆ ನನಗೆ ಅವರಿಗಿಂತ ಹೆಚ್ಚು ಪ್ರಾಯ ಆಗಿದೆ ಅಂತ ತೋರಿಸಿಕೊಳ್ಳುವ ಪ್ರಯತ್ನ ಮಾಡದೆ ಅವರ ವಯೋಸ್ಥಿತಿಗೆ, ಅವರ ಮನಸ್ಥಿತಿಗೆ ಒಗ್ಗಿದಂತೆಯೇ ಸೇರಿಕೊಂಡೆ. ಇದೇ ಸುಗಮವಾಗಿ ನಮ್ಮ ಮೈತ್ರಿ ಬಂಧವನ್ನು ಮುಂದುವರಿಸಿತು. ಆದರೆ ಸರಸದಲ್ಲೋ ವಿಹಾರದಲ್ಲೋ ಜೊತೆಯಾಗುತ್ತಾ ಇದ್ದ ನಾವು, ಅವರು ವಿದ್ಯಾಭ್ಯಾಸಕ್ಕಾಗಿ ಗುರುಕುಲವನ್ನು, ಗುರುಸನ್ನಿಧಿಯನ್ನು ಸೇರುವ ಕಾಲದಲ್ಲಿ ನಾ ಏಕಾಕಿ ಆಗ್ತಾ ಹೋದೆ. ಆಗ ಉಳಿದ ಸಮಯದಲ್ಲಿ ಒಡನಾಡುವುದಕ್ಕೆ ಜೊತೆಯಾಗುವಂತಹ ಅವರು ಎಲ್ಲಿ ವಿಹರಿಸ್ತಾರೋ ಆ ಕ್ಷೇತ್ರದತ್ತ ಸಹಜವಾಗಿ ಆಕರ್ಷಿತನಾದೆ. ನಾ ಏಕಾಂಗಿಯಾಗಿರುವಾಗ ಅವರೆಲ್ಲಿರ್ತಾರೋ ಅಲ್ಲಿಗೆ ಹೋಗುವುದು, ಅಂದರೆ ಗುರುಕುಲಕ್ಕೆ. ಆಗಲೇ ನಾ ಸೂಚಿಸಿದಂತೆ 105 ಮಂದಿ ಮಾತ್ರ ಅಲ್ಲ, ಹಸ್ತಿನಾವತಿಯ ಅರಮನೆಯ ಅರಸು ಪೀಠ ಒಪ್ಪಿದ ಎಲ್ಲರೂ ಅಲ್ಲಿ ಶಿಷ್ಯರಾಗ್ತಾ ಇದ್ದಾರೆ ಎಂಬ ವಿದ್ಯಮಾನ ಏನುಂಟು, ಅದೆಲ್ಲವನ್ನೂ ಗುರುತಿಸುವಾಗ ನನಗೂ ಕಂಡದ್ದು, ನಾನೀಗ ಹೋಗಿ ನಿಂತರೆ, ನನ್ನಿಂದ ಆದಷ್ಟನ್ನು ಕಲಿತರೆ ಇಲ್ಲಿ ಯಾರು ಆಕ್ಷೇಪ ಹೇಳುವುದಕ್ಕಿಲ್ವಲ್ಲ. ಈಗ ಕೌರವಾದಿಗಳಿಗೆ ಸುಯೋಧನನಿಂದ ಮೊದಲುಗೊಂಡು 100 ಮಂದಿಯ ಜೊತೆಯಲ್ಲಿ ಒಡನಾಡುವಾಗ ಆಕ್ಷೇಪ ಹೇಳದವರು, ಅವರು ಕಲಿಯುವಾಗ ನನ್ನ ಪ್ರಾಪ್ತಿ ಎಷ್ಟುಂಟೋ ಅಷ್ಟಕ್ಕೆ ನಾನಾಗಿ ಬೊಗಸೆ ಒಡ್ಡಿದರೆ ತಪ್ಪಿಲ್ವಲ್ಲ. ಈ ಭಾವ ಬಲೀತಾ ಹೋಯಿತು. 100ರೊಳಗೊಂದಾಗಿ ಸೇರಿಕೊಂಡೆ. 100ಕ್ಕಿಂತ ಪ್ರತ್ಯೇಕವಾಗಿ ಆಚಾರ್ಯ ದ್ರೋಣರಾಗಲಿ ಕೃಪರಾಗಲಿ ನನ್ನನ್ನು ಕಾಣಲಿಲ್ಲ. ಸುಗಮವಾಗಿ ಶಸ್ತ್ರವಿದ್ಯೆ, ಅದರ ಉಪದೇಶ ನನಗೆ ಲಭ್ಯವಾಗ್ತಾ ಹೋಯಿತು. ಬೀಜಾವಾಪವಾಗಿ ಬೇಕಾದ ಜೀವದ್ರವವನ್ನು ಜಲವಾಗಿ ಎರೆದಾಗ ಅಲ್ವೋ ಇದು ಕುಡಿಯೊಡೆದು ಬೆಳೆಯುವ ಬಗೆ ಹೇಗೆ ಅಂತ ಅರಿವಿಗೆ ಬರುವುದು. ಎಲ್ಲರಿಗೂ ಈಗ ಬೀಜ ನೋಡಿದಾಗಲೇ ಗೊತ್ತಾಗ್ತದೆ ಇದು ಎಷ್ಟು ಬೆಳೆಯಬಲ್ಲದು, ಇದರ ಫಲ ಎಷ್ಟು ಮಧುರವಾಗಬಲ್ಲದು, ಇದರ ವಿಸ್ತಾರ ಎಷ್ಟು ಹಿರಿದಾಗಿ ಹಿಗ್ಗಬಲ್ಲದು ಅಂತ ಬೀಜ ನೋಡಿದಾಗ ಗೊತ್ತಾಗ್ತದೆ. ಹಸ್ತಿನಾವತಿಯ ಅರಮನೆಯ ಅಂಗಣದಲ್ಲೇ ಬೆಳೆದು ನಿಂತ ಗುರುಕುಲದಲ್ಲಿ ವಸುಶೇಣ ನಾಮಕನಾದ ಒಬ್ಬಾತ ವೀರನಾಗುವ ಹಂಬಲವನ್ನು ಹೊತ್ತವನ ಸಂಸ್ಕಾರದ ಬೀಜಾವಾಪ ವಿದ್ಯಾಭ್ಯಾಸದ ರೂಪದಲ್ಲಿ ಆಗಿ ದ್ರೋಣವಿದ್ಯೆ ಎಂಬ ಜೀವಜಲ ಸಿಕ್ಕಿದ ಕಾಲದಲ್ಲಿ ಟಿಸಿಲೊಡೆಯುವುದಕ್ಕೆ ತೊಡಗಿದಾಗ ನನಗೇ ವಿಸ್ಮಯ ಆಯಿತು. ಬೀಜವೊಂದು ತನ್ನ ಬೆಳವಣಿಗೆಗೆ ತಾನೇ ವಿಸ್ಮಿತವಾಗುವ ಹಾಗೆ. ಅವರು ಕಲಿಯುವಾಗ ಸುಮ್ಮನೇ ಇರಬೇಕು, ಹೇಗೂ ಎಲ್ಲ ಸಂದರ್ಭದಲ್ಲೂ ಅವರ ಒಡನಾಡಿಯಾಗಿರ್ತೇನೆ, ಕಲಿಯುವುದಕ್ಕೂ ಜೊತೆಯಾಗುತ್ತೇನೆ ಅಂತ ಬಂದವನಿಗೆ ಅವರು ಕಲಿಯಬೇಕಾದದ್ದು ಅವರಿಗಿಂತ ತೀಕ್ಷ್ಣವಾಗಿ, ಅವರಿಗಿಂತ ಸುಲಲಿತವಾಗಿ, ಅವರಿಗಿಂತ ಸುಗಮವಾಗಿ ಆ ವಿದ್ಯೆಗಳು ನನಗೆ ವಶವರ್ತಿಯಾಗುವುದಕ್ಕೆ ತೊಡಗಿದಾಗ
ಈಗ ಧನುಸ್ಸು ಹಿಡಿಯುವ ಹಿಡಿತ ಎಷ್ಟು ದೃಢವಾಗಿರಬೇಕು ಅಂತ ಅವರು ಅರಿಯುವ ಮೊದಲು ಅವರಿಗೆ ಹೇಳುವಾಗಲೇ ನನ್ನ ಕೈಗೆ ಬಂದಿದೆ. ಬಾಣ ತೆಗೆದು ಹೊಡೆಯುವ ಬಗೆ ಹೇಗಿರಬೇಕು ಅಂತ ಅವರು ಹೇಳ್ತಾ ಇರುವಾಗ 100 ಮಂದಿಯ ಮನದಲ್ಲಿ ಉದಿಸಿದ ಬೆರಗಿಗಿಂತ ಹೆಚ್ಚಿನ ಬೆರಗು ನನ್ನ ಮನದಲ್ಲಿ ಮೊಳೆತು ನಿಂತಿದೆ. ಹಾಗೆಂತ ನಾನು 100 ಮಂದಿಯತ್ತ ಮಾತ್ರ ಲಕ್ಷಿಸಿದ್ದು ಅಂತಲ್ಲ, ಆ ಕಡೆಯಿಂದಲೂ ಬಂದು ಸೇರಿ ಗುರುಗಳೆದುರಿನಲ್ಲಿ ಒಂದೇ ಸಾಲಲ್ಲಿ ನಿಲ್ಲುವ ಈ 105 ಮಂದಿಯ ಸಂದೋಹದಲ್ಲಿ ಉಳಿದ 5ರಲ್ಲಿ 4 ಎಷ್ಟುಂಟೋ ಅವರಿಗಿಂತ ಹೆಚ್ಚು ಈ ವಿದ್ಯೆಯಲ್ಲಿ ನನಗೆ ಆಕರ್ಷಣೆ ಉಂಟು. ಆದರೆ ಮಧ್ಯದಲ್ಲಿರುವ ಒಬ್ಬ ಇದ್ದಾನೆ, ಅವನನ್ನು ಪಾರ್ಥ ಅಂತ ಕೆಲವರು ಕರೆಯುವುದು, ಅರ್ಜುನ ಅಂತ ಇನ್ನು ಕೆಲವರು ಗುರುತಿಸುವುದು. ಅವನಿಗೆ ನನಗಿಂತ ತೀವ್ರವಾಗಿ ಅಂತ ನಾನು ಹೇಳುವುದಕ್ಕಿಲ್ಲ, ತೀಕ್ಷ್ಣವಾಗಿ ಅಂತ ಗುರುತಿಸುವುದಕ್ಕಿಲ್ಲ. ನನಗೆ ಸರಿಸಮನೆನಿಸುವಂತೆ ಆಸಕ್ತಿ ಕುದುರುತ್ತಾ ಇರುವುದನ್ನು ನಾನು ಗಮನಿಸಿದೆ. ಇರಲಿ, ಈಗ ಅವನಿಗೆ ಆಸಕ್ತಿ ಬಂತು ಅಂತಾದರೆ ನನಗೆ ಆಕ್ಷೇಪ ಯಾಕೆ ಬರಬೇಕು? ನನ್ನ ಆಸಕ್ತಿಗೆ ನೀರೆರೆದು ನಾ ಕಲಿಯಬಹುದಾದದ್ದನ್ನೆಲ್ಲ ಕಲಿಸ್ತಾ ಒಂದು ಶಸ್ತ್ರವಾಗಿ ಧನುಸ್ಸನ್ನು ನಾ ಬಳಸುವ ಬಗೆಯನ್ನು ನನಗೆ ತಿಳಿಸಿಕೊಟ್ಟ ಕಾಲದಲ್ಲಿ ಒಡನಾಡಿಯಾಗಿ ಈ 100 ಮಂದಿ ಸುಯೋಧನಾದಿಗಳ ಜೊತೆಯಲ್ಲಿರುವಾಗ ಬಾರದ ಯೋಚನೆ ಸೂತರಕೇರಿಯಲ್ಲಿರುವ ನಮ್ಮ ಮನೆಗೆ ಹೋಗಿ ರಾತ್ರಿಯನ್ನು ಉತ್ತರಿಸುವಾಗ ಬರುವುದು. ರಾತ್ರಿ ಮಲಗಿದಾಗ ಅಥವಾ ಕುಳಿತಾಗ ಅನ್ಯ ವ್ಯವಹಾರ ನಿರತನಾದಾಗ ನನಗೆ ಕಾಣುವುದು ಸೂತರಕೇರಿಯಲ್ಲಿ ಎಷ್ಟು ಬೆಳಕಿದ್ದರೂ ಅದು ಬೆಳದಿಂಗಳಿಗೆ ಸಮ. ಬದುಕು ಬೆಳಗಬೇಕಾದರೆ ಈ ವಸುಶೇಣನ ಬದುಕಿನ ಹಗಲು ಸಿದ್ಧವಾಗುವುದು ಅರಮನೆಯ ಅಂಗಣದಲ್ಲಿ ಅಂತ. ಈಗ ಇಲ್ಲಿ ಬೇಕಾದ ವ್ಯವಸ್ಥೆ ಇಲ್ಲ ಅಂತಲ್ಲ, ಹಗಲಲ್ಲೂ ರಾತ್ರಿಯಲ್ಲೂ ಬೆಳಕಿರ್ತದೆ, ರಾತ್ರಿಯ ಬೆಳಕು ಕೃತಕವಾಗಿರ್ತದೆ, ಹಗಲಿನ ಸೂರ್ಯನ ಬೆಳಕು ಸಹಜವಾಗಿರ್ತದೆ. ಸಹಜವಾದ ಬೆಳಕಿನಿಂದ ಒಂದು ಜೀವ ಹೊಂದಬಹುದಾದ ಉತ್ಕರ್ಷ ರಾತ್ರಿಯ ಕೃತಕತೆಯಲ್ಲಿ ಹೊಂದುವುದಕ್ಕೆ ಹೇಗೆ ಅಸಾಧ್ಯವೋ, ಸೂತಕೇರಿಯಲ್ಲೇ ಕಾಲಯಾಪನೆ ಮಾಡುವುದರಿಂದ ವಸುಶೇಣನ ಬದುಕು ಅದು ಮುಂದೆ ಹೋದೀತು ಅಂತ ಯೋಚಿಸಿದರೆ ಮುಂದುವರಿದೀತು, ಆದರೆ ಎತ್ತರಕ್ಕೇರುವುದಕ್ಕಿಲ್ಲ. ಹಗಲಿನಲ್ಲಿ ಒಂದು ವಸ್ತು ಸ್ಫುಟವಾಗುವಂತೆ ವಸುಶೇಣನ ವ್ಯಕ್ತಿತ್ವ ಸೂತರಕೇರಿಯಲ್ಲಿ ಸ್ಫುಟವಾಗುವುದಕ್ಕಿಲ್ಲ. ಇದು ಬೆಳದಿಂಗಳಿನ ಆಶ್ರಯದಲ್ಲಿ ಆಹ್ಲಾದ ಅನುಭವಿಸುವುದಕ್ಕಾದೀತು. ಕೌಟುಂಬಿಕತೆ, ಸ್ನೇಹಪರತೆ, ತಂದೆ ತಾಯಂದಿರು, ಸಹೋದರರು, ಇಲ್ಲಿರುವಂತಹ ಬಂಧು ಬಳಗ ಇದೆಲ್ಲ ಆಹ್ಲಾದವನ್ನು ಕೊಡ್ತದೆ. ಇದು ಸರಿಯಿಲ್ಲ ಅಂತ ಆಕ್ಷೇಪ ಅಲ್ಲ, ಆದರೆ ಇದು ಸಹಜಗತಿಗೆ ಪೂರಕಲ್ಲ ಅಂತ ಅನಿಸುವುದಕ್ಕೆ ತೊಡಗಿ. ಇದೇ ಅನಿಸ್ತಾ ಇದ್ದಂತೆ, ನಿಜ ಹೇಳಬೇಕು ಅಂತಾದರೆ ದಿನ ಉರುಳುತ್ತಾ ಬಂದಂತೆ ರಾತ್ರಿ ಮಾತ್ರ ಮನೆಯಲ್ಲಿರುವುದು ಅಂತ ಆಗಿದೆ, ಹಗಲೆಲ್ಲ ಅರಮನೆಯಲ್ಲಿ. ಈಗ ನಾನು ಯಾವ ಅರಗುವವನು ಅಲ್ಲ. ಈಗ ಕೇಳಿದರೆ ಹೇಳ್ತಾರೆ, ನೀನು ಅರಮನೆಗೆ ಹೋಗಿ ಸೇರುವುದು ತಪ್ಪು ಅಂತ ಹೇಳುವಷ್ಟು ನಮಗೂ ಧೈರ್ಯ ಇಲ್ಲ. ಅಂದರೆ ಅದು ಅಮ್ಮನ ಮಾತು, ತೇಲಿ ಬಂದ ಮಗು ಅಲ್ವೋ ಮಗು. ಈಗ ತೇಲುವುದಕ್ಕೆ ತೊಡಗಿದ್ದ ಅರಮನೆಯಿಂದಲೇ, ಆದರೆ ನೀ ಹೋಗುವುದು ಬೇಡ ಅಂತ ನಾನೇ ಹೇಗೆ ಹೇಳುವುದು ಅಂತ. ಅಂದರೆ ಆ ತಾಯಿ ಹೃದಯ ಅರಮನೆಯಲ್ಲಿ ವೈಭವದಲ್ಲಿ ನಾ ಕಳೆದುಕೊಂಡದ್ದನ್ನು ಆಸ್ವಾದಿಸ್ತದೆ ಅಂತ. ಈಗ ನನ್ನನ್ನು ಅರಮನೆಯಿಂದಲೇ ಯಾರೋ ತೇಲಿ ಬಿಟ್ಟಿದ್ದಾರೆ ಅಂತ ಗೊತ್ತಿದ್ದವಳು ಹೇಳಿದ್ದೋ, ಗೊತ್ತಿದ್ದವಳು ಹಾಗೆ ಹೇಳಿಯಾಳೋ, ಅಥವಾ ನನಗಾದರೂ ಗೊತ್ತುಂಟೋ? ಅವಳು ಹೇಳುವುದೇನು ಅಂದರೆ, ಆಗಲಿ ಹೇಗಾದರೂ ನನ್ನ ಮಡಿಲೇರಿ ಬೆಳೆದ ಮಗು, ನನ್ನ ಸ್ತನ್ಯ ಉಂಡಂತಹ ಮಗುವೊಂದು ಅರಮನೆಯ ಆಶ್ರಯದಲ್ಲಿ ಬೆಳಗುತ್ತದೆ ಅಂತ ಆದಾಗ ಸಹಜವಾಗಿ ಹರ್ಷವಾಗುತ್ತದೆ, ಹೋಗು ಅಂತ. ಆದರೆ ಅದರೆಡೆಗೆ ಕಡೆಗಣ್ಣ ದಿಟ್ಟ ನೋಟವನ್ನು ಬೀರ್ತಾ ನಿಯಂತ್ರಣ ವಿಧೇಯನಾಗಿ ನನ್ನನ್ನು ಇರಿಸುವುದಕ್ಕೆ ಸತತವಾಗಿ ಶ್ರಮಿಸ್ತಾ ಬಂದದ್ದು ನನ್ನ ಅಪ್ಪ. ಅಂದರೆ ಅರಮನೆಯ ರೀತಿ ನೀತಿಗಳು, ಶಿಷ್ಟಾಚಾರಗಳು, ಸಲುಗೆಯಿಂದ ಅತಿಕ್ರಮಣ ಮಾಡಿದರೆ ಸಂಭವಿಸಬಹುದಾದ ಅನಾಹುತಗಳು, ಇದರ ಕುರಿತಾಗಿ ಅವರು ಜಾಗೃತ ಚಿತ್ತರು. ಮಗು, ನೀನೆಷ್ಟೇ ಒಡನಾಡು, ನೀನು ಅರಸುಕುಮಾರನಲ್ಲ, ಎಚ್ಚರ ಇರಲಿ, ನನ್ನ ಮಗ ನೀನು. ನನಗಿಲ್ಲದ ಸ್ವಾತಂತ್ರ್ಯವನ್ನು ನೀನು ಕಸಿಯುವುದಕ್ಕೆ ಯತ್ನಿಸಬೇಡ. ಅಲ್ಲ, ಮಕ್ಕಳು ನನ್ನನ್ನು ಸೇರಿಸಿಕೊಳ್ತಾರಲ್ಲಪ್ಪ ಅಂದೆ. ಮಕ್ಕಳು ಸೇರಿಸಿಕೊಳ್ತಾರೆ, ಹೌದು, ಅವರಾದರೂ ಅರಸುವಿನ ಮಕ್ಕಳು, ಅರಸರಲ್ಲ. ಇನ್ನು
ಅವರು ಕರೆಯಬಹುದು, ಅದು ಅವರ ಔದಾರ್ಯ. ಸ್ವೀಕರಿಸಬೇಕಾದ್ರೆ ನಮ್ಮ ವಿವೇಕ ಜಾಗೃತವಾಗಿರಬೇಕು, ಎಚ್ಚರ ಇರಲಿ. ಆಯಿತು ಅಂತ ತಲೆ ಆಡಿಸು. ಹಾಗೆ ಅಂತ ಇತ್ತೀಚೆಗೆ ಈ ಶಸ್ತ್ರವಿದ್ಯೆಯಲ್ಲಿ ನೈಪುಣ್ಯ ಬರ್ತದೆ ಎಂಬಂತಹ ಭರವಸೆ ನನ್ನೊಳಗೇ ಮೊಳೆಯುವುದಕ್ಕೆ ತೊಡಗಿದಾಗ, ಹೆಚ್ಚು ಹೆಚ್ಚು ಹಗಲನ್ನು ಅರಮನೆಯ ಬೆಳಕಿನಲ್ಲೇ ಕಳೆಯುವುದಕ್ಕೆ, ಭಗವಾನ್ ಭಾಸ್ಕರನ ಬಿರುಬಿಸಿಲಿಗೆ ತಲೆಯೊಡ್ಡಿ ಬೆವರಿ ಆ ಬೆವರಿನ ಮಧುರ ಫಲವನ್ನು ಹೊಂದುವುದಕ್ಕೆ. ಬೆವರು ಲವಣಯುಕ್ತವಾದದ್ದು, ಆದರೆ ಬದುಕಿಗೆ ಅದು ಮಧುರ ಫಲವನ್ನೇ ಕೊಡ್ತದೆ ಅಂತ ಅರಿವಿಗೆ ಬಂದ ಮೇಲೆ ಬೆವರುವುದಕ್ಕೆ ನಾವು ಬೆವತುಕೊಳ್ಳುವುದಕ್ಕಿಲ್ಲ, ಅದರಲ್ಲಿ ಆಸಕ್ತರಾಗುವುದು. ಸತತವಾಗಿ ಅಭ್ಯಾಸಶೀಲನಾದ ಕಾಲದಲ್ಲಿ ಗುರುಗಳಿಂದ ಬೋಧೆ ಬಂತು. ಒಂದು ಹಂತದಲ್ಲಿ ಶಸ್ತ್ರವಿದ್ಯಾಭ್ಯಾಸ ಸಂಪನ್ನರಾಗಿದ್ದೀರಿ, ಇನ್ನು ಮುಂದೆ ಅಸ್ತ್ರ, ಮುಕ್ತ ಮಂತ್ರಮುಕ್ತವೇ ಮೊದಲಾದಂತಹ ಅಸ್ತ್ರವಿಶೇಷಗಳೇನುಂಟು, ಬಿಟ್ಟು ಬಿಡದಂತೆ ವಶದಲ್ಲೇ ಇಟ್ಟುಕೊಳ್ಳುವುದು, ಹಿಡಿದುಕೊಂಡೇ ಹೊಡೆಯುವುದು, ನಾವು ಕೈ ಬಿಟ್ಟದರಿಂದ ಘಾತ ಆಗುವುದು. ಮುಕ್ತ. ಇನ್ನೀಗ ಮಂತ್ರಮುಕ್ತವಾದದ್ದರೆಡೆಗೆ, ಮಂತ್ರಪೂರಿತವಾಗಿ ನಾವು ಹಿಡಿದ ಆಯುಧವನ್ನು ಪ್ರಬಲವಾಗಿಸಿ ನಾವು ಕೈ ಬಿಡುವುದು. ಅದು ಬಿಟ್ಟ ಮೇಲೆ ತಾಗಬೇಕಾದ ಎಡೆಯನ್ನು ಮಾತ್ರ ತಾಗಬೇಕು, ತಾಗಬಾರದ್ದನ್ನು ಸೋಕಕೂಡದು. ತಾಗಿದ್ದು ಉಳಿಯುವುದಿಲ್ಲ ಎಂಬಷ್ಟು ನಿಖರತೆ ಸಿದ್ಧಿಸಬೇಕು. ಲಕ್ಷ್ಯ ಸಿದ್ಧಿಯಾದ ಮೇಲೆ ಅದಕ್ಕೆ ಮಂತ್ರಬಲವನ್ನು ಜೊತೆಯಾಗಿಸುವ ಉಪಕ್ರಮ ಇದು ಅಂತಾಡಿತು. ಅವರು ಇದನ್ನೆಲ್ಲ ಹೇಳಿಕೊಡ್ತಾರೆ ಅಂದಾಗ ರೋಮಾಂಚನ ಆಯಿತು. ಆದ್ದರಿಂದಲೇ ನಿನ್ನೆ ದಿನ ಮಿಂದು ಮಡಿಯಿಟ್ಟು ವಿಶೇಷವಾಗಿ ದೇವರನ್ನೊಂದು ಅಂದರೆ, ಈಗ ದೈವಾರಾಧನೆ ಯಾವುದು ಅಂದರೆ ಕುಲಾಚಾರಕ್ಕನುಗುಣವಾಗಿ ದೈವ ಸ್ವರೂಪ ಸಂಕಲ್ಪ, ಅದರ ಆರಾಧನೆ ವಿಧಿ, ಇದಕ್ಕೆ ನನ್ನನ್ನು ಒಡ್ಡಿಕೊಳ್ಳುವುದಿಲ್ಲ ಅಂತಲ್ಲ. ಆದರೆ ಅಮ್ಮ ಬಿಸಿಲನ್ನು ಹೊದ್ದಿಕೊಂಡು ನೀರಲ್ಲಿ ತೇಲುತ್ತಾ ಓಲಾಡ್ತಾ ಬಂದ ನನ್ನ ಮುದ್ದಿನ ಕಂದ ಅಂತ ಕರೆದದ್ದೇ ಪ್ರಚೋದನೆಯಾಗಿ ಎಲ್ಲದಕ್ಕೂ, ಈಗ ನಮಗೆ ಗೊತ್ತಿದ್ದದ್ದಕ್ಕೂ ಗೊತ್ತಿಲ್ಲದ್ದಕ್ಕೂ ಎಲ್ಲದಕ್ಕೂ ಅಧಿದೇವತೆ, ಎಲ್ಲವನ್ನು ಅರಿತು ನೋಡುವ ಜಗತ್ತಿನ ಕಣ್ಣೆನಿಸಿದ ಸೂರ್ಯ ಅಂತ ಕಂಡದ್ರಿಂದ ಯಾಕೋ ಅಮ್ಮ ಹೇಳಿದ್ದನ್ನು ಕೇಳಿ ದೇವರೇ ಅಂತ ನೋಡುವಾಗ ನೆತ್ತಿಯ ಮೇಲಿದ್ದ ಸೂರ್ಯನ ನೋಡುವುದು ಅಭ್ಯಾಸ ಆಗಿ ಹೋಗಿದೆ. ಭಗವಾನ್ ಭಾಸ್ಕರ ಕರ್ಮಸಾಕ್ಷಿ, ನಿರಂತರವಾಗಿ ಪ್ರಾಜ್ಞರಾದವರು ಬುದ್ಧಿಯ ಪ್ರಚೋದನೆಗಾಗಿ ಆಶ್ರಯಿಸುವುದು ಯಾವ ದೈವವನ್ನೋ ಅದನ್ನೇ ದೈವ ಅಂತ ನೆಚ್ಚಿಕೊಳ್ಳುವಲ್ಲಿ ನನ್ನ ಅಂತರಂಗ ಅನುವಾದದ್ದನ್ನು ಗಮನಿಸಿದೆ. ಆದ್ದರಿಂದಲೇ ನಿನ್ನೆ ದಿವಸ ಮಿಂದು ಮಡಿಯುಟ್ಟು ದೈವ ಪ್ರಾರ್ಥನೆ ಮಾಡುವಾಗ ನನ್ನ ಬದುಕು ಬೆಳಕಾಗುವಂತೆ ಹರಸು ತಂದೆ ಅಂತ ಕೇಳಿದೆ. ಯಾಕೆ? ಮಂತ್ರದೀಕ್ಷೆಯನ್ನು ಕೊಡುವುದಕ್ಕೆ ಹೊರಟಿದ್ದಾರೆ ಗುರುಗಳು. ಎಲ್ಲವನ್ನೂ ಅರಿಯಬಹುದಾದಂತಹ ನಾನು ಅದನ್ನು ತಿಳಿಯುವುದಕ್ಕಾಗುತ್ತದೆ ಎಂಬ ಹಂಬಲವನ್ನು ಹೊತ್ತು ಅರಗುವರರ ಜೊತೆಯಲ್ಲಿ ಸರದಿಯಲ್ಲಿ ನಿಂತ ಕಾಲದಲ್ಲಿ ಗುರುಗಳು ಬಂದರು, ಎಲ್ಲರ ಅಭಿವಾದನ ಸ್ವೀಕರಿಸಿದರು, ಸಸೂಕ್ಷ್ಮವಾಗಿ ಸಾಲನ್ನೊಮ್ಮೆ ನಿರೀಕ್ಷಿಸಿದರು, ಪಂಕ್ತಿಯಲ್ಲಿ ಒಬ್ಬನಾಗಿ ನಿಂತಿದ್ದ ನನ್ನನ್ನು ಪ್ರತ್ಯೇಕಿಸಿದರು. ಏನು ಅಂತ ಕೇಳಿ, ಇಲ್ಲೇನು ನಿಂತೆ ಅಂತ. ನಿನ್ನೆ ತನಕ ನಿಂತದ್ದಕ್ಕೆ ಆಕ್ಷೇಪ ಇಲ್ಲದ ನನ್ನನ್ನು ಇಲ್ಲಿ ಸಾಲಲ್ಲಿ ನಿಂತದ್ದು ಯಾಕೆ ಅಂತ ಕೇಳಿದರೆ ಒಮ್ಮೆ ಮೇಲೆ ಕೆಳಗೆ ಆಗಿಬಿಟ್ಟೆ. ಇಲ್ಲ, ಈಗ ಶಾಸ್ತ್ರ ಕಲ್ತಿದ್ದೇನೆ ಗುರುಗಳೇ, ದೊಡ್ಡ ಅಸ್ತ್ರ ಕಲಿಯಬೇಕು ಅಂತ ಹಂಬಲ ಹೊತ್ತು ನಿಂತದ್ದು. ದೊಡ್ಡ ಅಸ್ತ್ರ ಅಂದರೆ ಹಾಗಲ್ಲ. ನಾವು ಕೇಳಿದ್ದೇವೆ, ಅಸ್ತ್ರವಿದ್ಯಾ ಕುಶಲರಾದವರಿಗೆ ಬ್ರಹ್ಮಾಸ್ತ್ರಾದಿಗಳು ಒಲಿದು ನಿಂತರೆ ಮಹತ್ತರ ಸಿದ್ಧಿ ಆಯಿತು ಅಂತ. ಅಲ್ಲಿಯ ತನಕ ನೀವು ಕಲಿಸಬೇಕು, ನಾನು ಕಲಿಯಬೇಕು. ಅದಕ್ಕಾಗಿ ಬೊಗಸೆಯನ್ನು ಬರಿದಾಗಿಸಿ ಮಡಿದಾಗಿಸಿ ಒಡ್ಡುವುದಕ್ಕೆ ಸನ್ನದ್ಧವಾಗಿಸಿ ಗುರುಗಳೇ ನಿಮ್ಮ ಕಾರುಣ್ಯವನ್ನು ಹಿಡಿದಿಡುವುದಕ್ಕೆ ಕಾತರನಾಗಿದ್ದೇನೆ ಅಂತಂದರೆ ಸಾಕು ಸಾಕು ಅಂದರು. ನಾನು ಆಲಂಕಾರಿಕ ಪ್ರಯೋಗವನ್ನು ಸಾಕು ಅಂತ ಅವರು ಹೇಳಿದ್ದು, ವಿಷಯ ಗೊತ್ತಾಯಿತು ಅಂತ ತಡೆದದ್ದು ಅಂತ ಭಾವಿಸಿದೆ. ಅವರು ನನ್ನ ಸಿದ್ಧತೆಯನ್ನೇ ನಿರಾಕರಿಸಿದ್ರಲ್ಲ. ಇವತ್ತು ಕಲ್ತದ್ದಾಯಿತು, ಇವತ್ತಿನ ತನಕ ಕಲ್ತದ್ದಾಯಿತು, ಇನ್ನು ಕಲಿಯುವವರ ಸಾಲಲ್ಲಿ ನೀನು ಇರಬೇಕಾಗಿಲ್ಲ ಅಂದರು. ಎದೆ ಧಸಕ್ಕಂದಿತು. ಈಗ ಯಾವ ವಿಚಾರಣೆಯನ್ನು ವಿಶೇಷವಾಗಿ ಮಾಡದೆ ಬಂದಿದ್ದಾನೆ ಎಂಬ ನೆಲೆಯಲ್ಲಿ ಕಲಿಸ್ತಾ ಬಂದವರು ಇವತ್ತಿಗಾಗುವಾಗ ಪಂಕ್ತಿ ಭೇದವನ್ನು ಮಾಡಿ ನೀನಿಲ್ಲ ಅಂತಂದರೆ ಯಾಕೆ ಗುರುಗಳೇ ಅಂತ ಕೇಳಿದರು. ಸೂತನ ಮಗನಲ್ವ ನೀನು,
ಹೌದು, ಆದಿರಥಿ ಧೃತರಾಷ್ಟ್ರ ಸೂತ, ಅಧಿರಥನ ಸೋಲು. ಅಧಿರಥನ ಮಕ್ಕಳಿಗೆಲ್ಲ ಮಂತ್ರಾಸ್ತ್ರ ಯಾಕೆ? ಕಲಿಯುವುದಕ್ಕೊಂದು ಯೋಗ ಬೇಕು, ಯೋಗ್ಯತೆ ಬೇಕು. ಅದಿಲ್ಲವಾದದ್ದರಿಂದ ಇದನ್ನೆಲ್ಲ ಕಲಿಯುವುದಕ್ಕೆ ನೀನು ಅನರ್ಹ. ನಿನಗೆ ಕಲಿಸುವುದಕ್ಕೆ ನಾನು ಒಡಂಬಡುವುದಕ್ಕಿಲ್ಲ. ನಿಖರವಾಗುಂಟು ಧ್ವನಿ, ನಿರ್ದಿಷ್ಟವಾಗುಂಟು. ನಿರ್ದುಷ್ಟವಾಗಬೇಕು ಅಂತ ಪ್ರಯೋಗವಾದ ಮಾತು, ಅಂದರೆ ದೋಷವಿದೂರವಾಗಬೇಕು ಅಂತ. ದೋಷ ಸ್ವರೂಪನಾಗಿ ನನ್ನನ್ನೇ ಗುರುತಿಸಿ ಮಾತಿನಿಂದ ನನ್ನನ್ನು ನಿವಾರಿಸಿದ ಅವರ ಖಚಿತವಾದ ನಿರ್ಣಯದ ನುಡಿ. ನಿತ್ತ ನೆಲೆ ಅದರುತ್ತಾ ಇರುವಂತಹ ಅನುಭವ. ಮಹತ್ವಾಕಾಂಕ್ಷೆ ಮೊಳೆತು ಚಿಗುರೊಡೆದು ಮರವಾಗಿ ಇನ್ನೇನು ಫಲಿತವನ್ನು ಕಲ್ಪಿಸಿಕೊಡ್ತದೆ ಎಂಬ ಹಂಬಲ ಹೊತ್ತ ವೇಳೆಯಲ್ಲಿ ಬುಡಕ್ಕೆ ಕೊಡಲಿ ಬಿದ್ದಂತಹ ಸನ್ನಿವೇಶ. ಹೀಗೆ ಕಡಿದುರುಳಿಸಿದರೆ ಯಾಕಾಗುವುದಿಲ್ಲ? ಸಹಜ ಪ್ರವೃತ್ತಿಯಾಗಿ ನಾ ಕಲ್ತದ್ದಲ್ವೋ? ಕಲಿಯುವ ಯೋಗ ಯೋಗ್ಯತೆಗಳಿಲ್ಲ ಅಂತಾದರೆ ನನ್ನಲ್ಲಿ ಆಸಕ್ತಿ ಯಾಕೆ ಬೆಳೆಯಬೇಕು? ಸಹವರ್ತಿಗಳಾದ ಸಹಪಾಠಿಗಳೆಲ್ಲ ಇಲ್ಲ ಇಲ್ಲ ಇಲ್ಲ, ಈ ಗುರುಕುಲದಿಂದ ಹೊರಹೊಮ್ಮಬಲ ಅಮೋಘ ಬಿಲ್ಗಾರರಲ್ಲಿ ವಸುಸೇನ ನೀನೊಬ್ಬನಾಗುತ್ತಿ. ಈ ಖಚಿತವಾದ ವಿಶ್ವಾಸವನ್ನು ನನ್ನಲ್ಲಿ ತಳೆದಿರುವಾಗ, ಅಲ್ಪ ಸ್ವಲ್ಪ ಕಲಿತವರೇ ಈ ವ್ಯಕ್ತಿತ್ವದಲ್ಲಿ ಇಷ್ಟು ವಿಶ್ವಾಸ ಹೊಂದಿದಾಗ, ಗುರುತ್ವವನ್ನು ಹೊಂದಿದವರಿಗೆ ನನ್ನ ಪ್ರಾಪ್ತಿಯ ಕುರಿತಾಗಿ, ನನ್ನದ್ದಾದಂತಹ ಪ್ರಯತ್ನದ ಕುರಿತಾಗಿ ಇಷ್ಟು ಆಸಕ್ತಿಯೇ ಇಲ್ಲ ಅಥವಾ ಭರವಸೆ ಇಲ್ಲ ಅಂತಾದರೆ, ಇಲ್ಲಿರುವುದಕ್ಕಿಲ್ಲ ಅಂತ ಗುರುಗಳೇ ಪರಮಾಧಿಕಾರವನ್ನು ಹೊಂದಿದ ಗುರುಕುಲದಿಂದ ಯಾವಾಗ ನಿವಾರಿಸಿದ್ರೋ, ನಿರಾಕರಿಸಿದ್ರೋ, ಮನೆಗೆ ಬಂದೆ. ಇಲ್ಲ, ಯಾವುದನ್ನು ವಿದ್ಯೆ ಅಂತ ತಿಳಿಯುವುದಕ್ಕೆ ಹೊರಟಿದ್ದೇನೋ ಅದನ್ನು ತಿಳಿಯದ ಬಾಳು ಹೀನವೇ. ವಿದ್ಯೆ ದೈವದತ್ತ ನಮ್ಮನ್ನು ಮುನ್ನಡೆಸ್ತದೆ. ದೈವ ಅಂದರೆ ಕರ್ಮ ಅಂತಲೂ ಅರ್ಥ ಉಂಟಂತೆ, ಗುರುಗಳೇ ಯಾವತ್ತೂ ಹೇಳಿದ್ದು. ನಾವು ಮಾಡಬೇಕಾದ ಕರ್ಮದತ್ತ ನಮ್ಮನ್ನು ಮುನ್ನಡೆಸುವುದರಿಂದಲೂ ವಿದ್ಯೆ ಎಂಬುದು ದೈವ. ನಮ್ಮನ್ನು ಪಾಲಿಸುವ ಶಕ್ತಿಯನ್ನು ನಾವು ಅರಿಯುವಂತೆ ಮಾಡುತ್ತದೆ ಎಂಬುದರಿಂದಲೂ ವಿದ್ಯೆ ಎಂಬುದು ದೈವ. ನಮ್ಮ ಕರ್ಮವಾಗಿ ವಿದ್ಯೆ ನಮಗೆ ಬೇಕು, ನಮ್ಮ ಆರಾಧ್ಯ ಸ್ವರೂಪವಾಗಿ ವಿದ್ಯೆ ನನಗೆ ಬೇಕು. ಅದಿಲ್ಲದ ಬಾಳು ಹೀನ. ಯಾಕೆ ಹೀನ ಅಂದರೆ ದೇವರಿಲ್ಲದ ಬದುಕಿನ ಹಾಗೆ ಅಂತ. ವಿದ್ಯೆ ಇಲ್ಲದ ಬದುಕು, ದೇವರನ್ನು ಕಳೆದುಕೊಂಡ ಬದುಕು ಒಂದೇ ಅಲ್ವೋ? ಈ ಚಿಂತನೆಯಲ್ಲೇ ಅನ್ನ ಬೇಡ, ಆಹಾರ ಬೇಡ, ಪಾನೀಯ ಬೇಡ ಅಂತ ನಾನು ಮನೆಯಲ್ಲೇ ಏಕಾಕಿಯಾಗುವುದಕ್ಕೆ ಹೊರಟ್ರೆ, ಆಚೀಚೆ ಹೋಗುವಾಗ ಅಮ್ಮ ಎಂದೆರಡು ಬಾರಿ ಕೇಳಿದರು. ಸಂಜೆ ಬಂದ ಅಪ್ಪ ತಡೆದು ನಿಲ್ಲಿಸಿ, ಏನಾಯಿತು ನಿನಗೆ, ಏನಾಯಿತು ಅಂತ ನಾನು ಆಡಿದ ಕಾಲದಲ್ಲಿ ನಿವೇದಿಸಿಕೊಂಡೆ. ಧನುರ್ವಿದ್ಯಾ ನಿಪುಣನಾಗುವುದಕ್ಕಾಗಿ ನಾನು ಪಟ್ಟ ಪರಿಶ್ರಮ, ಹೊಂದಿದ ಆಸಕ್ತಿ, ಅದರಲ್ಲಿ ಗಳಿಸಿದ ಯಶಸ್ಸು ಅರಿತೆ, ಸ್ವಲ್ಪ ಕಲಿತೆ. ಅರಿತು ಕಲಿತಾ ಇದ್ದಾಗಲೇ ಕಲಿಕೆ ನಿವಾರಿಸಲ್ಪಟ್ಟ ಸ್ಥಿತಿಯಲ್ಲಿ ನಾನೀಗ ಕಲಿಸಬಲ್ಲವರನ್ನು ಹುಡುಕಿ ಹೊರಡುತ್ತಾ ಇದ್ದೇನೆ. ಆಶೀರ್ವದಿಸಿ, ಕಲಿಯದೆ ಮರಳುವುದಕ್ಕಿಲ್ಲ ಅಂತ ಆಡಿದೆ. ಎಲ್ಲಿಗೆ ಏನು ಅಂತ ದಿಗಿಲು ಹೊಡೆದ ನಮ್ಮ ಅಪ್ಪ ಕೇಳಿದರೆ ನಿರ್ದಿಷ್ಟವಾಗಿ ಏನನ್ನೂ ಹೇಳಲಿಲ್ಲ. ಅರಮನೆಯ ಅರಗುಬರರ ಜೊತೆಯಲ್ಲಿ ನಾನು ನಿಲ್ಲುವುದು ಗುರುಗಳಿಗೆ ಇಷ್ಟ ಆಗಲಿಲ್ಲ ಅಂತ ಕಾಣ್ತದೆ. ಮಾತ್ರ ಅಲ್ಲ, ಅಲ್ಲಿ ಒಬ್ಬ ಇದ್ದಾನೆ, ಆಸಕ್ತಿ ಅಮಿತವಾಗಿ ಅವನಿಗೇ ಕಲಿಸುವುದು ಯಾಕೆ ಅಂತ ಕೇಳಿದರೆ ಸಹವರ್ತಿಗಳು ಹೇಳಿದರು. ಅದು ಆ ಮಾತು ಸ್ವೀಕರಿಸುವ ಕಾಲದಲ್ಲಿ ನಾನಿರಲಿಲ್ಲ. ನಿಮಗೆಲ್ಲ ಕಲಿಸಿದರೆ ನನಗೆ ಬೇಕಾದ್ದನ್ನು ಯಾರು ಮಾಡ್ತೀರಿ ಅಂತ ಕೇಳಿದರೆ ಹಿಂದೆ ಮುಂದೆ ನೋಡದೆ ನಾನು ಸಾಧಿಸಿಕೊಡ್ತೇನೆ ಗುರುಗಳೇ ಅಂತ ಆಡಿದ್ದು ಪಾಂಡವರಲ್ಲಿ ಮಧ್ಯಮನೆನಿಸಿದ ಪಾರ್ಥನೊಬ್ಬ. ಅಮಿತ ಮಮತೆಯನ್ನು ಅವನೆಡೆಗೆ ಹೊಂದಿ ಅವನನ್ನೇ ಅಸದೃಶ ಶಿಷ್ಯನಾಗಿ ರೂಪಿಸುವಲ್ಲಿ ತಾನು ಕರ್ತೃತ್ವವನ್ನು ವಹಿಸಿಕೊಂಡು ಮುಂದುವರಿಯುತ್ತಾ ಇರುವಾಗ ಎಲ್ಲೋ ಗುರುಗಳಿಗೆ ಅವನತ್ತಲೇ ಕೇಂದ್ರೀಕರಿಸುವುದಕ್ಕೆ ತನ್ನ ಮನಸ್ಸನ್ನು ಮುನ್ನಡೆಸ್ತಾ ನಾನೊಂದು ತೊಡಕಾದಂತುಂಟು.
ನನಗೆ ತೊಡಕಿಲ್ಲದ ಎಡೆಯನ್ನು ಹುಡುಕಿ ಹೊರಟು ಅಲ್ಲಿ ಬರಬಹುದಾದ ಎಲ್ಲವನ್ನೂ ಧಾರೆಯಾಗಿ ಸ್ವೀಕರಿಸಿ ನನ್ನೊಳಗನ್ನು ತುಂಬಿಕೊಳ್ಳಬೇಕು ಅಂತ ಹಂಬಲ ಉಂಟು ಅಂತ ಆಡಿದ ಕಾಲದಲ್ಲಿ ಯಾಕೋ ನಿನಗೆ ಅಂತ ತಡೆದರು. ಇಲ್ಲ, ಅದಿಲ್ಲದೆ ನಾನಿಲ್ಲ. ನಿಮ್ಮ ವೃತ್ತಿ ಹೀನವಾದದ್ದು ಅಂತ ನನಗೆ ಅಗೌರವ ಇಲ್ಲ. ಆದರೆ ಅದನ್ನು ಶ್ರೇಷ್ಠವಾಗಿ ನನ್ನ ಬದುಕಿನ ಪಾಥೇಯ ಇದರಿಂದ ಲಭ್ಯವಾಗ್ತದೆ. ಬದುಕಿನ ಪಥದಲ್ಲಿ ಉಣ್ಣುವುದಕ್ಕಿದ್ದದ್ದು ನನಗೆ ಇದರಿಂದ ಸಿಗ್ತದೆ ಅಂತ ಆಶ್ರಯಿಸುವುದಕ್ಕೂ ಮನಸ್ಸಿಲ್ಲ. ಗೌರವ ಇದ್ದ ವೃತ್ತಿಯನ್ನೆಲ್ಲ ಅಳವಡಿಸುವುದಕ್ಕಾಗುವುದಿಲ್ಲ. ಆಸಕ್ತಿ ಇದ್ದ ವಿದ್ಯೆಯನ್ನು ತೊರೆದು ಬದುಕುವುದಕ್ಕೂ ಆಗುವುದಿಲ್ಲ. ವೃತ್ತಿ ನಾನು ಕಲಿತದ್ದರಿಂದ ಸಿದ್ಧ ಆಗುವುದಿದ್ದರೆ ಚಿಂತಿಲ್ಲ, ಅದಲ್ಲದಿದ್ದರೆ ಅದನ್ನೇ ವೃತ್ತಿಯಾಗಿಸಿಕೊಳ್ಳೇನೆ. ಅದು ಭವಿಷ್ಯಕ್ಕೆ ಬಿಟ್ಟದ್ದು. ಈಗ ಕಲಿಯದೆ ವಿರಮಿಸುವುದಿಲ್ಲ ಅಂದಾಗ ಏನೋ ಒಂದು ಗೊತ್ತು ಗುರಿಯನ್ನು ಇರಿಸಿಕೊಂಡೇ ಹೊರಟಿದ್ದಾನೆ ಎಂಬ ವಿಶ್ವಾಸದಿಂದ ಹರಸಿದರು. ಹರಸಿ ಹೊರಟ ಮೇಲೆ ನನಗೆ ಕಂಡದ್ದು ಆಶೆ ಬೆಳೆದು ಮಹತ್ವಾಕಾಂಕ್ಷೆಯ ವೃಕ್ಷವಾಗಿ ಬೆಳೆಯುವ ಕಾಲದಲ್ಲಿ ಬುಡಕ್ಕೆ ಗುರುವಚನ ಕೊಡಲಿಯಾಯಿತು ಅಂತ. ಆದರೆ ಕೊಡಲಿಯಿಂದ ಹೊಡೆಯದ ಗುರುಗಳು ಯಾರಿದ್ದಾರೆ ಅಂತ ನೋಡಿದರೆ, ಕೊಡಲಿಯಿಂದ ಹೊಡೆಯುವವರು ಅದನ್ನೆತ್ತಿ ಯಾರಿಗೆ ಹೊಡೆಯುವುದಿಲ್ಲ ಅಂದರೆ ತನ್ನ ಶಿಷ್ಯರಿಗೆ ಮಾತ್ರ. ಅಂಥ ಗುರುಗಳು ಯಾರು ಅಂತ ಕೇಳಿದರೆ ಕೊಡಲಿ ರಾಮರು. ಅವರ ಕೊಡಲಿಯ ಘಾತಕ್ಕೆ ಈಡಾಗದ ಕ್ಷಾತ್ರ ತೇಜ ಇಲ್ಲ. ಹಾಗೆ ಅಂತ ಕ್ಷತ್ರಿಯ ತೇಜ ಬೆಳೆಯುವಲ್ಲಿ ಅವರ ಸಂಕಲ್ಪ ಇಲ್ಲ. ಕಲಿಸುವುದಕ್ಕೆ ತೊಡಗಿದರೆ ಅಲ್ಲಿಗೆ ಆ ಕೊಡಲಿ ಅಭಯಪ್ರದಾಯಕವಾದ ಆಯುಧವಾಗುತ್ತದೆ. ಬಿಟ್ಟರೆ ಭಯಕಾರಕವಾದ ನಿಗ್ರಹಕ್ಕೆ ಎಳೆಸುವಂತಹ ಒಂದು ಮಾರಕ ಆಯುಧ ಆಗುವುದಿಲ್ಲ ಅಂತ ಖಚಿತ. ಹಾಗೆ ಅಂತ ಅಂತರಂಗದಲ್ಲಿ ಒಂದು ಅಳುಕುಂಟು. ಈಗ ಅಲ್ಲಿಗೆ ಹೋದರೆ ಕ್ಷತ್ರಿಯರು ನಿವೃತ್ತರಾಗ್ತಾರೋ ಅಂತ ಕೇಳಿದರೆ, ಒಂದು ನಮ್ಮ ಗುರುಗಳು ಅಂತ ನಾವು ಒಪ್ಪಿದ ದ್ರೋಣರಿಗೂ ಕಲಿಸಿದವರು ಅವರಂತೆ. ಕಲಿಸಿಯೇ ಕಲಿಸ್ತಾರೋ ಅಂತ ಕೇಳಿದರೆ ಅವರ ಔದಾರ್ಯಕ್ಕೆ ಸೀಮೆ ಇಲ್ಲ, ನಿರ್ದಿಷ್ಟವಾದ ವಿಧಿ ನಿಷೇಧಗಳಿಲ್ಲ. ನಾವು ಕೇಳಿದ್ದು ಒಂದು ಹಂತದಲ್ಲಿ ಬ್ರಾಹ್ಮಣರಾಗಿ ಜಾಮದಗ್ನಿರೆನಿಸಿದ ಅವರು ಕ್ಷತ್ರಿಯ ಕರ್ಮಾಸಕ್ತಿಯನ್ನು ಹೊಂದಿ ಅಶ್ವಮೇಧಾದಿ ಯಾಗಗಳನ್ನು ಮಾಡಿದವರಂತೆ. ಈಗ ಅಶ್ವಮೇಧ ಯಾಗ ಕ್ಷತ್ರಿಯೋಚಿತವಾದದ್ದು, ಕ್ಷತ್ರಿಯರಿಗೆ ಮಾತ್ರ ವಿಹಿತವಾದದ್ದು. ರಾಜಸೂಯ ಅಶ್ವಮೇಧಾದಿಗಳು ಕ್ಷತ್ರಿಯರಿಗೆ, ಬ್ರಾಹ್ಮಣರಾಗಿ ಅವರು ಅದು ಮಾಡಿದ್ದಾರೆ. ಕ್ಷತ್ರಿಯ ಕುಲದಲ್ಲೇ ವರಿಷ್ಠ ಅಂತ ಕ್ಷತ್ರಿಯ ಸದಸ್ಸು ಇವತ್ತು ಯಾರನ್ನು ಮಾನಿಸ್ತಾ ಉಂಟೋ, ಹಸ್ತಿನಾವತಿಯಲ್ಲಿ ತನಗಾಗಿ ಸೃಷ್ಟಿಯಾದ ಆಚಾರ್ಯ ಪೀಠವನ್ನು ಏರಿ ಅಲಂಕೃತರಾದಂತಹ ಭೀಷ್ಮರು, ಅವರು ಆಚಾರ್ಯ ಭಾರ್ಗವರ ಪರಮಾನುಗ್ರಹಕ್ಕೆ ಭಾಜನರಾದರಂತೆ. ಅಲ್ಲ, ಉಳಿದವರಲ್ಲಿ ಹೇಳಿದರೆ ಹುಡುಗನಿಗೆ ಅಹಂಕಾರ ಅಂತ ಆಡ್ಯಾರು. ಆದರೆ ಒಂದು ಆಸೆ ಉಂಟು. ಗಂಗೆಯ ಒಡಲಲ್ಲಿ ತೇಲಿದವರಲ್ಲೋ ಭೀಷ್ಮರು. ನನ್ನನ್ನು ಗಂಗೆ ಮುಳುಗಿಸಲಿಲ್ವಲ್ಲ. ಗಂಗೆಯ ಒಡಲಲ್ಲಿ ತೇಲಿದ್ದು ಪಾವನ ಅಂತ ಅವರು ಸ್ವೀಕರಿಸುವ ಔದಾರ್ಯ ಹೊಂದುತ್ತಾರಾದರೆ, ಮಲಿನವಾದದ್ದನ್ನು ಒಡಲೊಳಗೆ ಮುಳುಗಿಸುವ ಗಂಗೆ ತೇಲಿಸಿದ್ದಾಳೆ ಎಂಬ ಒಂದೇ ಕಾರಣ ಸಾಲದೋ ಪರಶುರಾಮರ ಕಾಲು ಹಿಡಿಯುವುದಕ್ಕೆ ಈ ವಸುಶೇಣನ ಕೈಗೊಂದು ಅರ್ಹತೆ ಬರಬೇಕು ಅಂತಾದರೆ, ಗಂಗೆಯಲ್ಲಿ ಮುಳುಗಿದ ಕೈಯಲ್ಲೋ ಸಾಕು. ಮತ್ತೆ ಅವರೇ ಈ ಕಾಯಕ್ಕೊಂದು ಕಲ್ಪವನ್ನು ಒದಗಿಸ್ತಾರೆ ಅಂತ ಆದರೆ ಹಿಂದೆ ಮುಂದೆ ನೋಡುವುದು ಯಾಕೆ? ತ್ವಮೇವ ಮಾತಾ ಪಿತಾ ತ್ವಮೇವ, ತಂದೆ ತಾಯಿ ಬಂಧು ಬಳಗ ಗುರು ದೈವ ಒದಗಿ ನಿಂತರೆ ಅದನ್ನು ಅರಿಯದೆಯೇ ವಿರಮಿಸುವುದಿಲ್ಲ ಅಂತ ಹೊರಟವನಿಗೆ ಸರ್ವಸ್ವವಾಗಿ
ಪರಶುರಾಮರು ನನ್ನ ಮನಸ್ಸಿಗೆ ಅವರು ಅಭಿರಾಮರೇ. ನನ್ನ ಮನದಲ್ಲಿ ಆ ಮೂರ್ತಿ ಯಾಕೋ ದೃಢವಾಗ್ತಾ ಇರುವ ಹಾಗೆ ವನಗರ್ಭವನ್ನು ಸೇರಿದೆ, ಋಷಿಮುನಿಗಳನ್ನು ಯಾಚಿಸಿದೆ. ಪರಶುರಾಮರ ಇರವೆಲ್ಲಿಂತ ಅರಿತ ಕಾಲದಲ್ಲಿ ತಡ ಮಾಡುವುದಕ್ಕಿಲ್ಲ. ಆ ಸಾನ್ನಿಧ್ಯವನ್ನೇ ಹಂಬಲಿಸ್ತಾ ಪಾದ ಸೇವಾಸಕ್ತಿಯಿಂದ ಸಾಗಿ ಹೋಗ್ತೇನೆ. ಅರಸ ಕೇಳಿಂತು ವನಸಿರಿಯ ಕಾಡುತ್ತರ ವಿಜ ವನಸಿರಿಯ ಕಾಡುತ್ತರ ವಿಜ ಗುರುವರನೋಳ್ ಅರುಹುವ ಪರಿಯ ಯೋಚಿಸುತ್ತಿರಲು ಗುರುವರನೋಳ್ ಅರುಹುವ ಪರಿಯ ಯೋಚಿಸುತ್ತಿರಲು ತರಣಿ ಕೋಟಿ ಪ್ರಕಾಶದಿಂದ ಭಾರ್ಗವರಾಮ ಧರಿಸಿದ ವಲ್ಕಲದಿ ತರಣಿ ಕೋಟಿ ಪ್ರಕಾಶದಿಂದ ಭಾರ್ಗವರಾಮ ಧರಿಸಿದ ವಲ್ಕಲದಿ ಪರಿಜನವ ಮೈಗುಂಡ ವರವೇದ ಪುರುಷನಂ ಪರಿಜನವ ಮೈಗುಂಡ ವರವೇದ ಪುರುಷನೋ ತಿರೆವಾಗಿ ಬೆಳ್ಮುಗಿಲ ಗಗನದಂತ ತಿರೆಮಾಗಿ ಬೆಳ್ಮುಗಿಲ ಗಗನದಂತ ಭಸಿತದರನಾಗಿ ನಕ್ಷತ್ರ ನೇತ್ರನಾಗಿರೆ ಕಂಡು ಶಿರಬಾಗಿ ನಮಿಸುತ್ತೆಂದ ಕಂಡು ಶಿರಬಾಗಿ ನಮಿಸುತ್ತೆಂದ ಒಂದು ರೀತಿಯಾದಂತಹ ತೃಪ್ತ ಭಾವ. ತಂದೆಯಾಡಿದಂತಹ ಮಾತು ಸದಾಕಾಲ ಕೂಡ ನನ್ನನ್ನು ಎಚ್ಚರಿಸುತ್ತಾ ಇರುವಂತಹದ್ದು. ಮಹತಾ ಪುಣ್ಯ ಯೋಗೇನ ಮಾನುಷಂ ಜನ್ಮಲಭ್ಯತೆ. ಮಗು ಹಿಂದಿನ ಜನ್ಮದಲ್ಲಿ ನಾವು ಪುಣ್ಯವನ್ನು ಮಾಡಿದ್ದೇವೆ ಎನ್ನುವುದಕ್ಕೆ ಬೇರೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಬೇಕಾಗಿಲ್ಲ. ಮನುಷ್ಯರಾಗಿ ಹುಟ್ಟಿದ್ದೇವೆ ಎನ್ನುವಂತಹ ಒಂದು ಕಾರಣ ಸಾಕು ಮಗನೇ, ಹಿಂದಿನ ಜನ್ಮದಲ್ಲಿ ನಾವು ಪುಣ್ಯ ವಿಶೇಷದಿಂದಲೇ ಹುಟ್ಟಿ ಬಂದಿದ್ದೇವೆ ಎನ್ನುವುದಾಗಿ. ಅದರಲ್ಲಿಯೂ ಕೂಡ ಜಮದಗ್ನಿಯಂತಹ ತಂದೆ, ರೇಣುಕೆಯಂತಹ ತಾಯಿಗೆ ಮಗನಾಗಿ ಜನಿಸಿದ್ದೇನೆ ಅಂತ ಹೇಳಿ, ಆದರೆ ನಿಜಾರ್ಥದಲ್ಲಿಯೂ ಕೂಡ ಪರಶುರಾಮನ ಜನ್ಮ ಎನ್ನುವಂತಹದ್ದು ಕೃತಾರ್ಥವಾಗಿದೆ ಎನ್ನುವಂತಹ ಆನಂದ ಭಾವದಲ್ಲಿ ಇರುವಂತಹ ಸಮಯದಲ್ಲಿ ನನ್ನ ಜೀವನದಲ್ಲಿ ನನಗೆ ಒದಗಿದಂತಹ ಒಂದು ರೀತಿಯಾದಂತಹ ಉಭಯ ಸಂಕಟ. ಅದಕ್ಕೆ ಅಲ್ವೇ ಹೇಳುವುದು, ಎಲ್ಲವೂ ಕೂಡ ಮರ್ತ್ಯಲೋಕದಲ್ಲಿ ಜನಿಸಿದಂತಹ ನಾವು ಎನಿಸಿದಂತಹ ರೀತಿಯಲ್ಲಿ ನಡೆಯುವುದು ಅಂತ ಹೇಳಿದ್ರೆ ಭಗವಂತನಿಗೆ ಬೆಲೆ ಬರುವುದಕ್ಕೆ ಎಲ್ಲಿ ಸಾಧ್ಯ? ಯಾರೋ ಹಿರಿಯರು ಆಡಿದಂತಹ ಮಾತು,
ಗುರುಗಳು ಪ್ರಶ್ನೆಗಳನ್ನು ಕೇಳುವಾಗ ಅದರಲ್ಲಿಯೂ ಕೂಡ ಕಠಿಣವಾದಂತಹ ಪ್ರಶ್ನೆಗಳನ್ನು ಕೇಳುವಂತಹ ಸಂದರ್ಭದಲ್ಲಿ ಶಿಷ್ಯನಾದವನು ಎನಿಸುತ್ತಾನಂತೆ, ಬಹುಶಃ ನನ್ನನ್ನು ನೋಯಿಸುವುದಕ್ಕೆ ಅಥವಾ ನನ್ನನ್ನು ಕಠಿಣವಾದಂತಹ ಪರಿಸ್ಥಿತಿಯಲ್ಲಿ ಒಡ್ಡುವಂತಹ ಉದ್ದೇಶದಿಂದಲೇ ಗುರುಗಳು ಈ ಪ್ರಶ್ನೆಯನ್ನು ನನಗೆ ಕೇಳುತ್ತಾ ಇದ್ದಾರೆ ಎನ್ನುವುದಾಗಿ. ನಿಜಾರ್ಥದಲ್ಲಿ ಹಾಗೆಲ್ಲ. ಶಿಷ್ಯನಾದವನು ಮತ್ತೊಮ್ಮೆ ಸ್ಫುಟಗೊಳ್ಳಬೇಕು, ಪ್ರಸ್ಫುಟಗೊಳ್ಳಬೇಕು. ಭೂಮಿಯಲ್ಲಿ ಸಿಕ್ಕಿದಂತಹ ಚಿನ್ನವನ್ನಾದರೂ ಕೂಡ ಅದನ್ನು ಅಪರಂಜಿ ಮಾಡುವಂತಹ ಕಾಲದಲ್ಲಿ ಎಷ್ಟು ಸಾರಿ ಉರಿಸುವುದಿಲ್ಲ, ಎಷ್ಟು ಸಾರಿ ಅದು ಉಳ್ಳಿಯ ಪೆಟ್ಟನ್ನು, ಸುತ್ತಿಗೆಯ ಪೆಟ್ಟನ್ನು ಪಡೆಯುವುದಿಲ್ಲ. ಹಾಗಿದ್ದರೆ ಭಗವಂತ ಒಡ್ಡಿದಂತಹ ಸವಾಲುಗಳು, ಜನ್ಮದಾತೆಯಾದಂತಹ ಮಾತೆಯ ತಲೆಯನ್ನೇ ಕಡಿಯುವಂತಹ ಪರಿಸ್ಥಿತಿ ನನಗೆ ಬಂದೊದಗಿತು. ಮಾತೃಹತ್ಯಾ ದೋಷವನ್ನು ಧರಿಸಿದನೋ ರಾಮ ಎನ್ನುವಂತಹ ಪ್ರಶ್ನೆ ಮನಸ್ಸಿಗೆ ಬರುವಂತಹ ಕಾಲದಲ್ಲಿಯೇ ಮಾತೆಯ ಮರು ಹುಟ್ಟಿಗೆ, ತಂದೆ ತಾಯಿಗಳ ಆದರ್ಶ ದಾಂಪತ್ಯಕ್ಕೆ ಮತ್ತೊಮ್ಮೆ ಮುನ್ನುಡಿಯನ್ನು ಬರೆಯುವುದಕ್ಕೆ ನಾನೇ ಕಾರಣನಾದೆ ಎನ್ನುವಂತಹ ತೃಪ್ತ ಭಾವದಿಂದ ನನ್ನ ಜೀವನವನ್ನು ಸಾಗಿಸುವಂತಹ ಸಮಯದಲ್ಲಿ ತಂದೆಯ ದುಃಖಕ್ಕೆ ಕಾರಣರಾದಂತಹ ಕ್ಷಾತ್ರ ಕುಲವನ್ನೇ ಭಂಜಿಸಬೇಕು ಎನ್ನುವಂತಹ ಉದ್ದೇಶದಿಂದ ಪರಶುಧರನಾಗಿ ಭೂಪ್ರದಕ್ಷಿಣೆಯನ್ನು ಗೈಯುತ್ತಾ ಧರ್ಮಿಗಳಾದಂತಹ ಕ್ಷತ್ರಿಯರ ತಲೆಯನ್ನು ತರಿಯುವಂತಹ ಕರ್ಮವು ಕೂಡ ನನಗೆ ಪ್ರಾಪ್ತಿಯಾಯಿತು. ಪರಶುಧರನಾದಂತಹ ನನ್ನ ರೂಪವನ್ನು ಕಾಣುವಂತಹ ಸಂದರ್ಭದಲ್ಲಿ ಪರಶಿವನಿಂದ ದತ್ತವಾದಂತಹ ಈ ಕೊಡಲಿಯನ್ನು ಕೇವಲ ಅಧರ್ಮವನ್ನು ಆಚರಿಸುವಂತಹ ಕ್ಷತ್ರಿಯರ ಶಿರವನ್ನು ಅರಿಯುವುದಕ್ಕೆ ಧರಿಸಿದ್ದಾನೆ ಭಾರ್ಗವರಾಮ ಎನ್ನುವುದಾಗಿ ಯೋಚಿಸಬಹುದು. ಹಾಗಾಗಲಿಲ್ಲ ದೇವರ ದಯೆಯಿಂದ. ಯಾಕೆ ಬಲ್ಲಿರ? ಅಧರ್ಮಿಗಳ ತಲೆಯನ್ನು ತರಿಯುವುದಕ್ಕೆ ಉಪಯೋಗವಾದಂತಹ ಇದೇ ಕೊಡಲಿ ಗೋವುಗಳಿಗೆ, ಬ್ರಾಹ್ಮಣರಿಗೆ, ಸ್ತ್ರೀಯರಿಗೆ ಕಷ್ಟಕಾಲ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ನೆರಳನ್ನು ನೀಡುವಂತಹ ಕೊಡೆಯಾದದ್ದು ಕೂಡ ಅಷ್ಟೇ ಸತ್ಯ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಂತಹ ನಾನು ಪ್ರಸರಣ ಕೈಂಕರ್ಯದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ ಎನ್ನುವಂತಹ ಆತ್ಮತೃಪ್ತಿ, ಅದೇ ವಿದ್ಯೆಯನ್ನು ಸಂಪಾದಿಸಿಕೊಂಡಂತಹ ಕ್ಷತ್ರಿಯರು ಮದವೆತ್ತಿ ನಡೆಯುವಂತಹ ಸಂದರ್ಭದಲ್ಲಿ ಅವರ ಮದವನ್ನು ಅರಿಯುವಂತಹ ಕೈಂಕರ್ಯದಲ್ಲಿ ಕೂಡ ತೊಡಗಿಸಿಕೊಂಡಿದ್ದೇನೆ, ಅದರಲ್ಲಿ ಸಫಲನಾಗಿದ್ದೇನೆ ಎನ್ನುವಂತಹ ವಿಶ್ವಾಸವೂ ಕೂಡ ಉಂಟು. ಹಾಗಂತ ಕ್ಷತ್ರಿಯರ ಅವನತಿಯಲ್ಲೇ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೋ ಎನ್ನುವಂತಹ ಪ್ರಶ್ನೆ ಬಂದರೆ, ದೇವವೃತ ನಾಮಕನಾದಂತಹ ಆತನನ್ನು ಉದ್ಧರಿಸಿದ್ದು ನಾನೇ ಅಲ್ವೇ? ಕಾರಣ ಕೇಳಿದರೆ ಗಂಗೆಯಿಂದ ಪೂತನಾದವನವನು. ಒಂದು ಸಂತೃಪ್ತಿ ನಮಗೆ, ನಮ್ಮ ಬಳಿಗೆ ಯಾರೇ ಬರಲಿ, ಬರುವವರು ಕೂಡ ಪೂತರಾಗಿಯೇ ಇರುತ್ತಾರೆ. ಪರಶುರಾಮನಿಂದ ಲಭ್ಯವಾದಂತಹ ವಿದ್ಯೆಯಿಂದ ಬಂದವರು ಕೂಡ ವರ್ಣೋತ್ತರವಾದಂತಹ ಒಂದು ಪದವಿಯನ್ನು ಪಡೆಯುತ್ತಾರೆ ಎನ್ನುವಂತಹ ವಿಶ್ವಾಸ ದೇವವೃತನ ಪ್ರಸಂಗದಲ್ಲಿ ನಮಗೆ ದೊರಕಿತಲ್ಲ. ದೇವವೃತನಾಗಿ ಬಂದವ ನನ್ನಲ್ಲಿ ವಿದ್ಯೆಯನ್ನು ಆರ್ಜಿಸಿಕೊಂಡು ಆಚಾರ್ಯ ಪದವಿಯನ್ನು ಏರಿದ. ನಿಜಾರ್ಥದಲ್ಲಿ ಪ್ರತಿಯೊಬ್ಬ ಗುರುವು ಕೂಡ ಬಯಸುವುದೇನು? ಶಿಷ್ಯಾದಿಚ್ಛೇತ್ ಪರಾಜಯಂ. ಅದನ್ನು ನಿಜಾರ್ಥದಲ್ಲಿ ಸಾಕಾರಗೊಂಡು ನನ್ನ ಶಿಷ್ಯ ಇವ ಎನ್ನುವಂತಹ ಹೆಮ್ಮೆಯಿಂದ ತಲೆ ಎತ್ತಿ ನಿಲ್ಲುವಾಗೆ ಮಾಡಿದಂತಹ ಶಿಷ್ಯ ಪರಂಪರೆಯನ್ನು ಬೆಳೆಸಿದ್ದೇನೆ ಎನ್ನುವಂತಹ ಆತ್ಮತೃಪ್ತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಂದು ಕಾಲಕ್ಕೆ ರಾಮನನ್ನು ಕಂಡಂತಹ ಪರಶುರಾಮನಿಗೆ, ಈ ಕಾಲದಲ್ಲಿ ಭೀಷ್ಮನನ್ನು ಕಂಡಂತಹ ಪರಶುರಾಮನಿಗೆ ಇನ್ನು ಶಿಷ್ಯರನ್ನು ಕಾಣುವುದು ಸಾಕು ಸಾಕು ಎನ್ನುವಂತಹ ಭಾವದಿಂದ ಮಹೇಂದ್ರಾಚಲದಲ್ಲಿ ವಿಹರಿಸುವಂತಹ ಸಂದರ್ಭದಲ್ಲಿ ಇವತ್ತು ಯಾಕೋ ಗೊತ್ತಿಲ್ಲ, ದೈವ ಪ್ರೇರಣೆಯೋ ಏನು, ಶಿಷ್ಯನೋ ಅಥವಾ ನನ್ನಿಂದ ವಿದ್ಯೆಯನ್ನು ಆರ್ಜಿಸುವಂತಹ ಯೋಗ್ಯತವಂತ ಬೇಕು ಬೇಕು ಎನ್ನುವಂತಹ ಮನಸ್ಸು ಬರ್ತಾ ಉಂಟು. ಬೇಕು ಬೇಕು ಎನ್ನುವುದಾಗಿ ನಾನು ಯೋಚಿಸುವುದು ಹೌದು. ಒಂದು ವಿಶ್ವಾಸ ಉಂಟು, ಧರ್ಮದ ಮೇಲೆ ನಂಬಿಕೆ ಇಟ್ಟು ನಡೆಯುವವರು ನಾವು, ಶಾಸ್ತ್ರ ವಚನದಂತೆ ನಡೆಯುವವರು ನಾವು. ಹಾಗಾಗಿ ನನಗೆ ಈ ಮನಸ್ಸು ಬರಬೇಕು ಅಂಥೇಳಿದ್ರೆ
ಧರ್ಮಕ್ಕೆ ಆ ಮನಸ್ಸು ಬಂದಿದೆ, ನಾವು ಆಚರಿಸುವಂತಹ ಶಾಸ್ತ್ರಕ್ಕೆ ವಿಹಿತವಾದಂತಹ ಕರ್ಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ ಎನ್ನುವಂತಹ ವಿಶ್ವಾಸ. ಭಗವಂತನಲ್ಲಿ ಬೇಡಿಕೊಳ್ಳುವುದು ಒಂದು, ಬರುವಂಥವನು ಯಾರೇ ಆಗಿರಲಿ, ಬರುವವನು ಯಾವ ಭೂತಕಾಲದಲ್ಲಿ ಯಾವ ರೀತಿಯಾಗಿ ದೇವವ್ರತ ನಾಮಾಂಕಿತನಾದಂತಹ ಭೀಷ್ಮನು ಬಂದನು, ಅಂತಹ ಪವಿತ್ರವಾದಂತಹ ತೀರ್ಥದಿಂದ ಪೂತನಾದವನು ಬಂದರೆ ಸಾಕು. ಬಂದವನು ನನಗೆ ಪುತ್ರವತ್ ಆಗಿ ನನ್ನಲ್ಲಿ ಅಂತೆವಾಸಿಯಾಗಿದ್ದರೆ ಸಾಕು. ಹಾಗಾಗಿ ಅಂಥವನ ನಿರೀಕ್ಷೆಯಲ್ಲಿ ಇರ್ತೇನೆಂತೆ. ಗುರುವರ, ಯಾರು? ನಾನು ತಮ್ಮ ದರ್ಶನಾಪೇಕ್ಷಿ ಪಾದಸೇವೆಗಾಗಿ ಬಂದು ನಿಂತಿದ್ದೇನೆ. ಮಣಿದ ನನ್ನನ್ನು ಹರಸಬೇಕು, ಉದ್ಧರಿಸಬೇಕು. ಯಾರು ಬಂದದ್ದು? ಗುರುವರ, ಪರಮ ಪೂಜ್ಯನೇ ಸುಪ್ರಸನ್ನ, ನಿನ್ನ ಚರಣ ನಂಬಿದೆ ಸಲಹೆನ್ನ, ನಿನ್ನ ಚರಣ ನಂಬಿದೆ ಸಲಹೆನ್ನ. ಪರಮ ಪೂಜನೆ ಸುಪ್ರಸನ್ನ, ನಿನ್ನ ಚರಣ ನಂಬಿದೆ ಸಲಹೆನ್ನ, ನಿನ್ನ ಚರಣ ನಂಬಿದೆ ಸಲಹೆನ್ನ. ಗುರುಕುಲ ಅರಸುತ ಹರಿ ತಂದೆ ನಿಲ್ಲಿಗೆ, ಗುರುಕುಲ ಅರಸುತ ಹರಿ ತಂದೆ ನಿಲ್ಲಿಗೆ. ಶರವಿದ್ಯೆ ಅರುಹಿ ಸಂಸ್ಕರಿಸುದಯ ಸಿಂಧು, ಶರವಿದ್ಯೆ ಅರುಹಿ ಸಂಸ್ಕರಿಸುದಯ ಸಿಂಧು. ಪರಮ ಭುಜನೆ ಸುಪ್ರಸನ್ನ, ನಿನ್ನ ಚರಣ ನಂಬಿದೆ ಸಲಹೆನ್ನ. ಪರಮ ಪೂಜ್ಯನೇ ಪರಮ ಪೂಜ್ಯನಾದ ಮುನಿವರೇಣ್ಯ, ಯಾರು? ಅರಸಿ ಆಶ್ರಯವನ್ನಪೇಕ್ಷಿಸಿ ಬಂದು ನಿಂತಹ ನಾ ಬಾಲಕನು. ಸುಪ್ರಸನ್ನತೆಯ ಮೂಲಕವಾಗಿ ಹರಸುವುದಕ್ಕೆ ಹೊರಟರೆ ಕೊರಡಾದರೂ ಅದು ಕೊನರುವಂತೆ ಮಾಡುವಂತಹ ಜೀವಯೋಗ್ಯತೆಯನ್ನು ಮಾಹಾತ್ಮ್ಯವಾಗಿ ಹೊಂದಿದಂತಹ ಮತಿಯುತರು ತಾವು ಅಂತ ಬಲ್ಲೆ. ತಪಸ್ವಿಗಳಾದವರು ಯಾರಿದ್ದಾರೋ ಅವರ ಜಪತಪಾನುಷ್ಠಾನಗಳು ನಿತ್ಯ ನಿರಂತರವಾಗಿ ಅಬಾಧಿತವಾಗಿ ಮುನ್ನಡೆಯುವಂತೆ ಮಾಡುವಲ್ಲಿ ನಿಮ್ಮ ಸರ್ವ ಕರ್ತೃತ್ವವನ್ನು ನೀವು ಬಳಸಿಕೊಂಡವರಂತೆ. ಅಂತಹ ನೀವು ಕೈಗೆತ್ತಿಕೊಂಡದ್ದು ಯಾವುದುಂಟೋ ಅದೆಲ್ಲ ಪವಿತ್ರವಾಗ್ತದೆ. ಈಗ ಒಂದು ವ್ಯಕ್ತಿತ್ವವನ್ನು ನಾವು ಕೇಳುವಾಗ ತಿಳಿಯುವಾಗ ಅದರ ವೈಶಿಷ್ಟ್ಯವನ್ನು ಗುರುತಿಸುವುದಕ್ಕೆ ಕೆಲವಷ್ಟು ಗುಣಲಕ್ಷಣಗಳಿರ್ತವೆ. ಹೌದು. ಪರಶುವನ್ನೇ ಧರಿಸಿದಂತಹ ಪರಶುಧಾರಿಗಳು ತಾವು. ಸರಿ. ಮರದ ಹಿಡಿ ಅದು ಎಷ್ಟು ಮಾರಣಾಂತಿಕವಾಗಬಲ್ಲದು ಎಂಬುದರ ಅರಿವು ನಿಮ್ಮ ಕೈಗೆ ಅದು ಬಂದು ಸೇರಿದ ಮೇಲೆ ಲೋಕಕ್ಕೆ ಬಂದದ್ದು ಅಂತ ಆದರೆ
ನೀವು ಕೈಗೆತ್ತಿಕೊಂಡ್ರೆ ಯಾವುದೂ ಆಯುಧವಾಗುತ್ತದೆ ಎಂಬುದಕ್ಕೆ. ಈಗ ಪರಶು ವಿದ್ಯೆ ಉಂಟು, ಅದನ್ನು ತಾವು ಕಲಿತದ್ದು ಅತ್ಯುನ್ನತವಾದ ನೆಲೆಯನ್ನು ಆಶ್ರಯಿಸಿ ಎಲ್ಲ ಸರಿಯೇ. ಹಾಗಂತೇಳಿ ಬಿಲ್ವಿದ್ಯೆಗಿರುವಂತಹ ಹೆಚ್ಚಿನದಾದಂತಹ ಒಂದು ವಿಶೇಷವಾದಂತಹ ಯೋಗ್ಯತೆ ಅಥವಾ ಇತರ ಅಸ್ತ್ರಶಸ್ತ್ರಗಳಿಗೋ ಇರುವಂತಹದ್ದು ಇದಕ್ಕೆ ಇಲ್ಲ. ಒಂದು ಆಯುಧವನ್ನು ಅಭ್ಯಸಿಸಬೇಕೆಂಬ ಅಪೇಕ್ಷೆಯೇ ಈ ಲೋಕಮುಖದಲ್ಲಿ ನಿರ್ದಿಷ್ಟವಾದ ಆಯುಧದತ್ತ ಮೂಡಿದ್ದು ನಿಮ್ಮ ಮಲಿಕ. ಹೌದು. ಅಂದ್ರೆ ಒಬ್ಬರು ಉಪಯೋಗಿಸಿದ ಕ್ರಮದಿಂದ ನಾವು ಅಂಥದ್ದನ್ನು ಕಲಿಯಬೇಕು ಅಂತ ಕಾಣುವುದಕ್ಕೆ ತೊಡಗಿದ್ರೆ ಮಾರ್ಗ ಪ್ರವರ್ತಕರಾಗುತ್ತೀರಿ ತಾವು. ಆ ವಿಷಯದಲ್ಲಿ ಪರಶುಧಾರಿಗಳಾದ ನೀವು ಪರಶು ವಿದ್ಯೆಯತ್ತ ಆಕೃಷ್ಟರಾಗಿ ಕೆಲವರಾದರೂ ಅದನ್ನು ಅರಿಯುವಲ್ಲಿ ಪ್ರಚೋದಕರಾಗಿ, ಪ್ರೇರಕರಾಗಿ, ಉತ್ಸಾಹದ ಚಿಲುಮೆಯಾಗಿ ಒದಗಿ ನಿಂತಿದ್ದೀರಿ ಎಂಬ ನಿಮ್ಮ ಚಾರಿತ್ರ್ಯ ವಿಶೇಷ ಏನುಂಟೋ ಅದನ್ನು ಕೇಳಿಯೇ ನಾ ಆಕರ್ಷಿತನಾಗಿ ಇಲ್ಲಿಯ ತನಕ ಬಂದವನು. ಅದು ವರ್ತಮಾನ ಕಾಲದಲ್ಲಿ ಸಹಜವಾದದ್ದೇ. ನಾವು ಕಾಣುವಂತಹ ರಂಗದಲ್ಲಿ ಒಂದು ಅತ್ಯುತ್ತಮವಾದಂತಹ ಪ್ರದರ್ಶನವನ್ನು ನೀಡುತ್ತಾ ನಮ್ಮ ಸಾಮಾನ್ಯವಾದಂತಹ ಭಾಷೆಯಲ್ಲಿ ಹೇಳುವುದಾದರೆ ಒಬ್ಬ ರಂಗಭಟ ಎದುರಿಗೆ ನಿಂತರೆ ಸಾಮಾನ್ಯರಾದವರಿಗೆ ಅದು ಸಹಜವೇ ಅಲ್ವಾ, ನಾವೊಮ್ಮೆ ಹಾಗೆ ಆಗಬೇಕು ಎನ್ನುವುದಾಗಿ. ನನ್ನದಿದ್ರಲ್ಲಿ ದೊಡ್ಡಸ್ತಿಕೆ ಏನೂ ಇಲ್ಲ. ನಾವು ಇವತ್ತಿಗೂ ಕೂಡ ಹೇಳುವುದು ಇದನ್ನು ಕೊಟ್ಟಂತಹ ಪರಶಿವನ ಅನುಗ್ರಹ ಎನ್ನುವುದಾಗಿ. ನೀವು ಹಾಗೆ ಹೇಳ್ತಲೇ ಬೇಕಾದವರಿಗೆ ಬೇಕಾದ್ದನ್ನು ಕೊಡುವಾಗ ಪರಶಿವನ ಅನುಗ್ರಹವನ್ನು ನಾವು ಪಡೆಯುವುದಕ್ಕೆ ಪರಶಿವನಿಗಿಂತ ಸುಲಭವಾಗಿ ಆಶ್ರಯಿಸಬಹುದಾದದ್ದು ಗುರುವಿನ ಮೂರ್ತಿಯಾಗಿ ನಿಮ್ಮನ್ನೇ. ಅಲ್ಲ, ಧನುಷರಗಳನ್ನು ಏನು ಸ್ವಾಮಿ ಯೋಗ್ಯತೆ ಇದ್ರೆ ಅಲ್ಲಿ ವಿಶ್ವೇಶ್ವರನಲ್ಲಿಗೂ ಸಾರಬಹುದು. ಜೀವ ಯೋಗ್ಯತೆ ಬೇಕು. ವಿಶ್ವೇಶ್ವರನನ್ನು ಬಿಟ್ಟು ನಿಮ್ಮ ವ್ಯವಹಾರ ಇಲ್ಲ ಅಂತ ನನಗೆ ಗೊತ್ತುಂಟು. ಹೌದಪ್ಪ, ಹೌದು. ಹಾಗೆ ಅಂತ ಈಗ ಆ ಸ್ಫೂರ್ತಿಯನ್ನು ಒಡಗೊಂಡ ಈ ಮೂರ್ತಿಯನ್ನು ನಾನು ಆರಾಧಿಸಿದರೆ ಅಪಚಾರ ಆಗಲಿಕ್ಕಿಲ್ಲ ತಾನೆ. ವಿಶ್ವೇಶ್ವರ ಸ್ಫೂರ್ತಿಯನ್ನು ಅಂತರ್ಭಾವದಲ್ಲಿ ಇರಿಸಿಕೊಂಡು ಬೆಳೆದು 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 ಲೋಕದಲ್ಲಿ ತಾನೇ ಆರಾಧ್ಯ ಮೂರ್ತಿಯಾಗಿ ಪರಿವರ್ತಿತವಾಗಿರುವಾಗ ನಾವು ಇದರ ಮೂಲಕವಾಗಿ ಉಪಾಧಿಯಿಂದ ಸತ್ವವನ್ನು ಗ್ರಹಿಸುವಂತೆ ಗುರುಮೂರ್ತಿಯನ್ನೇ ಉಪಾಧಿಯಾಗಿಸಿಕೊಂಡು ಪರಮೇಶ್ವರ ಬೇಡ ವಿಶ್ವೇಶ್ವರ ಒಂದು ಅನುಗ್ರಹವನ್ನೇ ನಾವು ಸಂಪಾದಿಸುವುದಕ್ಕೆ ಹೊರಟ್ರೆ ಅಂದ್ರೆ ನಿಮಗೆ ಪ್ರಿಯವಾದ ಪ್ರಯೋಗ ಅದು ಅಂತ ಅದನ್ನೇ ಆಯ್ಕೆ ಮಾಡಿ ಹೇಳಿದ್ದು ಅಲ್ಲ. ನೀನು ಆಡುವಾಗ ನನ್ನ ಮನಸ್ಸಿಗೆ ಬಂದದ್ದು ಏನು ಅಂತ, ಈಗ ನಿನ್ನ ಬಗ್ಗೆ ನಾನು ಅರಿಯಬೇಕಷ್ಟೇ. ಹೌದೌದು. ಹಾಗಂತೇಳಿ ಒಂದು ಅದರಲ್ಲಿ ತೊಡಕು ಬರ್ತದೆ ಮಗು. ಯಾಕೆ ಬಲ್ಲೆಯ? ಸುಂದರವಾಗಿರುವಂತಹ ಮೂರ್ತಿಗಳಲ್ಲಿ ಕಳೆ ಇರಬೇಕಾದದ್ದಿಲ್ಲ, ಸಾನ್ನಿಧ್ಯ ಇರಬೇಕಾದದ್ದಿಲ್ಲ. ಇಲ್ಲ. ಹಾಗಂತೇಳಿ ಪುರಾತನವಾದಂತಹ ಮೂರ್ತಿ ಕಾಣುವುದಕ್ಕೆ ಸೌಂದರ್ಯವಿಲ್ಲ, ಸೂಕ್ಷ್ಮವಾದಂತಹ ಕುಸಿರಿ ಕೆಲಸಗಳಿಲ್ಲ ಎನ್ನುವಂತಹ ಉದ್ದೇಶಕ್ಕೆ ಅದರಲ್ಲಿ ಸಾನ್ನಿಧ್ಯ ಇಲ್ಲ ಎನ್ನುವುದಾಗಿ ಕೂಡ ನಾವು ಆಡುವುದಕ್ಕೆ ಆಗುವುದಿಲ್ಲ. ನಾವೆಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ನಾನು ಆಡುವುದೇನು ಬಲ್ಲೆಯ, ನಾವು ಆರಾಧಿಸಬೇಕಾದದ್ದು ಆ ಮೂಲ ವಿಗ್ರಹವನ್ನೇ ಹೊರತಾಗಿ ಇದೆಲ್ಲಿಯೋ ಹೊರಗಿರುವಂತಹ ಸಾನ್ನಿಧ್ಯ ಕಡಿಮೆ ಇರುವಂತಹ ಇಲ್ಲಿ ಬಂದರೆ ಆಗ್ತದ ಎನ್ನುವುದಾಗಿ. ಈಗ ಶಿಲ್ಪವನ್ನೇ ತಾವು ಉಲ್ಲೇಖಿಸಿದ್ರಿಂದ ಗುರುವರ ಸನ್ನಿಧಾನದಲ್ಲಿ ಪ್ರತಿನುಡಿಯುತ್ತೇನೆ ಅಂತ ತಪ್ಪು ತಿಳಿಯಲ್ಲಪ್ಪ. ಮನದ ಹಂಬಲವೇ ಮಾತಾಗಿ ನಿಮ್ಮಲ್ಲಿ ನಿವೇದನೆ ಮಾಡುವುದಕ್ಕೆ ಪ್ರಚೋದನೆ ಕೊಡ್ತಾ ಇದ್ದದ್ದರಿಂದ ತಮ್ಮ ಕಾಲು ನಾ ಬಿಡುವ ದುರ್ಯೋಗ ಬರಕೂಡದು, ನನ್ನ ಕೈಯನ್ನು ಬಿಟ್ಟು ಬಿಡುವಂತಹ ಬಯಕೆ ನಿಮ್ಮ ಬಗೆಯಲ್ಲಿ ಒಡಮೂಡಕೂಡದು. ಈ ಕಾಂಕ್ಷೆಯಿಂದ ನಾನು ಆಡುವುದಷ್ಟೇ. ಶಿಲ್ಪಿಯಾದವನು ಸಾನ್ನಿಧ್ಯ ನಿಕ್ಷೇಪ ಮಾಡುವುದಕ್ಕೆ ಉಚಿತವಾದ ಶಿಲ್ಪವಾಗಿ ಯಾವ ಶಿಲೆಯನ್ನು ಪರಿವರ್ತಿಸ್ತಾನೋ ಅದು ಜೀವಕಲಾಪೂರ್ಣವಾಗಿ ಉಂಟೋ ಅಂತ ನೋಡುವುದಕ್ಕೆ ಮುಟ್ಟುತ್ತಾನೆ, ಹೌದು, ತಟ್ಟುತ್ತಾನೆ, ಸರಿ, ಹೊಡೀತಾನೆ, ಒಂದು ಹಂತದಲ್ಲಿ ಒಡೆದು ನೋಡುತ್ತಾನೆ. ಎಲ್ಲವನ್ನು ಸಮಗ್ರವಾಗಿ ಅಲ್ಲ. ಇದರಲ್ಲಿ ಕೆತ್ತಬಹುದಾದದ್ದೆಷ್ಟು, ಮೆತ್ತಬಹುದಾದದ್ದೆಷ್ಟು, ತೆಗೆಯಬಹುದಾದದ್ದೆಷ್ಟು, ಉಳಿಸಬಹುದಾದದ್ದೆಷ್ಟು ಅಂತ ಅದು ಶಿಲ್ಪಿಯ ಚಾತುರ್ಯ. ಮುಟ್ಟಿ ತಟ್ಟಿ ಹಾಗೆ ನೋಡಿದ ಕ್ಷಣದಲ್ಲಿ ಆ ಶಿಲ್ಪಿಗೆ ಇದು ಯಾವುದಕ್ಕೆ ಪರ್ಯಾಪ್ತವಾದ ಶಿಲಾಖಂಡ ಅಂತ ಸ್ಪಷ್ಟ ಆಗ್ತದೆ. ಆದರೆ ಶಿಲ್ಪದಲ್ಲಿ ಸಿದ್ಧಿಯನ್ನು ಹೊಂದಿದ ಆಚಾರ್ಯ ಶಿಲ್ಪಿಗಳಿಗೆ
ಒಂದು ಶಿಲಾಖಂಡ ಎದುರು ಬಂದು ನಿಂತರೆ ಅಥವಾ ಬಿದ್ದರೆ, ಅಥವಾ ಶಿಲಾಖಂಡದ ಎದುರು ಹೋಗಿ ತಾನು ನಿಂತರೆ ಮುಟ್ಟದೆಯೇ ಇದು ಮೂರ್ತಿಗೆ ಆದೀತೋ ಇಲ್ಲೋ ಅಂತ ಗೊತ್ತಾಗ್ಲಿಕ್ಕಿಲ್ವೋ. ಮಾತ್ರ ಅಲ್ಲ, ಈಗ ಕೆಲವು ಪ್ರಸಿದ್ಧವಾದ ಕೈಗುಣ ಅಂತ ಹೇಳುವುದಿಲ್ವ, ಹೌದಪ್ಪ, ಅಂತ ಶಿಲ್ಪಿಗಳ ನಾವು ಯೋಗ್ಯತೆಯನ್ನು ಲೋಕದಲ್ಲಿ ಪ್ರಸಿದ್ಧಿಯಾಗಿ ತಿಳಿದದ್ದು ಹೇಗೆ ಅಂದ್ರೆ, ಕೆಲವು ಶಿಲ್ಪಿಗಳ ಶಿಲೆಯನ್ನು ಕೈಗೆತ್ತಿಕೊಂಡ್ರೆ ಸಾಕು, ಅದು ಯಾವುದಾದ್ರೂ ಒಂದು ಮೂರ್ತಿ ಆಗ್ತದೆ ಅಂತ ನಿರ್ಣಯ, ಮತ್ತೆ ಇದು ಆಗುವುದಕ್ಕಿಲ್ಲ ಅಂತ ಒಡೆದು ಎಸೆಯುವುದಕ್ಕೆ ಇಲ್ಲ, ಅವರ ಕೈಗುಣ ಅದು ಅಂತ ಹೊಗಳುವುದು. ಹೌದೌದು, ಸನ್ನಿಧಾನವನ್ನು ನಾವು ಹಾಗೆ ತಿಳಿದದ್ದು. ಧನುಷರಗಳನ್ನು ಹಿಡಿದು ಬಂದು ಈ ಬಂಡೆಯಂತಿರುವ ನಾನು ನಿಮ್ಮ ಪಾದ ಮೂಲದಲ್ಲಿ ಬಿದ್ದಿದ್ದೇನೆ. ಮೂರ್ತಿಯ ಕೈಯಲ್ಲಿ ಇದಿರಬೇಕು. ಇದು ಇರಿಸಿಕೊಂಡ ಮೂರ್ತಿ ಆಗುವುದಕ್ಕೆ ಯಾವುದನ್ನೆಲ್ಲ ತೆಗೀಬೇಕೋ ಅದನ್ನು ನೀವು ನಿವಾರಿಸಿಕೊಡಬೇಕು. ಯಾವುದೆಲ್ಲ ಉಳಿಸಬೇಕೋ ಅದನ್ನು ತಾವು ಉಳಿಸಿ ಬೆಳೆಸಬೇಕು. ಮಾತ್ರ ಅಲ್ಲ, ಎಲ್ಲಿ ಯಾವುದು ಹೇಗೆ ಎಷ್ಟು ಇದ್ದರೆ ಈ ಮೂರ್ತಿ ಸರ್ವಾಂಗ ಸೌಂದರ್ಯದಿಂದ ಸಕಲಾವಯವ ಸಮನ್ವಯತೆಯಿಂದ ಕಂಗೊಳಿಸ್ತದೋ ಹಾಗೆ ಶರವಿದ್ಯಾ ನೈಪುಣ್ಯವನ್ನು ಹೊಂದುವಲ್ಲಿ ಶರಧಿ ಸಮ ಗಾಂಭೀರ್ಯವನ್ನು ಹೊಂದಿದಂತಹ ತಪೋ ಶರಧಿ ಎನಿಸಿದ ತಾವು ನನ್ನನ್ನು ಅನುಗ್ರಹಿಸಬೇಕು ಅಂತ ಯಾಚಿಸುವುದು. ಅನುಗ್ರಹಿಸಬಹುದಿತ್ತು, ಅನುಗ್ರಹಿಸಲು ಬಲ್ಲೆ. ತೊಡಕಾದದು ಒಂದು, ಏನು? ಈಗ ನೀನು ನನ್ನನ್ನು ಮಹಾಶಿಲ್ಪಿ ಎನ್ನುವ ಭಾವದಿಂದ ಕಾಣುತ್ತಿ. ಹೌದು, ನಾವಾಗಿ ಎತ್ತಿಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನಾವಾಗಿ ಅರಸಿಕೊಂಡು ಹೋದಂತಹ ಶಿಲೆ ಆಗಿರ್ಬೇಕು. ಹೌದೌದು, ಇದು ನಮ್ಮಲ್ಲಿಗೆ ತೇಲಿ ಬಂದ ಶಿಲೆ. ಇದೀಗ ಉಳಿ ಮತ್ತೆ ಸುತ್ತಿಗೆಯನ್ನು ಎತ್ತಿಕೊಳ್ಳುವುದಕ್ಕಿಂತ ಮೊದಲಾಗಿ ಶಿಲ್ಪದ ಪರೀಕ್ಷೆ ಆಗ್ಬೇಕಲ್ವಾ? ಇದು ಎಲ್ಲಿತ್ತು ಹೇಗಿತ್ತು ಅಂತ ನೀವಾಗಿ ಸಮೀಪಿಸಿದ್ದಲ್ಲವಾದ್ದರಿಂದ, ಶಿಲೆ ಬಂದು ಪಾದ ಮೂಲದಲ್ಲಿ ನೆಲೆಯಾದದ್ದರಿಂದ ಭಿನ್ನಯಿಸಿಕೊಳ್ಳುವುದಾದರೆ ನಾನು ದೀನನಾಥ ಬಾಲಕನು. ಯಾರು? ದೀನನಾಥ ಬಾಲಕನು. ಅನಾಥ ಬಾಲಕನು ನಾನಿನ್ನೇ ನೆಂಬೆ ಸರ್ವಸ್ವ ನೀನು. ನಾನಿನ್ನೇ ನೆಂಬೆ ಸರ್ವಸ್ವ ನೀನು. ಮೌನಿವರ್ಯನೆ ವಸುಷೇಣ ನಿಂತೆಂದ ವಿಧಾನ ಬೇಡುವೆನ ಮಾನದಿ ರಕ್ಷಿಸೋ. ದೀನ ಅನಾಥ ಬಾಲಕನು ನಾನಿನ್ನೇ ನೆಂಬೆ ಸರ್ವಸ್ವ ನೀನು. ದೈನ್ಯ ಮನದಲ್ಲಿ ಈ ಕಾಲದಲ್ಲಿ ಉಂಟು. ದೀನತೆ ತೀವ್ರವಾಗಿ ನಮ್ಮನ್ನು ಬಾಧಿಸುವುದು ಯಾವಾಗ ಅಂದರೆ ಅನಾಥತ್ವ ಆವರಿಸಿಕೊಂಡ ಕಾಲದಲ್ಲಿ ಗುರುವೇ. ಯಾರಿಗೆ ಯಾರು ನಾಥರು, ಯಾರು ಯಾವಾಗ ಅನಾಥರು ಅಂತ ಯೋಚಿಸಿದರೆ ಅಭೀಪ್ಸಿತವಾದದ್ದನ್ನು ಕೈಗೂಡುವಲ್ಲಿ ಆಧಿಪತ್ಯವನ್ನು ಹೊಂದಿದವರು ಸಹಕರಿಸಲಿಲ್ಲ ಅಂತಾದರೆ ಅನಾಥ ಪ್ರಜ್ಞೆಯಿಂದ ಯಾವ ಜೀವವಾದರೂ ನರಳುತ್ತದೆ. ಸತ್ಯ. ಅಪೇಕ್ಷೆ ಇದ್ದದ್ದನ್ನು ಹೊಂದುವಲ್ಲಿ ಸ್ವಯಂ ಪರ್ಯಾಪ್ತಿ ಇಲ್ಲ. ಯಾರ ಸಹಾಯ ಸಹಕಾರಗಳು ಒದಗುತ್ತದೆ ಅಂತ ನಿರೀಕ್ಷೆ ಉಂಟೋ ಅವರು ಕೈ ಬಿಟ್ರು ಅಂತಾದರೆ ಅನಾಥತ್ವ ದೈನ್ಯ ತಾನಾಗಿ ನೆಲೆಯಾಗುತ್ತದೆ. ಆ ನೆಲೆಯಿಂದ ನೋಡಿದರೆ ದೀನನೂ ಅನಾಥನೂ ನಾನು. ಯಾಕೆ ಅಂದರೆ ಹೊಂದಬೇಕಾದ ಶರವಿದ್ಯೆಯನ್ನು ನನಗೆ ಹೊಂದಿಸುವಲ್ಲಿ
ಆಸಕ್ತಿ ನನಗಿದ್ದರೂ ಕೂಡ ಆ. ಆನುಕೂಲ್ಯ ಒದಗಿ ಬರಲಿಲ್ಲ. ಹ್ಮ್ 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 ನಿನಗೆ ಇವರೇ ಉದ್ಧಾರಕರಾಗುತ್ತಾರೆ, ಇವರೇ ನಿನಗೆ ಬೋಧಕರಾಗುತ್ತಾರೆ, ಕಾರಕರಾಗುತ್ತಾರೆ, ತಾರಕರಾಗುತ್ತಾರೆ, ಪ್ರೇರಕರಾಗುತ್ತಾರೆ ಅಂತ ಯಾರೂ ಸರಿಯಾಗಿ ಮಾರ್ಗದರ್ಶನ ಮಾಡಿದ್ದಿಲ್ಲ. ಓಹೋ. ಅಪೇಕ್ಷೆ ಅಂತರಂಗದಲ್ಲಿ ಹುದುಗಿರುವುದು ಸುಳ್ಳಲ್ಲ. ಹ್ಮ್ ಆ ಕಾಲದಲ್ಲಿ ಹ್ಮ್ ನಿಮ್ಮ ಇತಿವೃತ್ತವನ್ನು ಮಹಾತ್ಮ್ಯ ವಿಶೇಷವನ್ನು ಕೇಳಿದ ನಾನು, ಆ ಗುರುವರ್ಯ ಮಗು ಸರ್ವಸ್ವ ನೀವು ಅಂತ ನಂಬಿ ಬಂದು ಇಲ್ಲಿ ಬಿದ್ದಿದ್ದೇನೆ. ಆಸಕ್ತಿ ಇರುವ ಕ್ಷೇತ್ರದ ಸಂಕೇತವಾಗಿ ಧನುಷರಗಳು ಕೈಯಲ್ಲುಂಟು. ಹ್ಮ್ ಕಲಿಯುವುದಕ್ಕೆ ಸನ್ನದ್ಧವಾದ ಮನಸ್ಸು ನಿಮ್ಮ ಪಾದ ಸೇವೆಯನ್ನು ಮಾಡುವ ಆಸಕ್ತಿಯಲ್ಲಿ ನಿಮ್ಮ ಪಾದ ಮೂಲದಲ್ಲಿ ಇದೋ ಹೀಗೆ ಬಿದ್ದುಕೊಂಡುಂಟು. ವಸುಷೇಣ ಅಂತ ಹೆಸರು. ವಸುಷೇನ. ಹೌದು. ಮಗು ವಸುಷೇಣನಾದಂತಹ ನಾನು ಆ ಹೊದ್ದ ಕವಚದಿಂದಲೂ ಆ ಧರಿಸಿದ ಕುಂಡಲದಿಂದಲೂ ನನ್ನನ್ನು ನಾನು ತಿಳಿಯುವುದಕ್ಕೆ ತೊಡಗಿದಾಗಲೇ ಇದ್ದೇನೆ. ಓಹೋ. ಕವಚ ಕುಂಡಲ ಸಮನ್ವಿತನಾಗಿಯೇ ಆ ನನ್ನ ಪ್ರಜ್ಞಾಜಾಗೃತಿ ಆದಲ್ಲಿನಿಂದ ಕಾಣಿಸಿಕೊಂಡ ನಾನು ಆ ಇದರಿಂದಾಗಿ ತಾವು ಪರಿಗ್ರಹಿಸಬೇಕು ಅಂತ ಹೇಳಿದ್ದಲ್ಲ, ಹ್ಮ್ ಇದರಿಂದ ಆವೃತನಾಗಿ ಇದ್ದದ್ದರಿಂದ ಆ ಅಂತರಂಗ ಯಾರಿಗೂ ಅರಿವಿಗೆ ಬರಲಿಲ್ವೋ ಏನೋ, ಅಪೇಕ್ಷೆ ಯಾರ ಮನಸ್ಸಿಗೂ ಅರಿಕೆ ಆಗಲಿಲ್ವೋ ಏನೋ. ಹ್ಮ್ ಆದರೆ ವಸುಷೇನನ ಅಂತರಂಗ ಇದು ಹ್ಮ್ ಹಿರಣ್ಮಯವಾಗುಂಟು ಅಂತ ಗುರು ಸನ್ನಿಧಿಯಲ್ಲಿ ನಾ ತೋರಿದ್ದಲ್ಲ. ಆಹಾ. ಹಿರಣ್ಮಯವಾದ ಪಾತ್ರದ ಒಳಗಿರುವ ಸತ್ಯದ ಸ್ವರೂಪವನ್ನು ಹ್ಮ್ ಗ್ರಹಿಸುವ ಧೀಮಂತಿಕೆ ಇದ್ದ ಗುರುಗಳು ತಾವಾದ್ದರಿಂದ ಹ್ಮ್ ಈ ಪಾತ್ರ ಹಿರಣ್ಮಯವಾಗಿದೆ, ಹ್ಮ್. ಅಂತರಂಗದ ಸತ್ಯ ಸನ್ನಿಧಾನಕ್ಕೆ ವೇದ್ಯ ಆದರೆ ಹ್ಮ್. ಕರಾವಲಂಬನವನ್ನೀಯಬೇಕು, ಉದ್ಧರಿಸಬೇಕು. ವಸುಷೇಣ ಅಂತ ನನ್ನ ಹೆಸರು. ಮಗು ನೋಡಿದ ಕೂಡಲೇ ನನ್ನ ಮನದಲ್ಲಿ ನಿನ್ನ ಕುರಿತಾಗಿ ಹೊಂದಿದಂತಹ ಒಂದು ಭಾವ, ಆಹ್. ಎದುರಿಗೆ ನಿಂತದ್ದು ಒಬ್ಬ ತರುಣ. ಹ್ಮ್. ನೀನು ಹೇಳಿದಾಗೆ ನಮ್ಮಲ್ಲಿರುವಂತಹ ಜೀವಯೋಗ್ಯತೆ ಎನ್ನುವುದಾಗಿ ನಾನು ಅಹಂಕಾರದಿಂದ ನುಡಿಯುವುದಿಲ್ಲ. ಅಂಥದ್ದು ಏನಾದರೂ ಬಂದಿದ್ರೆ ನಮ್ಮ ಪರಂಪರೆಯಿಂದ ಎನ್ನುವಂಥ ವಿಶ್ವಾಸದಿಂದ ನಾನು ಆಡುವಂಥದ್ದು. ಸರಿ. ತರಣಿಕೋಟಿ ಪ್ರಕಾಶದಿಂದ ಬೆಳಗುತ್ತಿದ್ದಿ ನೀನು. ಪರಗುಣ ಪರಮಾಣುವನ್ನಾದರೂ ಪರ್ವತ ಮಾಡುವುದಂದರೆ ಹೀಗೆ ಇರಬೇಕು. ಎಲ್ಲೋ ಸ್ವಲ್ಪ ವರ್ಚಸ್ಸು ಓಜಸ್ಸು ಕಂಡ್ರೆ ಅದನ್ನೇ ಕೋಟಿ ಸೂರ್ಯ ಪ್ರಭೆ ಅಂತ ತಾವು ಹೇಳಬೇಕಾದ್ರೆ ನಿಮ್ಮ ಮಾತಿನಿಂದ ಆಗಲಿ ಸ್ವಾಮಿ. ಹಾಗೆ ಯಾಕೆ ಬಲ್ಲೆಯ? ಓ. ಒಂದರ್ಥದಲ್ಲಿ ನಿನ್ನ ಮುಖದ ತೇಜಸ್ಸು ಕಾರಣ. ಆಹ್. ಒಂದು ರೀತಿಯಾಗಿ ನಾನು ಹೇಳಬೇಕ ಮಗು, ಆಹ್. ನೀನು ನನಗೆ ಶಿಷ್ಯನಾಗಿದ್ದೀಯೋ ನಾನು ನಿನಗೆ ಗುರುವಾಗಿದ್ದೇನೋ ಎನ್ನುವಂತಹ ಮಾತು ಬದಿಗಿಡುವ. ಅಯಾಚಿತವಾಗಿ ನಾನು ಯೋಚನೆ ಮಾಡದೆ ನಿನ್ನನ್ನು ಪರೀಕ್ಷೆಗೆ ಒಡ್ಡಿ ಆಯಿತು. ನೀವೀಗ ಪರೀಕ್ಷೆ ಮಾಡಿದ್ದು? ಇಲ್ಲದಿದ್ದರೆ ನಾನಾಡಿದಂತಹ ಮಾತಿನ ಎಳೆಯನ್ನೇ ನೀನು ಹಿಡಿದು ಆ ಮಾತನ್ನು ಉದ್ಧರಿಸಿದ್ದನ್ನು ನೋಡುವಾಗ ನಿಜಾರ್ಥದಲ್ಲಿ ನಮ್ಮಲ್ಲಿ ಹೇಳ್ತಾರೆ ಯಾರು ಸೂರ್ಯನನ್ನು ಮೇಲೆತ್ತುತ್ತಾರೆ ಎನ್ನುವುದಾಗಿ. ಗುರುಗಳು ಹೇಳುವಂತಹ ಮಾತು ಸೂರ್ಯನನ್ನು ಮೇಲೆತ್ತುವಂತಹದ್ದು ವೇದ ಎನ್ನುವುದಾಗಿ. ಜ್ಞಾನಕಾರಕನಾದಂತಹ ಸೂರ್ಯನಿಗೆ ವಿಶೇಷವಾದಂತಹ ವೇದ ಪ್ರಕಾಶ ಎನ್ನುವಂಥ ಹೆಸರು ಉಂಟು. ಸರಿ. ಆದುದರಿಂದಲೇ ಏನೋ ಒಂದು ಧೀಶಕ್ತಿ ನಿನ್ನಲ್ಲಿ ಉಂಟು. ಆಡುವಾಗ ಹೇಳ್ತಿ ದೀನನಾಗಿ ಬಂದಿದ್ದೇನೆ, ರಕ್ಷಕರು ಯಾರಿಲ್ಲ, ಅನಾಥ ಪ್ರಜ್ಞೆಯಲ್ಲಿದ್ದೇನೆ ಎನ್ನುವಂತಹ ಕಾರಣದಿಂದಲಾಗಿ ನಮಗೆ ಬೇಕಾದ್ದಕ್ಕೆ ಆಶ್ರಯ ಕಲ್ಪಿಸುವವರು ಯಾರೂ ಇಲ್ಲದಿರುವಾಗ ನನ್ನಂಥವರಿಗೆ ನೀವೇ ಅಲ್ವೋ ಗುರುಗಳೇ? ಅನಾಥೋ ದೈವರಕ್ಷಕ ಎನ್ನುವ ಮಾತಿನಂತೆ ಗುರು ಸನ್ನಿಧಾನದಲ್ಲಿ ದೈವವನ್ನು ಕಂಡಿದ್ದೇನೆ, ನನ್ನ ಕರಾವಲಂಬನವನ್ನು ಮಾಡಬೇಕು ಎನ್ನುವಂತಹ ಮಾತನ್ನು ಆಡಿದ್ದಿ ನೀನು. ನಿನ್ನ ಇಚ್ಛೆ ಇರುವುದು ಸತ್ಯ ಮಗನೇ. ಹಾಗಂತೇಳಿ ಕೊಡುವಂತಹ ಈ ದೈವಕ್ಕೆ ಕೂಡ ಕೆಲವೆಲ್ಲ ಒಂದು ಸಂಕಲ್ಪಗಳು ಉಂಟಲ್ವ? ದೈವವನ್ನು ಹೊಂದುವಲ್ಲಿ ವಿಧಿ ನಿಷೇಧ ಅರ್ಥ ಆಗ್ತದೆ, ದೈವಕ್ಕೆ ಯಾವ ವಿಧಿ ಯಾವ ನಿಷೇಧ? ಈಗ ಭಕ್ತನ ರೂಪದಲ್ಲಿರುವಂತಹ ನೀನು ನನ್ನಲ್ಲಿ ಅಪೇಕ್ಷೆ ಪಟ್ಟದ್ದೇನು? ವಿದ್ಯಾಭ್ಯಾಸ ಮಾಡುವುದಕ್ಕೆ ಅವಕಾಶ ಕಲ್ಪಿಸಿ ಅಂತೆವಾಸಿಯಾಗಿ ಗುರು ಶುಶ್ರೂಷೆ ಮಾಡುವ ಒಂದು ಅವಕಾಶ ನನಗೆ ಕೊಟ್ಟು ಬಿಡಬೇಕು. ಅದರಲ್ಲಿಯೂ ಕೂಡ ಶರವಿದ್ಯೆಗಳನ್ನು ಹೌದು ಹೌದು ಕೊಡ್ಲಿಕ್ಕೆ ಆಗ್ತದಂತ ನಾನು ಯೋಚನೆ ಮಾಡಬೇಡುವ ಮಗ. ಯೋಚನೆ ಮಾಡಿ ಕೊಡ್ಲಿಕ್ಕೆ ಹೇಗಾಗ್ತದೆ ಅಂತಲೇ ಯೋಚನೆ ಮಾಡಬಾರ್ದ ಗುರುಗಳೇ?
ಮದಿವಂತ ಸಾಧು ಸಂತರಿಗೆ ಮದಿವಂತ ಸಾಧು ಸಂತರಿಗೆ ಮದಿವಂತ ಸಾಧು ಸಂತರಿಗೆ ಭೂಮಿಪತಿಗಳ ಹಿಂಸೆಯುತ್ತಾಗಿ ಭೂಮಿಪತಿಗಳ ಹಿಂಸೆಯುತ್ತಾಗೆ ಮದಿವಂತ ಸಾಧು ಸಂತರಿಗೆ ಭೂಮಿಪತಿಗಳ ಹಿಂಸೆಯುತ್ತಾಗಿ ಚಿತಿ ಬಂದು ಭಾರವೇ ಹತಿಸೆಂದು ಧ್ಯಾನಿಸಿ ಚಿತಿ ಬಂದು ಭಾರವೇ ಹತಿಸೆಂದು ಧ್ಯಾನಿಸೆ ಮತನ ಗೈದನು ರಾಜ ತತಿಗೆ ಮರೂಪನು ಚಿತಿ ಬಂದು ಬಾರವೆ ಹತಿ ಸಿಂಧು ಧ್ಯಾನಿಸಿ ಮತನ ಗೈದನು ರಾಜ ತತಿ ತಿಂದು ರೂಪನು ಮತಿವಂತ ಸಾಧು ಸಂತರಿಗೆ ಭೂಮಿಪತಿಗಳ ಹಿಂಸೆಯು ಹೀಗೆ ವಸುಶೇನ ಗುರುವರ ಭೂಮಿ ನಿಂತಿರುವುದು ಯಾವುದರ ಮೇಲೆ ಎನ್ನುವಂತಹ ಪ್ರಶ್ನೆಗೆ ಪ್ರಾಜ್ಞರಾದವರು ಆಡಿದಂತಹ ಮಾತು ಭೂಮಿ ನಿಂತಿರುವುದು ಧರ್ಮದ ಮೇಲೆ ಎನ್ನುವುದಾಗಿ. ಹಾಗಿದ್ದರೆ ನಿತ್ಯವಾಗಿ ಆ ಧರ್ಮ ಉಳಿಸಬೇಕು ಅಂತ ಹೇಳಿದ್ರೆ ಅದನ್ನು ಉಳಿಸಿ ಬೆಳೆಸುವವರು ಯಾರು? ಮತಿವಂತರಾದಂತಹ ಸಾಧು ಸಂತರು. ಧರ್ಮವನ್ನು ಆಚರಿಸುವಂತಹ ಕಾಲದಲ್ಲಿ ನಮ್ಮ ಬುದ್ಧಿ ಹೇಗಿರಬೇಕು ಕೇಳಿದ್ರೆ, ನಮ್ಮ ಜುಟ್ಟನ್ನು ಮೃತ್ಯುದೇವತೆಯು ಹಿಡಿದುಕೊಂಡಿದ್ದಾಳೋ ಎನ್ನುವಂತಹ ರೀತಿಯಲ್ಲಿ ನಾವು ಧರ್ಮವನ್ನು ಆಚರಿಸಬೇಕು. ನಾಳೆ ಎನ್ನುವಂತಹದ್ದು ನಮಗೆ ಪ್ರಾಪ್ತಿ ಆಗ್ತದೋ ಇಲ್ಲವೋ, ಆದಷ್ಟು ನಾವು ಧರ್ಮ ಕರ್ಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶ ನಮ್ಮ ಬಳಿಯಲ್ಲಿರಬೇಕು. ವಿದ್ಯೆಯನ್ನು ಆರ್ಜಿಸುವಂತಹ ಕಾಲದಲ್ಲಿ ನಾವು ಅಮರರಾಗಿಯೇ ಇರುತ್ತೇವೆ ಎನ್ನುವಂತಹ ರೀತಿಯಲ್ಲಿ ವಿದ್ಯೆಯನ್ನು ಆರ್ಜಿಸಬೇಕಾದದ್ದು. ಇದಕ್ಕೆ ಪ್ರಾಜ್ಞ ಲಕ್ಷಣ ಎನ್ನುವುದಾಗಿ ಹೇಳುತ್ತಾರೆ. ಸರಿ ಮಗು, ನಿಜಾರ್ಥದಲ್ಲಿ ಭೂಮಿಪತಿಗಳು ಯಾರು ಎನ್ನುವಂತಹದನ್ನು ತಿಳಿದಂತಹ ಕ್ಷತ್ರಿಯರು ಸಾಧು ಸಂತರ ತಂಟೆಗೆ ಯಾರು ಕೂಡ ಹೋಗುವುದಿಲ್ಲ. ಅವರಿಂದಲೇ ಅಭಿಷೇಚನವನ್ನು ಕೈಗೊಂಡಂತಹ ಅರಸರು ತಮಗೆ ಅಧಿಕಾರ ಬರುವಂತಹ ಸಂದರ್ಭದಲ್ಲಿ ಆಚಾರ್ಯ ಪೀಠದಿಂದ ಬಂದಂತಹ ಮಾತಿನಿಂದಲಾಗಿ ನಿನಗೆ ಗೊತ್ತಿರಬೇಕದು, ಧರ್ಮಪೀಠದಲ್ಲಿ ಕುಳಿತಂತಹ ಅರಸನಲ್ಲಿ ವಿಷ್ಣು ಸಾನ್ನಿಧ್ಯ ಉಂಟು ಎನ್ನುವಂತಹ ಉದ್ದೇಶದಿಂದಲಾಗಿ ಆ ಒಂದು ಪದವಿ ಬಂದದ್ದು ಪಾಲನೆಗೆ ಎನ್ನುವಂತಹ ಒಂದು ಸ್ವಯಂಬೋಧೆ ಅವನಿಗಿದ್ದರೆ ಲೇಸು. ನಾನಿದನ್ನು ಅಧಿಕಾರಕ್ಕಾಗಿ ಬಳಸಿಕೊಳ್ಳುತ್ತೇನೆ ಎನ್ನುವಂತಹ ಅಹಂಕಾರವನ್ನು ಬೆಳೆಸಿಕೊಂಡ ಯಾವುದೇ ಒಬ್ಬ ಕ್ಷತ್ರಿಯನಿಂದಲಾಗಿ ಸಾಧುಗಳಿಗೆ, ಸಂತರಿಗೆ, ಗೋವುಗಳಿಗೆ, ಸ್ತ್ರೀಯರಿಗೆ ಆಪತ್ತು ಬರುವಂತಹ ಸಂದರ್ಭದಲ್ಲಿ ಅಂತಹ ಎಲ್ಲರನ್ನೂ ಕೂಡ ಮಥಿಸುತ್ತೇನೆ ಎನ್ನುವಂತಹ ಸಂಕಲ್ಪವನ್ನು ತೊಟ್ಟು ನಿಂತವನು ನಾನು. ಆ ರೀತಿಯ ಸಂಕಲ್ಪವನ್ನು ಹೊತ್ತು ನಿಂತಹ ನಾನು, ನನಗೆ ತೊಡಕಾದದ್ದು ಯಾವುದು ಅಲ್ಲೆಯ? ಯಾವುದು ಸ್ವಾಮಿ? ಆಡುವಂತಹ ಕಾಲದಲ್ಲಿ ಹೇಳುತ್ತಾ ಇದು ಹಿರಣ್ಮಯವಾದದ್ದು ಎನ್ನುವಂತಹ ಉದ್ದೇಶದಿಂದ ತೋರಿಸಿದ್ದಲ್ಲ ಗುರುಗಳೇ.
ನಾನು ಬುದ್ಧಿ ತಿಳಿಯುವುದಕ್ಕಿಂತ ಮೊದಲಾಗೆ ನನ್ನಲ್ಲಿ ಇತ್ತು. ಇದು ಇಷ್ಟು ಇದ್ದದ್ದು ಹೌದು. ಕವಚ ನಿನಗೆ ಉಂಟು ಅಂತೇಳಿ, ಆದರೆ ಈಗ ಬ್ರಾಹ್ಮಣನಾಗಿದ್ರೆ ಅವನಿಗೆ ಕವಚ ಯಾವುದು? ತಪಸ್ಸು, ಹೌದು, ಸ್ವಾಧ್ಯಾಯ, ವೇದ, ವಿದ್ಯೆ, ಜಪ, ತಪಾದಿಗಳು. ಸರಿ. ನಿನಗೆ ಈ ಹುಟ್ಟಿದಾರಭ್ಯ ಇಂತಹ ಕವಚ ಬಂದಿದೆ. ಉಭಯ ಕರ್ಣಗಳಲ್ಲಿ ಕರ್ಣಕುಂಡಗಳು ರಾರಾಜಿಸುತ್ತಾ ಉಂಟು ಎನ್ನುವುದಾಗಿದ್ರೆ ಮಗು ನಿನಗೆ ಹೆಚ್ಚು ನಾನು ಸ್ಥೂಲವಾಗಿ ತಿಳಿಸಬೇಕಾದದ್ದಿಲ್ಲ. ಸೂಕ್ಷ್ಮವಾಗಿ ನನ್ನ ಮನದ ಇರವನ್ನು ನಾನು ತಿಳಿಸ್ತೇನೆ. ಏನು ಗುರುಗಳೇ? ಭೂಪ್ರದಕ್ಷಿಣೆಯನ್ನು ಮಾಡುತ್ತಾ ಭೂಭಾರಕರಾಗಿರುವಂತಹ ಕ್ಷತ್ರಿಯರ ತಲೆಗಳನ್ನು ಈ ಗಂಡು ಕೊಡಲಿಯಿಂದ ಕಡೆದು ಮತ್ತೆ ಅದರ ಪರಿಮಾರ್ಜನೆಗಾಗಿ ತಪಸ್ಸನ್ನು ಆಚರಿಸುವಂತಹ ನಾನು ಮತ್ತೊಮ್ಮೆ ಕ್ಷತ್ರಿಯರಿಗೆ ವಿದ್ಯೆಯನ್ನು ಬೋಧಿಸುವುದಿಲ್ಲ ಎನ್ನುವಂತಹ ಸಂಕಲ್ಪವನ್ನು ತೊಟ್ಟು ನಿಂತಿದ್ದೇನೆ. ಹಾಗಾಗಿ ನೀನು ಬಂದದ್ದೆಲ್ಲ ಸರಿಯಾಗಿದೆ, ನನ್ನ ಬಗ್ಗೆ ತಿಳಿದುಕೊಂಡದ್ದು ಕೂಡ ಸರಿಯಾಗಿದೆ. ಆದರೆ ನನಗೆ ಎಲ್ಲಿ ನಿನಗೆ ವಿದ್ಯೆಯನ್ನು ಕಲಿಸಲಿಕ್ಕೆ ತೊಡಕಾಗುತ್ತದೆ ಎನ್ನುವುದಾಗಿ ನಾನು ಭಾವಿಸ್ತೇನೆ. ಹಾಗಾಗಿ ನೀನು ಒಳ್ಳೆಯ ಶಿಲೆ, ಹಾಗಂತೇಳಿ ಒಳ್ಳೆಯ ಶಿಲ್ಪಿಗಳು ಬೇರೆ ಕಡೆಯಲ್ಲಿ ಸಿಕ್ಕಿಯರು ಮಗು. ಗುರುಗಳೇ, ನಾನು ನನ್ನ ಕವಚ ತೋರಿಸಿದ್ದು ಸುಮ್ಮನೆ ಅಲ್ಲ. ಕ್ಷತ್ರಿಯ ದೇಹ ಕವಚದ ಒಳಗೆ ಹುದುಗಿದ ಸತ್ವವನ್ನಾದರೂ ಪುರಸ್ಕರಿಸಿದ ಮಹಿಮರು ತಾವು. ನಾ ಕ್ಷತ್ರಿಯ ಅಲ್ಲ ಗುರುಗಳೇ, ನಾ ಕ್ಷತ್ರಿಯ ಅಲ್ಲ. ಮತ್ತೆ ತಿಳಿದು ಬಂದೀರ್ಪಿನಾನದನು, ತಿಳಿದು ಬಂದೀರ್ಪಿನಾನದನು, ಕ್ಷತ್ರಿ ಕುಲ ಜನಾನಲ್ಲ ಗುರುವರ ತಿಳಿದು ಬಂದೀರ್ಪೆ ನಾನದನು, ಕ್ಷತ್ರಿ ಕುಲಜ ನಾನಲ್ಲ ನಂಬಿದನು, ಕ್ಷತ್ರಿ ಕುಲಜ ನಾನಲ್ಲ ನಂಬಿದನು, ತಿಳಿದು ಬಂದಿರ್ಪೆ ನಾನದನು, ಕ್ಷತ್ರಿ ಕುಲ ಜನಾನಲ್ಲ ನಂಬಿದನು, ನೆಲೆಯ ಪೇಳಿದೆ ಮುನಿ ತಿಲಕ, ನೆಲೆಯ ಪೇಳಿದೆ ಮುನಿ ತಿಲಕ, ನೀನಿಲ್ಲನು ಸಲಹು ಎಂದು ಅಶ್ರು ಜಲವನ್ನು ಸುರಿಸಿದ, ನೆಲೆಯ ಪೇಳಿದೆ ಮುನಿ ತಿಲಕ ನೀನೆನ್ನನು ಸಲಹಿಂದು ಅಶ್ರು ಜಲವನ್ನು ಸುರಿಸಿದನು, ತಿಳಿದು ಬಂದಿರ್ಪೇ ಗುರುವರ. ನಿಮ್ಮ ವ್ಯಕ್ತಿತ್ವಕ್ಕೆ ಚಾರಿತ್ರ್ಯಕ್ಕೆ ಭಂಗ ತರುವ ಆಶಯವನ್ನಿರಿಸಿಕೊಂಡು ನಿಮ್ಮ ಬದುಕಿನ ವ್ರತದಂತೆ ನೀವು ಕಾಪಿಟ್ಟಂತಹ ಧ್ಯೇಯೋದ್ದೇಶಗಳನ್ನು ವಿಫಲವಾಗಿಸುವುದಕ್ಕೆ ಬಂದ ಅದಟು ಬಾಲಕ ನಾನಲ್ಲ, ತಿಳಿದು ಬಂದಿಹೇ ಗುರುವರ. ನೀವು ಕ್ಷತ್ರಿಯರೆಡೆಗೆ ಹೊಂದಿದಂತಹ ಅಮರ್ಷ ಭಾವ, ಆ ಆಕ್ರೋಶ, ಆ ಪ್ರತಿಭಟನೆ, ಕ್ಷತ್ರಿಯ ದಮನಕ್ಕಾಗಿ ಸರ್ವ ಸಾಮರ್ಥ್ಯಗಳನ್ನು ನೀವು ವಿನಿಯೋಗಿಸಿದ ವಿಧಾನ, ಇದನ್ನೂ ತಿಳಿದಿದ್ದೇನೆ. ತಿಳಿದು ಮತ್ತು ಇಲ್ಲೇ ಬಂದಿಯ ಅದನ್ನು ಮಾತ್ರ ತಿಳಿದದ್ದಲ್ಲ ಗುರುಗಳೇ, ಮತ್ತೆ
ಸೂರ್ಯವಂಶೀಯನಾಗಿ ಉದಿಸಿದಂತಹ ರಘುಕುಲಲಲಾಮನೆನಿಸುವ ದಾಶರಥಿ ರಾಮ ಕ್ಷತ್ರಿಯ ಕವಚದ ಒಳಗೆ ಹುದುಗಿದಂತಹ ಒಂದು ಬ್ರಾಹ್ಮ ತೇಜ ಅಂತ ಗುರುತಿಸಿ ನಿಮ್ಮ ವೈಷ್ಣವ ಶಕ್ತಿಯನ್ನೇ ನೀವು ಧಾರೆ ಎರೆದದ್ದನ್ನು ತಿಳಿದು ಬಂದಿಹೇ ಗುರುವರನೇ. ಹೌದಪ್ಪ. ಈಗ ಅದರಲ್ಲಿ ಕವಚ ಹುಟ್ಟಿನಿಂದ ಕ್ಷತ್ರಿಯನದ್ದೇ ಇದ್ದದ್ದಲ್ವೋ? ಹೌದು. ರಾಮಚಂದ್ರಮ ತನ್ನನ್ನು ತಾನು ದಾಶರಥಿಯಾದಂತಹ ಕ್ಷತ್ರಿಯ ರಾಮ ಅಂತ ತಿಳಿದಿದ್ದೇನೆ ಅಂತ ಯಾವಜ್ಜೀವ ನಿರೂಪಿಸ್ತಾ ಬಂದನಂತೆ. ಆದರೂ ಒಳಗಿರುವ ಬ್ರಾಹ್ಮ ತೇಜವನ್ನು ಗುರುತಿಸಿ ನೀನು ನಿನ್ನನ್ನೇನಾಗಿ ತಿಳಿದಿದ್ದೀಯೋ ಅದಕ್ಕಿಂತ ಹೆಚ್ಚು ನಾನು ತಿಳಿಯುತ್ತೇನೆ ಅಂತ ತಾವು ಆಳಿದಿರಂತೆ. ಅಕ್ಷಯಂ ಮಧುಹಂತಾರಂ ಜಾನಾಮಿ ತ್ವಾಂ ಸುರೇಶ್ವರಂ. ಮಧುವನ್ನೇ ಕೊಂದ ಮಧುದಾನವನನ್ನು ಕೊಂದು ಕಳೆದಂತಹ ಸುರೇಶ್ವರನಾಗಿ ನಿನ್ನನ್ನು ನಾನು ತಿಳಿಯುತ್ತೇನೆ ಎಂಬುದಾಗಿ ಹೇಳಿದರೆ ತೊಟ್ಟ ಕವಚದ ಒಳಗಿರುವ ಸತ್ವ ನಿಮಗೆ ಮುಖ್ಯ ಆಯಿತು ಬಿಟ್ರೆ ಕ್ಷಾತ್ರ ಕವಚ ನಿಮಗೆ ಮುಖ್ಯ ಆಗಲಿಲ್ಲ. ಕವಚ ಅಂದ್ರೆ ದೇಹ ಅಂತ ನಾನು ಹೇಳಿದ್ದು. ಅದೇ ನೆಲೆಯಲ್ಲಿ ಈಗ ಈ ಕಾಲಘಟ್ಟದಲ್ಲಿ ದ್ವಾಪರದಲ್ಲಿ ಸುರತರಂಗಿಣಿ ನಂದನನೆನಿಸಿದಂತಹ ದೇವವ್ರತರು ಆಚಾರ್ಯ ಭೀಷ್ಮರು, ನಾನು ಆ ಕಡೆಯಿಂದಲೇ ಬಂದವನು ಗುರುಗಳೇ. ಅವರು ನೆಲೆಯಾದದ್ದೀಗ ಹಸ್ತಿನೆಯಲ್ಲಿ. ಹಸ್ತಿನೆಯ ಕ್ಷಾತ್ರಕರ್ಮವನ್ನು ಸಸೂತ್ರವಾಗಿ ಸಮರ್ಥವಾಗಿ ನಿರ್ವಹಿಸ್ತಾ ಇರುವ ಅವರು ಕೂಡ ಕ್ಷಾತ್ರ ಪರಿಧಿಯ ಒಳಗೆ ಕ್ಷಾತ್ರ ಕವಚದ ಒಳಗೆ ಹುದುಗಿರಬಹುದಾದ ವಿಶಿಷ್ಟ ತೇಜ ಎಂಬ ಭಾವದಲ್ಲಿ ತಾವು ಅನುಗ್ರಹ ಮಾಡಿದ್ರಂತೆ, ವಿದ್ಯೆಯನ್ನು ಕರುಣಿಸಿದ್ರಂತೆ. ಹೌದಪ್ಪ. ರಾಮ ಪರಶುರಾಮರ ಮುಖಾಮುಖಿಯಾದಂತಹ ಸಂದರ್ಭವನ್ನು ನೀನು ನೆನಪಿಸಿದ್ದಿ. ಆ ಕಾಲದಲ್ಲಿ ಮತ್ತೊಮ್ಮೆ ಈ ಯುಗದಲ್ಲಿ ಭೀಷ್ಮಾಚಾರ್ಯರೇ ಸತ್ಯ ಒಂದು ತೊಡಕಾಗ್ತದೆ ಮಗು. ಏನು ಬಲ್ಲೆಯ? ಏನು ಸ್ವಾಮಿ? ಶಿಲ್ಪಿಗೂ ಕೂಡ ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಅರಿವಿರ್ತದೆ. ಈ ಶಿಲೆಯನ್ನು ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಶಿಲೆಯಾಗುವುದು ಬಿಡು, ಪರೀಕ್ಷೆಗಾದರೂ ಕೂಡ ಯೋಗ್ಯತೆ ಉಂಟೋ ಎನ್ನುವುದಾಗಿ ಯೋಚನೆ ಮಾಡ್ತಾನೆ. ಮಾಡಬೇಕು. ಹಾಗಾಗಿ ನಾನು ಅಲ್ಲಿ ಪೆಟ್ಟನ್ನು ಕೊಡುವಂತಹ ಸಂದರ್ಭದಲ್ಲಿ ನನಗೆ ಅರಿವೇ ಇದ್ದದ್ದು, ಒಂದು ವೇಳೆ ನಾನು ಕೊಡುವಂತಹ ಪೆಟ್ಟಿನಿಂದಲಾಗಿ ನೋಯಬಹುದು ಹೊರತಾಗಿ ಸ್ಫೋಟ ಉಂಟಾಗ್ಲಿಕ್ಕಿಲ್ಲ ಎನ್ನುವ ಖಂಡಿತವಾಗ್ಲಿಕ್ಕಿಲ್ಲ. ಈ ಯುಗದಲ್ಲಿಯೂ ಕೂಡ ಹಾಗೆ ಎಷ್ಟಾದರೂ ಕೂಡ ನನ್ನ ಬಳಿಯೇ ಅಂತೆವಾಸಿಯಾಗಿದ್ದವನು. ಗುರುಗಳೇ, ಒಂದು ಭರವಸೆ ಕೊಡ್ತೇನೆ. ನೀವು ಹೇಗೆ ತಟ್ಟಿ ಮುಟ್ಟಿ ಹೊಡೆದು ಬಡಿದು ನೋಡಿದರು ಈ ಜನ್ಮದಲ್ಲಿ ಇದು ಒಂದು ಕ್ಷತ್ರಿಯ ಪೀಠವನ್ನು ಸಿಂಹಾಸನ ಅಂತ ಒಪ್ಪಿ ಏರುವುದಕ್ಕಿದ್ದ ಜೀವ ಅಲ್ಲ. ಈಗ ಇದು ಪರೀಕ್ಷೆ ಮಾಡಿದ್ರೆ ಹಾಗಾದ್ರೆ ಮಹಾಸ್ಫೋಟ ಆಗ್ಲಿಕ್ಕಿಲ್ಲ. ಇಲ್ಲವೇ ಇಲ್ಲ. ಈಗ ಇಲ್ಲ. ಈಗ ಪರೀಕ್ಷೆ ಮಾಡಿದ ಕ್ರಮದಿಂದ ಪರೀಕ್ಷಕರು ಹೇಳಬೇಕು ಬಿಟ್ರೆ ಇದರ ಒಳಗಿನಿಂದ ಇನ್ನು ವಿಚಿತ್ರವಾಗಿ ವಿಶಿಷ್ಟವಾಗಿ ಏನಾಗ್ಲಿಕ್ಕಿಲ್ಲ. ಯಾಕೆ ಅಂದರೆ ಈಗ ಒಬ್ಬಾತ ಪರಂಪರೆಯಿಂದ ನನ್ನ ನಂತರ ಉತ್ತರಾಧಿಕಾರಿ ನೀನು ಮಗನೇ ಅಂತ ಹೇಳುವ ಕ್ಷತ್ರಿಯ ಅಪ್ಪ ನನಗಿಲ್ಲದಿರುವಾಗ ಈಗ ಈ ವಂಶದ ಕುಲದಲ್ಲಿ ತಿಲಕಪ್ರಾಯನಾಗಿ ಬೆಳಗಿ ಕುಲದ ಮರ್ಯಾದೆಯನ್ನು ಉಲ್ಲಂಘಿಸದೆ ಪೀಠವನ್ನು ಏರಿ ಪ್ರಜಾಪರಿಪಾಲನೆ ಮಾಡುವುದಕ್ಕೆ ನಿನ್ನನ್ನು ಹುಟ್ಟಿಸಿದ್ದು ಮಗು ಅಂತ ಹೇಳುವ ಅಮ್ಮ ನನಗಿಲ್ಲದಿರುವಾಗ ನಾನು ಯಾವ ಕ್ಷತ್ರಿಯ ಆಚಾರದಲ್ಲಿ ತೊಡಗುವುದಕ್ಕೆ, ಹೇಗೆ ಪ್ರಜಾಪರಿಪಾಲನೆ ಮಾಡುವುದಕ್ಕೆ ಆಯುಧ ಹಸ್ತನಾಗಿ ಛತ್ರದಡಿಯಲ್ಲಿ ಕುಳಿತು ಪೀಠಾರೋಹಣವನ್ನು ಮಾಡಿ ಚತುರಂಗ ಬಲವನ್ನು ಹೊಂದಿದಾಗ ಅಧಿಕಾರದ ಜೊತೆಯಲ್ಲಿ ಮದವು ಅಂಕುರಿಸಿ ಬ್ರಾಹ್ಮ ವಿರೋಧವನ್ನು ಮಾಡುವ ಕಾರಣಕ್ಕೆ ನಿಮಗೆ ಕ್ಷತ್ರಿಯರಲ್ಲಿ ವಿರೋಧ ಅಂತ ಆದರೆ ನೀವು ಕ್ಷತ್ರಿಯರನ್ನು ವಿರೋಧಿಸುವುದಕ್ಕೆ ಬೇಕಾಗಿ ಅವರಲ್ಲಿ ಕಂಡುಕೊಂಡ ದುರ್ಗುಣ ಒಂದು ನನ್ನಲ್ಲಿ ನುಸುಳುವಂತಹ ಬದುಕಿನ ಸನ್ನಿವೇಶದಲ್ಲಿ ನಾನಿಲ್ಲ. ನನಗೆ ಮದ ತಂದುಕೊಡುವ ಕ್ಷಾತ್ರಾಹಂಕಾರವನ್ನು ತಂದುಕೊಡುವ ಅಧಿಕಾರ ಇಲ್ಲ. ಅದನ್ನು ಅಂಕುರಿಸುವಂತೆ ಮಾಡಬಹುದಾದ ಹಿನ್ನೆಲೆಯನ್ನು ಬೋಧಿಸುವಂತಹ ತಂದೆ ತಾಯಿಗಳಿಲ್ಲ. ನಾನು ಕ್ಷತ್ರಿಯನಲ್ಲ. ಕ್ಷತ್ರಿಯ ಕರ್ಮಾಸಕ್ತಿ ಈಗ ಅರಿವೆಂಬುದನ್ನು ನಾನು ಹೊಂದುವುದಕ್ಕೆ ಬಯಸಿದ್ದೇನೆ, ಶಸ್ತ್ರವಿದ್ಯೆಯನ್ನು ನಾನು ಪರಿಗ್ರಹಿಸುವುದಕ್ಕೆ ಬಯಸಿದ್ದೇನೆ ಅಂತ ಬಿಟ್ರೆ ಇದರ ವಿನಿಯೋಗದಲ್ಲಿ ಹಿನ್ನೆಲೆಯಲ್ಲೊಂದು ಪ್ರಭುತ್ವ ಇಲ್ಲ.
ಮುಂದೆ ಒಂದು ಪೀಠ ನನ್ನನ್ನು ಕಾಯ್ತಾ ಇಲ್ಲ. ಹ್ಮ್ ನೀವು ಕಲಿಸಿದ ಬಲದಿಂದ ನಾ ಏರಬಹುದಾದ ಪೀಠ ನಿಮ್ಮ ಶಿಷ್ಯನೆಂಬ ಪೀಠ ಬಿಟ್ರೆ ಯಾವ ಪ್ರಭು ಪೀಠವೂ ಅಲ್ಲವಾದದ್ದರಿಂದ ನನಗೆ ಕಲಿಸುವ ಗುರುಗಳೇ ಒಂದು ಹೇಳ್ತೇನೆ. ಏನು? ನಾ ಪ್ರಭುವಾಗುವ ಹಂಬಲ ಹೊತ್ತು ನಿಮ್ಮನ್ನು ಯಾಚಿಸುವುದಲ್ಲ. ನೀವು ಕೈ ಬಿಟ್ರೆ ನಾ ಮತ್ತೆ ಯಾರನ್ನು ಸೇವಿಸಬೇಕು, ಯಾರಿಗೆ ಸೇವಕ ಆಗಬೇಕು ಅಂತಲೂ ಗೊತ್ತಿಲ್ಲದ ಒಂದು ದಯನೀಯ ಅವಸ್ಥೆಗೆ ಹೋಗಿಬಿಡ್ತೇನೆ. ಯಾಕೆ ಅಂದರೆ ಗುರುಕುಲಕ್ಕೆ ಗುರುವೆನಿಸಿದ ಮಹಾಚಾರ್ಯರು ತಾವು. ಪ್ರಾಚಾರ್ಯ ಸ್ವರೂಪರಾದಂತಹ ತಮ್ಮನ್ನು ತ್ರಿಮೂರ್ತಿ ಸ್ವರೂಪರಾಗಿ ಅಂಗೀಕರಿಸಿದ್ದೇನೆ. ಅದೋ ಆ ಪಾದಗಳನ್ನು ಕಮಲ ಅಂತ ಅಂಗೀಕರಿಸಿ ಸೇವಿಸುವುದಕ್ಕೆ ಸನ್ನದ್ಧವಾದ ಭೃಂಗದಂತೆ ಧಾವಿಸಿ ಬಂದ ನನ್ನ ಪಾಲಿಗೆ ಅದು ಮುಚ್ಚಿಕೊಂಡ್ರೆ ಈ ಹೊಟ್ಟೆಗೆ ಮತ್ತೆ ಏನಿರುವುದಿಲ್ಲ. ತಾವು ಕೃಪಣರಾಗಬಾರದು, ಉದಾರಿಗಳಾಗಬೇಕು. ಅದರಲ್ಲಿ ಸಿಕ್ಕಿದ್ದನ್ನು ಮಕರಂದ ಅಂತ ನಾನು ಹೀರಿ ಹೇಗೋ ಬದುಕಿ ಬಿಡ್ತೇನೆ ಗುರುಗಳೇ, ಒಂದು ದಯೆ ತೋರಿಸಿ. ಮಗು, ನಿಂತವನು ನನ್ನ ಕಾಲ ಬುಡದಲ್ಲಿ ಬಿದ್ದಿಯೋ? ಸತ್ಯ ಸತ್ಯ ಸತ್ಯ. ಕೂತವನ ನಾನು ಎದ್ದದ್ದು ಯಾಕೆ ಬಲ್ಲೆಯ? ಸಿದ್ಧನಾಗಿದ್ದೇನೆ ನಾನು. ಒಂದು ಸಾಕು, ಒಂದೇ ಒಂದು ಮಾತು ಸಾಕು ನೀನಾಡಿದ್ದು. ಯಾವುದು? ನೀನು ಕ್ಷತ್ರಿಯ ಕುಲದವನಲ್ಲ. ನಾನು ಪೀಠ ಏರ್ಲಿಕ್ಕೆ, ಪ್ರಭುತ್ವವನ್ನು ಹೊಂದುವುದಕ್ಕೆ ಆ ಕುಲದ ಹಿನ್ನೆಲೆ ನನಗಿಲ್ಲ. ಸಾಕು ಮಗು. ಬಲು ವಿದ್ಯೆ ಬಯಸಿ ಬಗರು ಕ್ಷತ್ರಿಯರ ನುಳಿದ ಧರಣಿ ಸುತರು. ಬಲು ವಿದ್ಯೆ ಬಯಸಿ ಬಗರು ಕ್ಷತ್ರಿಯರ ನುಳಿದ ಧರಣಿ ಸುತರು. ಎಲೆಲೆ ನೀ ಬ್ರಹ್ಮ ಕುಲದಿ ಪುಟ್ಟಿದರೆ ಉಳಿಯನ್ನ ಶಿಷ್ಯತನದಿ. ಎಲೆಲೆ ನೀ ಬ್ರಹ್ಮ ಕುಲದಿ ಪುಟ್ಟಿದರೆ ಉಳಿಯನ್ನ ಶಿಷ್ಯತನದಿ. ಬಲು ವಿದ್ಯೆ ಬಯಸಿ ಬಗರೋ ಮಗು. ಆಚಾರ್ಯವರ ನೀನಾಡಿದಂತಹ ಮಾತು ನನ್ನ ಅಂತರಂಗವನ್ನು ಬಡೆದೆಬ್ಬಿಸಿತು ಮಗು. ಅಂದರೆ ಮಧುಲುಬ್ಧೋ ಯಥಾ ಭೃಂಗ ಪುಷ್ಪಂ ಪುಷ್ಪಾಂತರಂ ರಜೇತ್. ಸತ್ಯ. ಜ್ಞಾನಲುಬ್ಧೋ ಯಥಾ ಶಿಷ್ಯ ಗುರೋರಂತರಂಗಂ ರಜೇತ್. ಈ ತಾವರೆಯಲ್ಲಿ ಮಧು ಉಂಟು, ಇದನ್ನು ನಾನು ಇಂಟುತ್ತೇನೆ ಎನ್ನುವಂತಹ ಭಾವನೆಯಿಂದ ಬಂದಂತಹ ಒಂದು ಜೇನು ನೊಣಕ್ಕೆ ನನ್ನಲ್ಲಿರುವಂತಹ ಮಧುವನ್ನು ನಾನು ದತ್ತ ಮಾಡದೆ ಹೋದರೆ ಅದರಲ್ಲಿ ಎರಡು ದೋಷ ಬರ್ತದೆ. ಇಲ್ಲಿ ಮಧು ಸಿಗಲಿಲ್ಲ ಎನ್ನುವಂತಹ ಉದ್ದೇಶದಿಂದ ಹೊರಟಂತಹ ಆ ನೊಣ ಇನ್ನೊಂದು ಎಲ್ಲಿಯೋ ಹೋಗಿ ಬೇಡದಲ್ಲಿ ನಿಂತರೆ ನಿಜಾರ್ಥದಲ್ಲಿ ಜೀವಯೋಗ್ಯತೆ ಇದ್ದು ಕೂಡ ನಾನವನಿಗೆ ಅವಕಾಶ ಕೊಡಲಿಲ್ಲ ಎನ್ನುವಂತಹ ಒಂದು ರೀತಿಯಾದಂತಹ ಒಂದು ಬೇಸರದ ಭಾವ ಸದ್ಯೋ ಭವಿಷ್ಯದಲ್ಲಿ ನನಗೂ ಬರುವುದಕ್ಕೆ ಸಾಧ್ಯ ಉಂಟು. ಅಲ್ಲ, ನಮಗೆ ಬದುಕಿಗೆ ಬೇರೆ ಗತಿ ಇಲ್ಲ ಅಂತ ನೆಲಕ್ಕಾಗಿಯೋ ದ್ರವ್ಯಕ್ಕಾಗುವ ನಿಮ್ಮನ್ನು ಯಾಚಿಸುವುದಕ್ಕೆ ಅಂತ ಬಂದ ಬ್ರಾಹ್ಮಣರಿಗೆ ಅಸ್ತ್ರಗ್ರಾಮಗಳನ್ನು ಕೊಟ್ಟು ಗುರುವಾಗಿಸಿ ಮರಳಿಸಿದ್ದೀರಂತೆ. ಆಯುಧಕ್ಕೆ ಅಂತಲೇ ಬಂದೆ ಗುರುಗಳೇ. ಹೌದಪ್ಪ, ನಿನಗೆ ಕೊಡುವುದಕ್ಕೆ ನನಗೆ ತಡೆ ಯಾವುದು ಬಲ್ಲೆಯ? ಯಾವುದು? ನಾನು ಆಚರಿಸಿದಂತಹ ಸಂಕಲ್ಪ ಶುದ್ಧ ಸಂಕಲ್ಪ ಎನ್ನುವಂತಹ ಉದ್ದೇಶದಿಂದಲೇ ನಾನು ಹೊರಟದ್ದು. ವಿದ್ಯೆಯನ್ನು ವಿವಾದಕ್ಕೆ, ತನ್ನಲ್ಲಿರುವಂತಹ ಬಲವನ್ನು ಮದಕ್ಕೆ ವಿನಿಯೋಗಿಸುವಂತಹ ಕ್ಷತ್ರಿಯರಿಗೆ ನಾನು ಈ ವಿದ್ಯೆಯನ್ನು ದತ್ತ ಮಾಡುವುದಿಲ್ಲ ಸರಿ ಸರಿ ಎನ್ನುವ ಸಂಕಲ್ಪದಿಂದ ನಾನು ಹೊರಟದ್ದು. ಸರಿ ಸರಿ ಸರಿ. ನೀನು ದೀನನಾಗಿ ನನಗೆ ಅನ್ಯಥಾ ಶರಣಂ ನಾಸ್ತಿ ಎನ್ನುವಂತಹ ಉದ್ದೇಶದಿಂದ ನನ್ನ ಬಳಿಗೆ ಬಂದು ನಾನು ಎಲ್ಲಿಯಾದರೂ ಕೂಡ ನೀನು ಮಧುವೆಂದು ಭಾವಿಸಿದ್ದನ್ನು ನಾನು ನಿನಗೆ ಕೊಟ್ರೆ ನನ್ನ ಸಂಕಲ್ಪ
ಚಿತ್ತಶುದ್ಧಿ ಇಲ್ಲದೆ ನಾನು ಅದನ್ನು ಕೊಟ್ಟರು ಕೂಡ ಅದು ಮಧು ಮತ್ತೆ ವಿಷವಾಗುವುದಕ್ಕೆ ಉಂಟು ಮಗು. ಆದರೆ ನೀನಾಡಿದಂತಹ ಮಾತಿನಿಂದ ನನಗೆ ಒಂದು ತೃಪ್ತ ಭಾವನೆ ಉಂಟು. ಏನು ಗುರುಗಳೇ? ಇದರಲ್ಲಿ ನಾವು ಹೆಚ್ಚು ಕೆತ್ತಬೇಕಾದದ್ದಿಲ್ಲ, ಅಲ್ವಾ? ಹೆಚ್ಚು ತಟ್ಟಬೇಕಾದದ್ದಿಲ್ಲ. ಎಲ್ಲಿಯಾದ್ರೂ ಕೂಡ ನಾವು ಕೊಡುವಂತಹ ಪೆಟ್ಟಿಗೆಯಿಂದ ಲೋಕಕಂಟಕವಾದಂತಹ ಮಹಾಸ್ಫೋಟ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಆ ಸ್ಫೋಟವಾದರೂ ಕೂಡ ಲೋಕವಿಹಿತವಾದಂತಹ ಸ್ಫೋಟ ಆಗುತ್ತದೆ ಎನ್ನುವಂತಹ ಉದ್ದೇಶದಿಂದ. ಮತ್ತೆ ಎಲ್ಲಕ್ಕಿಂತಲೂ ಕೂಡ ಹೆಚ್ಚಾಗಿ ಒಂದು ಮಾತು ಹೇಳಿದ್ಯಲ್ಲ, ನಾನು ಕ್ಷತ್ರಿಯನಲ್ಲ, ನೀನು ಕ್ಷತ್ರಿಯನಲ್ಲ ಅಂತ ಹೇಳಿದ್ರೆ ಮತ್ತೆ ಯಾರು ಎನ್ನುವುದನ್ನು ನಾನು ನಿನ್ನಲ್ಲಿ ಕೇಳುವುದಿಲ್ಲ. ಗುರುಗಳೇ, ನಾನು ಒಂದೇ ಹೇಳಿ, ಏನು, ನನ್ನನ್ನು ನೀವು ಬ್ರಾಹ್ಮಣ ಅಂತಲೇ ಒಪ್ಪಬಹುದು ಗುರುಗಳೇ. ಬ್ರಾಹ್ಮಣ ಅಂತ ಪಿತೃಸಹಜ ವಾತ್ಸಲ್ಯದಿಂದ ನೀವು ವಿದ್ಯೆ ಬೋಧಿಸ್ತೀರಿ. ನಮಗೆ ನಾನು ನಿವೇದಿಸಿಕೊಳ್ಳುವುದು ಅಹಂಕಾರ ಅಲ್ಲ. ಇಲ್ಲಪ್ಪ, ನೀವು ಯಾವಾಗ ಪಿತೃಸಹಜ ವಾತ್ಸಲ್ಯದಿಂದ ನನಗೆ ವಿದ್ಯೆ ಬೋಧಿಸಿದಿರೋ ಆ ಬಳಿಕ ಆ ವರ್ಗದ ಎಲ್ಲರನ್ನು ನಾನು ಪೂಜಿಸದೆ ಉಳಿತೇನೋ? ಬ್ರಾಹ್ಮಣರಿಂದ ಕಲಿತೆ, ಬ್ರಾಹ್ಮಣರನ್ನು ಪೂಜಿಸಿದೆ, ಬ್ರಾಹ್ಮಣರಿಗೆ ಬೇಕಾದದ್ದು, ಬ್ರಾಹ್ಮಣರೇ ಉದಾರಿಗಳಾಗಿ ನನಗೆ ವಿದ್ಯೆಯನ್ನು ಅನುಗ್ರಹಿಸಿದರೆ ಆ ವರ್ಗದ ಯಾರಿಗೆ ಏನಿದ್ದರೂ ನನ್ನಲ್ಲಿದ್ದದ್ದಾದ್ರೆ ನಾ ಕೊಡದೆ ಉಳಿತೇನೋ, ಕೃಪಣನಾಗ್ತೇನೋ ಗುರುಗಳೇ? ಬ್ರಾಹ್ಮಣನನ್ನು ಸೇವಿಸಿ ವಿದ್ಯೆ ಪಡೆದು ಸೇವ್ಯರಾದ ಬ್ರಾಹ್ಮಣರನ್ನು ಸದಾ ಸೇವಿಸ್ತಾ ಉಳಿಯುವ ನನ್ನನ್ನು ಒಂದು ಬ್ರಾಹ್ಮಣ ಬಾಲ ಅಂತಲೇ ಅನುಗ್ರಹಿಸಲಿಕ್ಕೆ ನಿಮಗೆ ಏನು ತೊಡಕು ಗುರುಗಳೇ? ಮಗು, ನಿನಗೆ ವಿದ್ಯೆ ಕೊಡುವುದರಲ್ಲಿ ಇನ್ನು ಮುಂದಕ್ಕೆ ಯಾವ ರೀತಿಯಾದಂತಹ ಕೃಪಣತೆಯನ್ನು ಕೂಡ ನಾನು ತೋರಿಸುವುದಿಲ್ಲ. ಒಂದು ಅರ್ಥದಲ್ಲಿ ಮೊದಲು ನಿನ್ನನ್ನು ಕಂಡಾಗಲೇ ಮಾತು ಆರಂಭವಾಗುವಂತಹ ಕಾಲದಲ್ಲಿ ನಿನ್ನನ್ನು ಪರೀಕ್ಷೆ ಮಾಡಿದ್ದೇನೆ ಎನ್ನುವಂತಹ ಮಾತನ್ನು ನಾನು ಹೇಳಿದೆ. ಸರಿ, ಪರೀಕ್ಷೆ ಮಾಡಿದ್ದೇನೆ ಅಂತ ಹೇಳಿ ಆದರೆ ನಿನ್ನನ್ನು ಶಿಷ್ಯನಾಗಿ ಸ್ವೀಕಾರ ಮಾಡಿದ್ದೇನೆ ಎನ್ನುವುದೇ ಅದರ ಮತಿತಾರ್ಥ. ಧನ್ಯೋಸ್ಮಿ. ಪಾದಕ್ಕೆ ಬಿದ್ದಂತಹ ನಿನ್ನನ್ನು ಕಂಡು ಎದ್ದಿದ್ದೇನೆ ಅಂದರೆ ಸಿದ್ಧನಾಗಿದ್ದೇನೆ ಎನ್ನುವುದೇ ಅರ್ಥ. ನೀವಿಟ್ಟ ಹಾಗೆ ಇರುವೆ ಗುರುವೇ. ಮಗು, ಕಲಿಯುವಂತಹ ಉತ್ಸಾಹ ನಿನಗೆ ಉಂಟಲ್ವ? ಕಲಿಸುವಂತಹ ಉತ್ಸಾಹ ಇಮ್ಮಡಿಯಾಗಿ ನಿನ್ನ ಸಾಂಗತ್ಯದ ಕಾರಣದಿಂದಲೋ ಏನು, ಹಾಗಾಗಿ ಒಂದು ಕಡೆಯಲ್ಲಿ ಇರಿಸಿದಂತಹ ಗಂಡು ಕೊಡಲಿಯನ್ನು ಕೂಡ ಎತ್ತಿಕೊಂಡಿದ್ದೇನೆ. ಗುರುಗಳೇ, ನೀವು ಬೇಕೆನಿಸಿದಾಗ ನನ್ನ ಕೈಯಿಂದ ಎತ್ತಿಕೊಳ್ಳಬಹುದು, ಅದನ್ನು ಹಿಡ್ಕೊಂಡು ನಿಮ್ಮ ಹಿಂದೆ ಬರ್ತೇನೆ. ಕೇವಲ ನನ್ನನ್ನು ಅನುಸರಿಸುವುದು ಮಾತ್ರವಲ್ಲ, ಗುರು ತೋರಿದಂತಹ ದಾರಿಯಲ್ಲಿ, ಗುರು ನಡೆಯುವಂತಹ ದಾರಿಯಲ್ಲಿ ನಡೆಯುತ್ತೇನೆ ಎನ್ನುವಂತಹ ಅಚಲವಾದಂತಹ ವಿಶ್ವಾಸ ನಿನ್ನಲ್ಲಿ ಉಂಟಲ್ವೋ? ಗುರುವೇ ಬೆಳಕಾಗಿ ನನ್ನನ್ನು ಮುನ್ನಡೆಸ್ತಾರೆ ಅಂತ ವಿಶ್ವಾಸ ಉಂಟು. ಬೆಳಕನ್ನು ತೋರಿದ್ದೇನೆ, ಬೆಳಕನ್ನು ಅನುಸರಿಸುತ್ತಾ ನನ್ನನ್ನು ಹಿಂಬಾಲಿಸು, ಸಕಲ ವಿದ್ಯೆಗಳನ್ನು ನಿನಗೆ ಧಾರೆ ಎರೆದು ಅಪ್ಪಣೆ ಅಪ್ಪಣೆ ಅಪ್ಪಣೆ. ಗುರು ಶಿಷ್ಯರು ದಿನವನದಿ ಸಂಚರಿಸುತ್ತಿರಲು ಆಯಾಸದಲ್ಲಿ ತರಹರಿಸಿ ಭಾರ್ಗವನು, ಆಯಾಸದಲ್ಲಿ ತರಗರಿಸಿ ಭಾರ್ಗವನು ಶಿರವ ಕರ್ಣನ ತೊಡೆಯೊಳಿರಿಸಿದ, ಶಿರವ ಕರ್ಣನ ತೊಡೆಯೊಳ್ ಇರಿಸಿದ ಮಲಗಿ ಸಂತಸದಿ ನಿದ್ರಿಸುತ್ತಿದ್ದನು. ಗುರು ಶಿಷ್ಯರೊಂದಿನದಿ ಮಗು, ಗುರುವರ ನಿಜಾರ್ಥದಲ್ಲಿ ಮನುಷ್ಯನನ್ನು ಬೆಳೆಸುವುದು ಯಾವುದು ಬಲ್ಲೆಯ? ಯಾವುದು ಗುರುಗಳೇ? ಮೊದಲನೇದಾಗಿ ಆತನ ಆಚಾರ ವಿಚಾರ, ಇನ್ನೊಂದು ಅವನ ಆಹಾರ ವಿಹಾರ. ಮಗು, ನೀನೇನು ನನ್ನ ಬಳಿಗೆ ಬರುವಂತಹ ಸಂದರ್ಭದಲ್ಲಿ ನೀನಾಡಿದಂತಹ ಮಾತುಗಳಿಂದ ಪ್ರೇರಿತನಾದಂತಹ ನಾನು ನನ್ನಲ್ಲಿರುವಂತಹ ಸಕಲ ವಿದ್ಯೆಗಳನ್ನು ಕೂಡ ಧಾರೆ ಎರೆದು ಕೊಡ್ತೇನೆ ಎನ್ನುವಂತಹ ಮಾತುಗಳನ್ನು ಆಡಿದೆ. ಅಮೋಘವಾದ, ಅದ್ಭುತವಾದ, ಅನನ್ಯವಾದ ಒಂದೊಂದೇ ವಿದ್ಯೋಪದೇಶ ಆಗ್ತಾ ಇದ್ದಂತೆ ಪುಳಕಿತನಾಗ್ತಾ ಇದ್ದೇನೆ, ಪುನೀತನಾಗ್ತಾ ಇದ್ದೇನೆ. ಈ ಭಾವದಲ್ಲಿ ನಾನು ಕಳೆದು ಹೋಗ್ತಾ ಇದ್ದೇನೆ. ವಚನದಿಂದಲೇ ಪ್ರವೃತ್ತರಾದಂತಹ ನಾವುಗಳು
ಒಂದು ರೀತಿಯಾದಲ್ಲಿ ನಾನು ಕಲಿತಂತಹ ವಿದ್ಯೆಗಳನ್ನು ನಿನ್ನಲ್ಲೇ ಪ್ರತ್ಯಕ್ಷವಾಗಿ ಕಾಣುತ್ತಾ ಇದ್ದೇನೆ ಎನ್ನುವಂಥ ಉತ್ಸಾಹದಿಂದ ಹೆಚ್ಚೇ ಉತ್ಸಾಹದಿಂದಲೂ ನಾನು ಅದರಲ್ಲಿ ನನ್ನನ್ನು ತೊಡಗಿಸಿಕೊಂಡದ್ದು ಹೌದು. ಗುರುಗಳೇ, ಸ್ವಾನುಭವವನ್ನೇ ನಿವೇದಿಸಿಕೊಳ್ಳುವುದಾದರೆ ಎಷ್ಟು ಮಮತೆ ಇದ್ದ ಮಗನನ್ನಾದರೂ ಯಾವ ಅಪ್ಪನೂ ಇಷ್ಟು ಕಾರುಣ್ಯದಿಂದ ಪೊರೆಯಲಾರ. ಹಾಗೆ ನನ್ನನ್ನು ನೀವು ಪೊರೆಯುತ್ತಾ ಇದ್ದೀರಿ. ಪುತ್ರವತ್ ವಾತ್ಸಲ್ಯದಿಂದ ನಿನ್ನನ್ನು ಬೆಳಗಿಸಿದ್ದೇನೆ ಎನ್ನುವಂತಹ ತೃಪ್ತ ಭಾವ ನನ್ನಲ್ಲೂ ಉಂಟು ಮಗು. ಓ, ಆದರೆ ಅದರಲ್ಲಿ ಒಂದು ತೊಡಕಾಗುತ್ತದೆ. ಏನು ಗುರುಗಳೇ? ಎಷ್ಟೇ ಉತ್ಸಾಹದಿಂದಿರುವಂತಹ ಅಪ್ಪನಾದರೂ ಕೂಡ ಈ ಮಗು ಹೆಚ್ಚು ಕಾಟ ಕೊಡುವಾಗ ಸ್ವಲ್ಪ ಅವನಿಗೆ ಆಯಾಸ ಆದಾಗೆ ಆಗುತ್ತದೆ. ನಾನೀಗ ನಿಮ್ಮನ್ನು ಪೀಡಿಸಿದನ ಗುರುಗಳು? ಅಲ್ಲಪ್ಪ, ಮಗು ಕೊಟ್ಟಂತಹ ಪೀಡನೆಯನ್ನು ಯಾರಾದರೂ ಕೂಡ ಪೀಡನೆ ಎನ್ನುವುದಾಗಿ ಹೇಳ್ತಾರೋ? ಅಲ್ಲ, ಈ ಮಗು ಪೀಡಿಸುವುದಕ್ಕೆ ಮಾತ್ರ ಅಲ್ಲ, ಸೇವಿಸುವುದಕ್ಕಿರುವುದು ಹೌದು. ನಿಮ್ಮ ಪೀಡೆಯನ್ನು ನಿವಾರಿಸುವುದಕ್ಕೆ ನಾನು ನಿಮ್ಮ ಹೇಗೆ ಪಾದ ಸೇವೆ ಮಾಡಲಿ ಗುರುಗಳೇ? ನಾನು ಹೇಳಿದ್ದಲ್ವ, ಆಚಾರ ವಿಚಾರ ಆಹಾರ ವಿಹಾರ. ಹೌದು ಹೌದು. ಒಂದು ವನವಿಹಾರವನ್ನು ಮಾಡುವ ಎನ್ನುವಂತಹ ಬಯಕೆ ನನ್ನೊಳಗಾಗಿದೆ. ನಿನ್ನಲ್ಲಿ ಅದನ್ನು ಹೇಳಿಕೊಂಡಾಗ ವನವಿಹಾರವನ್ನು ಕೂಡ ನಾವು ಕೈಗೊಂಡಿದ್ದೇವೆ. ಗುರುಗಳೇ, ನಾವು ವಿಹರಿಸ್ತಾ ಇರುವಾಗ ನೀವು ಕಲಿಸಿದ್ರಲ್ಲಿ ನನಗೆ ಹುಟ್ಟಿದ ಸಂದೇಹ ಏನಾದ್ರೂ ಕೇಳಿದ್ರೆ ಹಾಗೆ ನಡೀತಾ ನೀವು ಉತ್ತರ ಹೇಳ್ತಾ ಹೋಗಬಹುದಲ್ಲ ಗುರುಗಳೇ? ಹೌದಪ್ಪ, ಹೌದು. ಯಾಕೆ ಬಲ್ಲೆಯ, ಎಷ್ಟೇ ಶ್ರೀಮಂತನಾದ್ರೂ ಕೂಡ ಬೇರೆಲ್ಲವನ್ನು ಕೂಡ ಪಡೆದುಕೊಳ್ಳಬಹುದು. ಕಳೆದು ಹೋದಂತಹ ಸಮಯವನ್ನು ಮತ್ತೆ ಪಡೆದುಕೊಳ್ಳಿಕ್ಕೆ ಆಗುತ್ತದ? ಆದ್ದರಿಂದಲೇ ಗುರುಗಳು ಕಾರುಣ್ಯ ತೋರ್ತಾ ಇರುವ ಪ್ರತಿ ಕ್ಷಣವೂ ಸಾರ್ಥಕ ಆಗಬೇಕೆಂಬ ಹಂಬಲವನ್ನೇ ನಾನು ಹೊಂದಿರುವುದು. ಅದಕ್ಕಾಗಿಯೇ ವಿಶೇಷವಾದಂತಹ ವ್ಯಕ್ತಿಗಳು ಸಿಗುವಂತಹ ಸಂದರ್ಭದಲ್ಲಿ ಅವರೊಂದಿಗೆ ವಿನಿಯೋಗಿಸುವಂತಹ ಸಮಯವನ್ನು ರಾಕ್ಷಸನಾಗಿ ಅನುಭವಿಸಬೇಕು ಎನ್ನುವುದಾಗಿ ತಿಳಿದವರು ಹೇಳಿದ್ದು. ಹೌದಲ್ಲ? ಹಾಗಾಗಿ ದಾರಿಯುದ್ದಕ್ಕೆ ನಿನ್ನಲ್ಲಿ ಮೂಡಿದಂತಹ ಸಂದೇಹಗಳಿಗೆ ಹೌದು ಸೂಕ್ತವಾದದ್ದು ಎನ್ನುವುದಾಗಿ ಗೊತ್ತಿಲ್ಲ. ನೀವು ಹಾಗೆಲ್ಲ ಹೇಳಬಾರ್ದು. ನೀವು ಹೇಳಿದ ಆ ಕ್ಷಣದಲ್ಲೇ ನನ್ನ ಮನವನ್ನು ಕವಿದಂತಹ ಮಾಂದ್ಯ ಎಲ್ಲ ನಿವೃತ್ತಿ ಆಗ್ತದೆ. ನೀವು ಹೇಳ್ತಾ ಹೋಗಿ ನಾ ಕೇಳ್ತಾ ಹೋಗ್ತೇನೆ. ಶಿಷ್ಯನ ತೃಪ್ತ ಭಾವನೆಯೇ ಗುರುಗಳಿಗೆ ಆನಂದ ತಂದಿದೆ. ಹಾಗಾಗಿ ಮುಂದುವರಿದಿದ್ದೇವೆ. ನೀವು ಹೇಳ್ತಾ ಇರುವಾಗ ಅಗೊಳ್ಳೆ ಅಲ್ಲಿ ಮುಳ್ಳು ಕಲ್ಲು ಎಲ್ಲ ಉಂಟು. ನೀವು ನಡೆಯುವಾಗ ಸ್ವಲ್ಪ ಜಾಗ್ರತೆ ಮಾಡಿ ಗುರುಗಳೇ. ನಿಮ್ಮನ್ನು ಮೀರಿ ನಿಮ್ಮ ಮುಂದೆ ಹೋಗ್ಲಿಕ್ಕೂ ಅಲ್ಲ, ಹಿಂದೆ ಉಳಿದ್ರೆ ಆ ಕಲ್ಲನ್ನು ನಿವಾರಿಸಲಿಕ್ಕೂ ಅಲ್ಲ. ನಾ ಅದನ್ನೆಲ್ಲ ಬದಿಗೆ ಮಾಡ್ತಾ ನಾ ತಗ್ಗಿ ಬಗ್ಗಿ ನೀವು ಹೇಳಿದ ಮಾತಿಗೆ ಕಿವಿಯಾಗುತ್ತಾ ಮಾರ್ಗವನ್ನು ಸುಗಮವಾಗಿಸ್ತಾ ಹೋಗ್ತೇನೆ. ಹೀಗೆ ಬನ್ನಿ ಗುರುಗಳೇ, ಹೀಗೆ ಬನ್ನಿ, ಹೀಗೆ ಬನ್ನಿ. ಮಗು ಗುರುಗಳೇ, ನೀವು ರಭಸದಿಂದ ನಡೀತಾ ಇದ್ದವರು ಸ್ವಲ್ಪ ನಡಿಗೆಯ ಗತಿಯನ್ನು ನಿಧಾನ ಮಾಡಿದ್ರೆ ಏನಾಯ್ತು ಗುರುಗಳೇ? ನಾನೇನಾದ್ರೂ ತಪ್ಪಿ ಕೇಳಿದನೋ? ಅಲ್ಲವ ನಾನು ಹೋದದ್ದು ಅವಸರ ಆಯ್ತಾ? ನಿಜಾರ್ಥದಲ್ಲಿ ಶಿಷ್ಯನನ್ನು ಜಾಗೃತಾವಸ್ಥೆಗೆ ಒಳಪಡಿಸಬೇಕಾದದ್ದು ಗುರುವಿನ ಕರ್ಮ. ಹೌದೌದು. ಆದ್ರೆ ಇಲ್ಲಿ ನೀನಿವತ್ತು ಶಿಷ್ಯನಾಗಿ ಗುರುಗಳೇ ನಡೆಯುವಲ್ಲಿ ಕಲ್ಲು ಮುಳ್ಳುಗಳೆಲ್ಲ ಉಂಟು, ನಿಧಾನವಾಗಿ ನಡೆಯಿರಿ ಎನ್ನುವಂತಹ ಮಾತನಾಡುವಾಗ ನಿನಗೆ ವಿದ್ಯೆಯನ್ನು ಕಲಿಸುವಂತಹ ಕಾಲದಲ್ಲಿಯೇ ನನಗೆ ಕೂಡುತ್ತದೆ ಎನ್ನುವಂತಹ ಭಾವ ಇದ್ದದ್ದು ಹೌದು ಮಗು. ಈಗ ನನಗೂ ಅನಿಸ್ತದೆ ಇದು ಹೆಚ್ಚು ದಿವಸ ನನಗೆ ಕೂಡ್ಲಿಕ್ಕಿಲ್ಲ ಎನ್ನುವುದು. ಗುರುಗಳೇ, ನಾನು ಹೆಚ್ಚಂದ್ರೆ ನಿಮ್ಮ ಕಾಡಿನ ನಡಿಗೆಯನ್ನು ಸುಗಮವಾಗಿಸಿಯನು, ಬದುಕಿನ ನಡಿಗೆಯನ್ನು ಬೋಧಿಸುವ ಗುರುಗಳು ನೀವೇ ಗುರುಗಳೇ. ಆದ್ರಿಂದ ನೀವು ಕಲಿಸಿದ ಪಾಥೇಯ ನನ್ನ ಬದುಕಿನ ಉದ್ದಕ್ಕೂ ಸಾಕಾಗ್ತದೆ. ನಾನು ಎಷ್ಟು ಸೇವಿಸಬಲ್ಲೆ ನಿಮ್ಮ ಜೊತೆಗಿದ್ದಷ್ಟು ಈ ಕಾಡಿನಲ್ಲಿದ್ದ ಕಲ್ಲನ್ನೋ ಮುಳ್ಳನ್ನೋ ನಿವಾರಿಸಿ ಅದು ದೊಡ್ಡ ವಿಷಯವೋ ಗುರುಗಳೇ. ಒಂದು ಸತ್ಯ ಹೇಳಬೇಕೋ ಮಗು? ನೀವು ಹೇಳಿದ್ದಲ್ಲ ಸತ್ಯವೇ, ಆದರೂ ಔದಾರ್ಯದಿಂದ ನೀವು ಹಾಗೆ ಹೇಳ್ತೀರಿ ಅಷ್ಟೇ. ನನ್ನಿಂದ ಇನ್ನು ಮುಂದೆ ಮಾತು ಆಡ್ಲಿಕ್ಕೂ ಸಾಧ್ಯವಾಗದ ಗುರುಗಳೇ, ನೀವು ಆಯಾಸಗೊಂಡ ಹಾಗುಂಟು ಗುರುಗಳೇ. ನೀವು ಸ್ವಲ್ಪ ನಾವು ಈಗ ಬಂದು ಸೇರಿದ ಈ ನಿರ್ಜನವಾದ ಅರಣ್ಯ ಪ್ರದೇಶ ನೀವು ಸ್ವಲ್ಪ ವಿಶ್ರಾಂತಿ ಮಾಡಿ ಗುರುಗಳೇ. ಹೌದು, ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಹೌದು ಮಗು, ಹೌದು. ಏನೋ ಒಂದು ರೀತಿಯಾದಂತಹ ಜಾಡ್ಯ ಆವರಿಸಿದೆ. ಹೌದೌದು. ಹಾಗಾಗಿ ನಾನು ಯೋಚನೆ ಮಾಡುವಂತಹದ್ದು ಒಂದು ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ನೀವು ಆಶ್ರಮದಲ್ಲಿ ತಲೆ ಅಡಿಗೆ ಏನು ಇಡದೆ ಮಲಗಿದ್ದು ನಾನು ನೋಡಲಿಲ್ಲ. ಈಗ ಇಲ್ಲಿ ಮಲಗುವುದು ಅಂದರೆ ನಿಮಗೆ ತಲೆ ಅಡಿಗೆ ದಿಂಬಾಗಿ ಏನಾದರೂ ಭಾರವಾದದ್ದನ್ನು ಇಟ್ಟೇ ಅಭ್ಯಾಸ. ನೀವು ಹೇಗೆ ಮಲಗುವುದು ಗುರುಗಳೇ? ಅಯ್ಯೋ, ಶಿಷ್ಯರುಗಳಿಗೆ ಸಂದೇಹ ಬರುವಾಗ ಉತ್ತರವನ್ನು ಕೊಡುವಂತಹ ನನಗೆ ಇದಕ್ಕೆ ಒಂದು ಉತ್ತರ ಗೊತ್ತಿಲ್ವಾ? ಮಗು, ತಂದೆಯಾಗಿ ನನ್ನನ್ನು ಪಾಲಿಸಿದ್ದೀರಿ ಎನ್ನುವಂತಹ ಮಾತನ್ನು ನೀನು ಆಡಿದ್ದಿ. ಹೌದು. ಅದು ಯದ್ಭಾವಂ ತದ್ಭವತಿ ಅಲ್ವ ಮಗು? ಹೌದು. ಪುತ್ರನಾಗಿ ನಾನು ನಿನ್ನನ್ನು ಕಂಡ ಕಾರಣದಿಂದಲೇ ನಿನ್ನ ಮನಸ್ಸಿನ ಅಂತರಾಳದಲ್ಲಿ ಆ ಭಾವ ಅಂಕುರಿಸಲಿಕ್ಕೆ ಸಾಧ್ಯವಾದದ್ದು.
ಇಕೋ ಓ. ಮಗನಾಗಿಯೇ ಇದ್ದಿ ಹ. ಈಗ ಒಂದು ಕ್ಷಣಕ್ಕೆ ಹ. ನನಗೆ ತಾಯಿ ಆಗ್ತೀಯ? ಛ, ಹಾಗಂದ್ರೆ ಎಂಥದ್ದು ಗುರುಗಳೇ? ನಿನ್ನ ಮಡಿಲಲ್ಲಿ ಹ, ನನಗೊಮ್ಮೆ ಮಗುವಾಗಬೇಕು ಎನ್ನುವಂತಹ ಆಸೆ ಆಗಿದೆ. ಇಲ್ಲ, ನನ್ನ ದೇವರನ್ನು ನಾನು ಉಡಿ ತುಂಬಿಸಿಕೊಳ್ತೇನೆ, ನೀವು ಹೀಗೆ ಮಲಗಬೇಕು. ಮಗು, ಓ. ಒಂದು ಹೇಳುತ್ತೇನೆ, ಹ. ನಿನ್ನ ಮಡಿಲಲ್ಲಿ ಮಗುವಾಗಿ ಮಲಗುತ್ತೇನೆ. ಹ. ಅದು ಮಗುವಿಗೆ ಸ್ವಲ್ಪ ಎಚ್ಚರ ಆದರೆ ಅದು ಏನಂತ ಹೇಳಿದ್ರೆ ಎದೆಗೆ ಒದೆಯಲೂಬಹುದು. ಹಾಗಂತೇಳಿ ಅದನ್ನೆಲ್ಲ ನೋವಂತೇಳಿ ತಿಳ್ಕೊಳ್ಬೇಡ ನೀನು. ಗುರುಗಳೇ, ಹ. ದೇವರು ಮಗುವಾಗುವುದು ಅಂದರೆ ದೇವರಿಗೆ ಶೈಶವ ಬರುವುದು ಅಂತ ಅರ್ಥ ಅಲ್ಲ. ಹ. ಮಕ್ಕಳಾಗಿರುವ ಭಕ್ತರ ಕೈಗೆ ಎಟಕುವಂತೆ ದೇವರು ತನ್ನನ್ನು ತಾನು ಕುಗ್ಗಿಸುವುದು ಅಂತ ಅರ್ಥ. ಆದ್ದರಿಂದಲೇ ಹ. ನೀವು ಮಲಗುವುದಕ್ಕೆ ಹೊರಟದ್ದು ಹ. ಸೇವನೆಯಲ್ಲಿ ತೊಡಗಿದ ನನಗೊದಗಿದ ಸುಯೋಗ ಅಂತ ಭಾವಿಸ್ತೇನೆ. ತಾವು ವಿಶ್ರಮಿಸಿ ಗುರುಗಳೇ, ತಾವು ವಿಶ್ರಮಿಸಿ. ನೀವು ಮಾಡಿದ ಎಲ್ಲವೂ ನನ್ನ ಅನುಗ್ರಹವೇ ಆಗಲಿ. ಮಲಗಿ ಮಲಗಿ ನೋಡು, ಮಲಗಿ. ಇಂದು ಪರಶುರಾಮನಿಗೆ ಹ. ವಸುಶೇನನ ಮಡಿಲಲ್ಲಿ ಶಯನೋತ್ಸವ. ಹ. ಪರಶುರಾಮರಿಗೆ ಶಯನ, ವಸುಶೇಣನಿಗೆ ಉತ್ಸವ. ಆಗಲಿ ಆಗಲಿ ಆಗಲಿ. ಆಹಾ, ಸುರನದಿ ಸುತ ಕುಂಭಜಾತರ ಗುರು ಎನ್ನ ಸುರನದಿ ಸುತ ಕುಂಭಜಾತರ ಗುರು ಎನ್ನ ಗುರುದೇವನಾಗಿರಲು ಆ ಆ ಆ ಆ ಸುರನದಿ ಸುತ ಕುಂಭಜಾತರ ಗುರು ಎನ್ನ ಗುರುದೇವನಾಗಿರಲು ಎಲ್ಲ ಗುರುದೇವನಾಗಿರಲು ಜರೆಯುವರಾರಿಲ್ಲ ಕುಲಹೀನ ನಿಂದಿನ್ನು ಜರೆಯುವರಾರೆನ್ನ ಕುಲಹೀನ ಇಲ್ದಿನ್ನು ಹರಿಯನುಗ್ರಹವೆಂದನು ಜರೆಯುವರಾರೆನ್ನ ಕುಲಹೀನ ನಿಲ್ದಿನ್ನು ಹರಿಯನುಗ್ರಹವೆಂದನು ಸುರನದಿ ಸುತ ಕುಂಭಜಾತರ ಗುರು ಎನ್ನ ಗುರುದೇವನಾಗಿರಲು ಜರೆಯುವರಾರೆನ್ನ ಕುಲಹೀನ ನಿಂದಿನ್ನು ಹರಿಯನುಗ್ರಹವೆಂದನು ಹರಿಯನುಗ್ರಹವೆಂದನು ಪ್ರಸನ್ನೇಂದ್ರಿಯ ಮಾನಸರಾಗಿ ಮಡಿಲಲ್ಲೇ ಪವಡಿಸಿರಬಹುದಾದ ಗುರುಗಳ ಮುಖಮಂಡಲ ನೋಡ್ತಾ ಇದ್ದರೆ ಅಭೇದ್ಯವಾದ ಆತ್ಮವಿಶ್ವಾಸ ಒಂದು ಅಂತರಂಗದಲ್ಲಿ ಜಾಗೃತವಾಗುತ್ತಾ ಉಂಟು ಅಂತ ನನ್ನ ಅನುಭವಕ್ಕೆ ಬರ್ತಾ ಉಂಟು. ಲೋಕದ ಪ್ರವೃತ್ತಿಗೆ ಕೆಲವೊಮ್ಮೆ ಹೇಗೆ ಉತ್ತರ ಸಿಕ್ಕಿಬಿಡ್ತದೆ ಅಂತ. ಸಾಮಾಜಿಕವಾಗಿ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅಳೆದು ಇವ ಹೀಗೆ ಅಂತ ನಿರ್ಣಯಿಸುವುದಕ್ಕಿಂತ ಸಮಾಜಕ್ಕೆ ಆಸಕ್ತಿ ಇವನನ್ನು ಯಾವ ವರ್ಗಕ್ಕೆ ಸೇರಿಸಬಹುದು ಅಂತ. ವ್ಯಕ್ತಿಯ ಕುಲದೆಡೆಗೆ ಆಕರ್ಷಣೆ ಸಮಾಜಕ್ಕೆ ಯಾವತ್ತೂ ಉಂಟು. ಕುಲ ಅಂದರೆ ಏನು ಅಂತ, ವರ್ಗ ಅಂತ ಅರ್ಥ ಅಲ್ವ. ಯಾವ ವರ್ಗಕ್ಕೆ ಇವನನ್ನು ಸೇರಿಸಬಹುದು? ಅಹಂಕಾರಿಗಳ ವರ್ಗಕ್ಕೋ, ಆತ್ಮವಿಶ್ವಾಸಿಗಳ ವರ್ಗಕ್ಕೋ, ದೀನನ ವರ್ಗಕ್ಕೋ, ದಲಿತರ ವರ್ಗಕ್ಕೋ, ಸಂಪನ್ನರ ವರ್ಗಕ್ಕೋ, ಮೇಧಾವಿಗಳ ವರ್ಗಕ್ಕೋ? ಇದು ಸ್ಥೂಲವಾಗಿ. ಆದರೆ ಅದೇ ಸಹಜವಾಗಿ ಈ ಸಮಾಜದಲ್ಲಿ ನೆಲೆಯಾದದ್ದು ಬ್ರಾಹ್ಮವೋ, ವೈಶ್ಯವೋ, ಕ್ಷಾತ್ರವೋ, ಶೂದ್ರವೋ, ಯಾವ ವರ್ಗ ಅಂತ.
ಈಗ ಅದೇ ಅಲ್ವ ನನಗೆ ತೊಡಕಾದದ್ದು ದ್ರೋಣಾಶ್ರಮದಲ್ಲಿ. ಇವ ಸೇರಬಹುದಾದ ವರ್ಗದಲ್ಲಿಲ್ಲ, ಆದ್ದರಿಂದಲೇ 105 ಒಂದು ಕುಲ ಅಂತ ಮಾಡಿದರು, ನನ್ನನ್ನೊಂದು ಬೇರೆ ಕುಲ ಅಂತ ಮಾಡಿದರು. ನೋಡಿ, ದೊಡ್ಡವರು ಮನಸ್ಸು ಮಾಡಿದರೆ ಎಲ್ಲೆಲ್ಲೋ ಇದ್ದದ್ದೆಲ್ಲ ಸೇರಿ ಒಂದು ಕುಲ ಆಗ್ತದೆ. ಈಗೊಂದು ಹೊಸ ಕುಲ ಆದದ್ದು ನೋಡಿದ್ರ, ಭೀಷ್ಮರು, ದ್ರೋಣರು, ಕರ್ಣನು ಸೇರಿ ಒಂದು ಕುಲ. ಯಾವ ಕುಲ? ಆಚಾರ್ಯ ಭಾರ್ಗವರ ಶಿಷ್ಯ ಸಂಕುಲ. ಅದಕ್ಕೆ ಸಾಮಾನ್ಯರು ಸಿದ್ಧವಾದ ಕುಲವನ್ನು ಅನುಸರಿಸ್ತಾರೆ, ಅಸಾಮಾನ್ಯರು ನವಕುಲ ಸೃಷ್ಟಿಯನ್ನು ತಾವಾಗಿ ಸಾಧಿಸಿಕೊಡ್ತಾರೆ. ಹೊಸ ಸೃಷ್ಟಿಯನ್ನು ಮಾಡುವಂತಹ ಸರ್ಜನಶೀಲತೆಯನ್ನು ಜೀವಧಾತುವಾಗಿ ಹೊಂದಿದಂತಹ ಆಚಾರ್ಯ ಭಾರ್ಗವರ ಕಾರುಣ್ಯ ವಿಶೇಷದಿಂದ ಇನ್ಯಾರಾದರೂ ಕೇಳಬೇಕು, ನೀನು ಯಾವ ಕುಲ ಅಂತ. ನಾನು ಭೀಷ್ಮರ ಕುಲ, ನಾನು ದ್ರೋಣರ ಕುಲ ಅಂತ ಒಟ್ಟಿಗೆ ಹೇಳ್ತೇನೆ, ಅವರಿಗೆ ಗೊಂದಲ ಆಗಬೇಕು. ಭೀಷ್ಮರು ಕ್ಷತ್ರಿಯರು, ದ್ರೋಣರು ಬ್ರಾಹ್ಮಣರು, ಅವರಿಬ್ಬರ ಕುಲ ಅಂತ ಹೇಳ್ತಾನೆ, ಇವ ಯಾವ ಕುಲ ಅಂತ ತಲಸ್ಪರ್ಶಿಯಾಗಿ ನೋಡುವಂಥ ವ್ಯವಧಾನವೇ ಯಾರಿಗೂ ಇಲ್ಲ. ಇವ ಸತ್ವೋದ್ರೇಕ ಹೊಂದಿದ್ದು ಯಾವುದರಿಂದ? ಯಾವ ಗುರುಗಳನ್ನು ಸೇವಿಸಿದ, ಯಾವ ವಿದ್ಯೆಯನ್ನು ಸಂಗ್ರಹಿಸುವ, ಇದನ್ನು ತಿಳಿಯುವಂತಹ ಒಂದು ತತ್ಪರತೆ ಈ ಸಮಾಜಕ್ಕೆ ಯಾವಾಗ ಜಾಗೃತವಾಗುತ್ತದೋ ನಾನು ಅರಿಯೆ. ಒಬ್ಬನನ್ನು ಅಳಿಬೇಕು ಅಂತಾದರೆ ಇವ ಯಾವುದರಲ್ಲಿ ಸಾಧನೆ ಮಾಡುವುದಕ್ಕೆ ಬಯಸಿದ್ದಾರೋ ಅದರಲ್ಲಿ ಯಾವ ಆಸಕ್ತಿಯೂ ಇಲ್ಲದ ಅವನ ಅಪ್ಪಮ್ಮನನ್ನು ನೋಡಿ ಇವನನ್ನು ಅಳಿಯುವುದು. ಈಗ ಅವರು ಅಪರಾಧ ಮಾಡಿದ್ದಾನೆ ಅಂತಲ್ಲ, ನನ್ನ ಪಾಲಕನಾದಂಥ ಅಧಿರಥನೋ ರಾಧೆಯೋ ಪಾಪ ಅವರು ಕುಲಾಚಾರ ವಿಹಿತವಾದ ವಿಧಾನದಲ್ಲಿ ಬದುಕುತ್ತಾ ಇದ್ದಾರೆ, ಅವರಿಗೆ ಅದರಲ್ಲೇ ಆಸಕ್ತಿ ಇರಲಿ. ಈಗ ನನ್ನನ್ನು ನೋಡಿದಾಗ ಅವರನ್ನು ನೋಡಿ ಅಳಿಯುವುದು ಯಾಕೆ? ಇದರಿಂದ ಅವರಿಗೂ ವೇದನೆ, ನನಗೂ ವೇದನೆ. ನಮ್ಮಿಂದಾಗಿ ನನ್ನ ಮಗನಿಗೆ ಹೀಗಾಯ್ತಲ್ಲ ಅಂತ ಅವರು ವೇದನೆಗಳು, ನನ್ನ ಹಂಬಲದಿಂದಲಾಗಿ ಅವರಿಗೂ ಈ ತೆರನಾಗಿ ಒಂದು ನೈಜವನ್ನು ಸಮಾಜ ಆರೋಪಿಸ್ತದಲ್ಲ ಅಂತ ನಾನು ನೋಯುವುದು. ಒಂದು ಹಂತದಲ್ಲಿ ಈ ದ್ವಂದ್ವಗಳಿಂದೆಲ್ಲ ಬಿಡುಗಡೆ ಆಗುವುದಕ್ಕೆ ಇದ್ದದ್ದನ್ನು ಬಿಟ್ಟು ಮೇಲೇರಬೇಕು ಅಂತ ಆಡಿದ್ದು ಪ್ರಾಜ್ಞರದಕ್ಕೆ. ಸಂಸಾರ ಜಂಜಡ ಎಲ್ಲವನ್ನು ಬಿಟ್ಟು ಗುರುಕಾರುಣ್ಯ ಹೊಂದುವುದೊಂದೇ ಲಕ್ಷ್ಯ ಅಂತ ಮೇಲೇರಿ ಮಹೇಂದ್ರಾಚಲದ ತಪ್ಪಲಿಗೆ ಬಂದು ಸೇರಿದ್ರೂ ಇಲ್ವೋ? ಈಗ ಆ ಜಂಜಡ ಯಾವುದಾದ್ರೂ ಉಂಟಾ? ಈಗ ಯಾರು ತಮ್ಮ ನಿಶಿತ ಮಾರ್ಗಣದಿಂದ ಅಂತರಂಗವನ್ನು ಕೊರೆಯುವಂತಹ ಪ್ರಯೋಗವನ್ನು ಮಾಡ್ತಾ ಇದ್ದಂತಹ ದುರ್ಮಾನಸಿಗಳು ಯಾರಿದ್ದಾರೋ ಅವರೆಲ್ಲರಿಗೂ ಈ ಸ್ಥಿತಿ ಈ ಒಂದು ಚಿತ್ರ ನನ್ನ ಮನದಲ್ಲಿ ಸ್ಥಾಯಿಯಾಗಿ ಉಳೀತದೆ. ಇದನ್ನು ಬೇಕೆನಿಸಿದಾಗ ತೆರೆದು ತೋರ್ಲಿಕ್ಕಾಗುವುದಿಲ್ವಲ್ಲ ಅಂತಲೇ ನನಗೆ ವ್ಯಸನ ಇರುವುದು. ಗುರುಗಳು ಹೀಗೆ ನನ್ನ ತೊಡೆಯಲ್ಲಿ ಮಲಗಿದ ಈ ಚಿತ್ರ ಉಂಟಲ್ಲ, ಇದನ್ನು ಯಾರಾದರೂ ನಿನ್ನ ಕುಲ ಯಾವುದು ಅಂತ ಕೇಳುವಾಗ ತೆಗೆದ ಮುಖಕ್ಕೆ ಹಿಡಿಬೇಕು ಅಂತ ಕಾಣುವುದು. ಅಯ್ಯೋ 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 ಇದೆ ಹಿಂಸೆ ಮಗಳಾಯ್ತು ಉರಿ ಇಲ್ಲದ ಹಿಪು ತಿನ್ನಯತನುವು, ಉರಿ ಇಲ್ಲದ ಹಿಪು ತಿನ್ನಯತನುವು, ಸಹಿಸಲಾರೆನು ರಕ್ತ ಸುವಿಸುತ್ತಲಿಗುವುದೆಂತ, ಸಹಿಸಲಾರೆನು ರಕ್ತ ಸುವಿಸುತ್ತಲಿಗುವುದೆಂತ ಕುಹಕಿ ತುಂಬಿಯ ಕೃತ್ಯವೋ. ಆಹಾ ಏರುಳಿ ಮುಟ್ಟಿ ನೋಡಿದರೆ, ಉರಿ ಬರುವಲ್ಲಿ ಮುಟ್ಟಿ ನೋಡಿದರೆ ರಕ್ತ ಎಲ್ಲಿ ಬಂದದ್ದು ಸೇರಿದ್ದು ಗೊತ್ತಾಗ್ತಾ ಇಲ್ಲ, ಕೊರೆಯುವುದು ಅನುಭವಕ್ಕೆ ಬರ್ತಾ ಉಂಟು. ದುಂಬಿಯೋದು ನಾನು ನೋಡುವುದಕ್ಕಾಗಿ ನನ್ನನ್ನೇ ಹೆಚ್ಚು ಅಲುಗಾಡಿಸುವಂತಿಲ್ಲ. ಹಾಗೆ ಅಂತ ದುಂಬಿಯಂತೆ ನನ್ನ ಅನುಭವಕ್ಕೆ ಬರ್ತಾ ಉಂಟಾದರೂ ಅದರ ಗಾತ್ರ ಸ್ಪಷ್ಟತೆ ನನ್ನ ಅಕ್ಷಿಗಳಿಗೆ ಲಭ್ಯವಾಗ್ತಾ ಇಲ್ಲ. ಅತೀವವಾದ ವೇದನೆ, ಅಸಹನೀಯವಾದ ವೇದನೆ ಕೊರೆಯುತ್ತಾ ಉಂಟು. ಅಂತರಂಗದಲ್ಲಿ ಪ್ರಶಾಂತಿ ನೆಲೆಯಾದದ್ದನ್ನು ಕಂಡು ಇವ ಇಷ್ಟ ಆನಂದ ಅನುಭವಿಸುವುದಕ್ಕೆ ಅಯೋಗ್ಯ ಅಂತ ಅರಿತ ಯಾವುದೋ ದೇವತೆಗಳೇ ಈ ದುಂಬಿಯನ್ನು ಕಳಿಸಿಕೊಟ್ರೋ ಹೇಗೆ? ಇಷ್ಟು ಸುಖ ಇವ ಅನುಭವಿಸುವುದು ಬೇಡ, ಗುರುಕಾರುಣ್ಯದಿಂದ ಇಷ್ಟ ಆನಂದ ಇವನಿಗೆ ಸಿಕ್ಕುವುದು ಬೇಡ ಅಂತ ಕೊರೆಯುವುದಕ್ಕಾಗಿ ಬಂದ. ಇಲ್ಲ ಅದು ಕೊರೆಯಲಿ, ನನಗೆ ನೋವಾಗಲಿ, ಆದರೂ ಮಿಸುಕಾಡಕೂಡದು. ಅಳುಸಿನಾತನುವನ್ನು ಚಲಿಸದೆ ವಿದ್ಯೆಯ ಕಲಿಸಿದ ಗುರು ನಿತ್ಯ
ತಿಳಿದೆದ್ದರೆನಗಾಗ ಬಹುಗತಿ ಪಾಪದ ಫಲವಿಂದು ಚಿಂತಿಸಿದ ಅಳುಕಿನಾತನುವಲ್ಲು ಚರಿಸಲು ಹೊರಗಿನಿಂದ ಬಂದ ಯಾವ ಒತ್ತಡವೂ ಇಲ್ಲ ಇಲ್ಲ ಇಲ್ಲ. ಸುಷೇಣ, ಸ್ತಬ್ಧನಾಗು, ಮಿಸುಕಾಡಬೇಡ. ಗುರುಗಳು ನಿನಗಾಗಿ ನಿದ್ರೆ ಬಿಟ್ಟಿದ್ದಾರೆ. ಗುರುಗಳು ನಿನ್ನ ವಾಂಛೆಗೆ ಸ್ಪಂದಿಸ್ತಾ ಅನ್ನಾಹಾರ ವರ್ಜಿಸಿದ್ದಾರೆ. ಗುರುಗಳು ನಿನಗಾಗಿ ತಮ್ಮನ್ನು ತಾವು ತೆತ್ತುಕೊಂಡಿದ್ದಾರೆ. ಗುರುಗಳಿಗಾಗಿ ಗುರುಗಳ ಒಂದು ಸುಖಶಯ್ಯೆಯಾಗುವುದಕ್ಕೂ ನೀನು ಅಸಮರ್ಥನಾಗಿ ಹೋಗುತ್ತಿ. ಇಲ್ಲ ಇಲ್ಲ ಇಲ್ಲ. ಸಂಕಲ್ಪ ಸಾಧನೆಗಾಗಿ ಅಚಲರಾಗಿ ನಿಂತು ಪಂಚಾಗ್ನಿ ಮಧ್ಯದಲ್ಲಿ ನಿಂತು ತಪಿಸುವ ಯೋಗಿಗಳ ಮುಖದಲ್ಲಿ ಇದೊಂದು ನೋವಾ? ಇಲ್ಲ. ವಾತಾಶನರಾಗಿ, ಪರ್ಣಾಶನರಾಗಿ, ನಿರಾಹಾರಿಗಳಾಗಿ, ತಪಸ್ವಿಗಳಾಗಿ ಸಾವಿರಾರು ವರ್ಷ ಕಳೆದವರಿಗೆ ಶಾರೀರಿಕವಾದ ಮಾನಸಿಕವಾದ ವೇದನೆಗಳು ಬಾಧಕವಾಗದು ಅಂತಾದರೆ ಗುರು ಸೇವಾ ಧುರಂಧರನಾಗುವುದಕ್ಕೆ ಹೊರಟ ವಸುಸೇನನಿಗೆ ಈ ದುಂಬಿಯ ಕೊರೆತ, ಅದರ ಕಾಲಿನ ಕೆರೆತ ಅದ್ಯಾಕೆ ವಿಚಲನೆಯನ್ನುಂಟು ಮಾಡಬೇಕು? ಇಲ್ಲ ಇಲ್ಲ ಇಲ್ಲ. ನೋವಲ್ಲ ಅಷ್ಟೇ. ಇಲ್ಲದಿದ್ದರು ಗುರುಗಳು ನನಗೆ ಕರುಣಿಸಿದ ಸೌಖ್ಯದ ಮುಂಭಾಗದಲ್ಲಿ ಇದೊಂದು ನೋವು. ಅದರಷ್ಟಕ್ಕೆ ಅದರ ಪಾಡಿಗೆ ಏನು ಮಾಡಿದರು ಅದು ನನಗಲ್ಲ. ಆಗ್ತಾ ಇರುವ ನೋವು ನನ್ನದಲ್ಲ. ನನ್ನ ಪಾಲಿಗೆ ನನ್ನ ಗುರುಗಳು ಅವರು ಮಲಗಿದ್ದು ಅದರಿಂದ ಲಭ್ಯವಾಗುವ ಶ್ರೇಯಸ್ಸು ಇದು ಮಾತ್ರ ಲಕ್ಷ್ಯ. ಗುರುಗಳು ಹೇಳುವ ತನಕ ನಿಶ್ಚಲನಾಗಿ ಬಿಡ್ತೇನೆ. ಶಿಷ್ಯನ ಮಾತೃ ವಾತ್ಸಲ್ಯಕ್ಕೆ ಮನಸೋತಂತಹ ನಾನು ಸಹಜವಾಗಿಯೇ ನನ್ನ ದೇಹಕ್ಕೆ ಬಂದೊದಗಿದಂತಹ ಜಡತ್ವ ಕಾರಣದಿಂದಲಾಗಿ ಶಿಷ್ಯನ ತೊಡೆಯ ಮೃದುತ್ವವನ್ನು ಅನುಭವಿಸುತ್ತಾ ನನ್ನ ನಿದ್ರೆಗೆ ಭಂಗವಾದದ್ದು ಏನು ಎನ್ನುವುದಾಗಿ ನಾನು ಯೋಚನೆ ಮಾಡಿದರೆ ಕೆನ್ನೆಗೆ ತಂಪಾದಂತಹ ಅನುಭವ. ಏನಪ್ಪ ಇದು? ಏನು ರಕ್ತ ವಸುಸೇನ, ಏನು ಮಾಡಿದ್ಯಾ? ವಸುಸೇನ, ಗುರುವರ ಎದ್ರ ನಿಜಾರ್ಥದಲ್ಲಿ ಎಚ್ಚರವಾದದ್ದು ನನಗೆ. ಗುರುಗಳೇ, ತಮಗೇನಾಯಿತು? ಒಮ್ಮಿಂದೊಮ್ಮೆಗೆ ನಿದ್ದೆಯಿಂದ ಸಿಡಿದದ್ರಲ್ಲ ತಾವು. ನೋಡಿದೆಯಾ ನನ್ನ ದೇಹವನ್ನು? ಏನು ನನ್ನ ಜೀವನದಲ್ಲಿ ರಕ್ತವನ್ನೇ ಕಾಣದಿರುವಂತಹ ಪರಶುರಾಮನಲ್ಲ ನಾನು. ಅದು ತಮಗೂ ಅಂಟಿತಲ್ವಾ? ಬ್ರಾಹ್ಮಣ ಭಂಜಕರೆಂದೆನಿಸಿಕೊಂಡಂತಹ ಕ್ಷತ್ರಿಯರ ಕುಲವನ್ನೇ ಸಂಹರಿಸುವಂತಹ ಕಾಲದಲ್ಲಿ ಅಳುಕಲಿಲ್ಲ, ಹೆದರಲಿಲ್ಲ, ಚಿತ್ತ ವಿಭ್ರಮಣೆಗೆ ಒಳಗಾಗ್ಲಿಲ್ಲ ನಾನು. ಮತ್ತೆ ಈ ಹನಿ ರಕ್ತಕ್ಕೆಲ್ಲ ತಾವು ಯಾಕೆ ಆಕ್ರೋಶಗೊಳ್ಳುವುದು ಗುರುಗಳೇ? ಬಂದದ್ದು ಹೇಗೆ? ನಾನು ಜೀವನದಲ್ಲಿ ಉತ್ತರವನ್ನು ಕಾಣದೆ ಉತ್ತರದಾಯಿತ್ವವನ್ನು ನಿಮ್ಮ ಸನ್ನಿಧಾನದಲ್ಲಿ ನಾನು ಕಾಣಬೇಕು ಗುರುಗಳೇ. ಅನಾಥನಾದಂತಹ ನನ್ನನ್ನು ದೈವದ ರೀತಿಯಲ್ಲಿ ರಕ್ಷಿಸಬೇಕು ಎನ್ನುವಂತಹ ಮೋಸದ ಮಾತುಗಳನ್ನು ಆಡಿ. ಮೋಸ ಎಲ್ಲಿ ಗುರುಗಳೇ? ಅದ್ಯಾಕೆ ಮೋಸ ಆಗಬೇಕೀಗ? ಇಲ್ಲಿಯ ತನಕ ಪ್ರಾಮಾಣಿಕನಾಗಿದ್ದೆ ಅಂತ ಒಪ್ಪಿದವರಲ್ವೋ ತಾವು? ಶಿಷ್ಯ ಸ್ವೀಕಾರ ಮಾಡುವಂತಹ ಕಾಲದಲ್ಲಿ ಸ್ಪಷ್ಟವಾಗಿ ನಿನ್ನೆದುರು ನಾನು ಹೇಳಿಕೊಂಡಿದ್ದೇನೆ. ನಿನ್ನೆದುರು ತಲೆ ಎತ್ತಿ ನಿಲ್ಲಬೇಕಾದಂತಹ ನಾನಾದರೂ ಕೂಡ ನಿನ್ನ ವಿನಯಕ್ಕೆ ಮನಸೋತಂತಹ ನಾನು ಅಡಿಗೆ ಬಿದ್ದಂತಹ ನಿನ್ನನ್ನು ಎತ್ತುವಂತಹ ಕಾಲದಲ್ಲಿ, ನಿನ್ನ ಬೆನ್ನನ್ನು ನೇವರಿಸುವಂತಹ ಕಾಲದಲ್ಲಿ ನಾನು ಆಡಿದ್ದೇನೋ? ಕ್ಷತ್ರಿಯ ಕುಲದವರಿಗೆ ಪರಶುರಾಮನಿಂದ ವಿದ್ಯೆ ಎನ್ನುವಂತಹದ್ದು ದತ್ತವಾಗುವುದಕ್ಕೆ ಸಾಧ್ಯವಿಲ್ಲ. ಗುರುಗಳೇ, ಕ್ಷತ್ರಿಯನಲ್ಲದೆ ಇದ್ದರೆ ಇಂತಹ ಒಂದು ನೋವನ್ನು ಸಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ನೀನಂದದ್ದೇನು? ನನ್ನ
ಹಿರಣ್ಯವಾಗಿ ಕಾಣಿಸುವಂತಹ ಈ ಒಂದು ಕವಚದ ಹಿಂದಿರುವಂತಹ ಸತ್ವವನ್ನು ನೀವು ಕಾಣುವಂತಹ ಕಣ್ಣುಂಟು ಎನ್ನುವುದಾಗಿ ನೀನು ಆಡಿದ್ದಿ. ನನಗೆ ಗೊತ್ತಾಗ್ಲಿಲ್ಲ ವಸುಶೇನ. ನನ್ನ ಬಳಿಗೆ ಬಂದದ್ದು ಕಾಮಧೇನುವಿನ ಎಳೆ ಕರು ಎನ್ನುವಂತಹ ಭಾವದಿಂದಲಾಗಿ ಆಶ್ರಮಕ್ಕೆ ನಾನು ಕರೆತಂದೆ. ಆದರೆ ಈ ಕಾಮಧೇನುವಿನ ಒಳಗೆ ಇರುವಂತಹದ್ದು ವ್ಯಾಘ್ರದ ಮುಖ. ಅಯ್ಯೋ ವಂಚನೆ ಮಾಡಲಿಲ್ಲ. ಕೆಚ್ಚಲಿನಿಂದ ಬರುವಂತದ್ದು ಅಮೃತ ಸದೃಶವಾದಂತಹ ಹಾಲಲ್ಲ, ಪಾಷಾಣವಾದಂತಹ ವಿಷ ಎನ್ನುವುದಾಗಿ ನಾನು ಬಲ್ಲೆ. ನೀನು ಕ್ಷತ್ರಿಯ ಅಲ್ಲ ಎನ್ನುವುದಾಗಿ. ನೀನು ಕ್ಷತ್ರಿಯನೇ. ಈಗಲಾದರೂ ಕೂಡ ನಿಜವನ್ನು ಒಪ್ಪಿಕೋ. ಗುರು ಕಾರುಣ್ಯವನ್ನು ಸಾಧಿಸುವಂತಹ ಕೈಂಕರ್ಯದಲ್ಲಿ ಮುಂದುವರಿದಂತಹ ನೀನು ಗುರು ಶಾಪವನ್ನು ಧರಿಸುವಂತಹ ಪ್ರವೃತ್ತಿಗೆ ಇಳಿಬೇಡ. ನೀನು ಕ್ಷತ್ರಿಯ. ಗುರುಗಳೇ, ನಾ ಕ್ಷತ್ರಿಯ ಹೇಗೆ ವೇದವನರಿವ ಮಹಕಾಕ್ಷೆಯಲಿ ವರಧನುರ್ವೇದವ ಅರಿವ ಮಹಕಾಕ್ಷೆಯಲಿ ಅರಿಯದರು ಹಿದೆ ಸಟಿಯವಲ್ ಚಿಸಿದೆ ಅರಿಯದರು ಹಿದೆ ಸಟೆಯ ವಂಚಿಸಿದೆ ನಾವಸುಂದರೆಯ ಮಗನಲ್ಲ ನಾವಸುಂದರೆಯ ಮಗನಲ್ಲ ನಾ ಕ್ಷತ್ರಿಯಾತ್ಮಜನಲ್ಲ ನಾವಸುಂದರೆಯ ಮಗನಲ್ಲ ನಾ ಕ್ಷತ್ರಿಯಾತ್ಮಜನಲ್ಲ ಕುಲಗೋತ್ರವಿಲ್ಲವೆನಲು ಕುಲಗೋತ್ರವಿಲ್ಲ ಎನಲು ವರಧನುರ್ವೇದವ ಅರಿವ ಮಹಕಾಕ್ಷೆಯಲಿ ಗುರುವರ ಶಾಂತರಾಗಿ ಏನು ದುಂಬಿಯೆಂದು ಕೊರೆದದ್ದರಿಂದ ಹರಿದ ರಕ್ತ ಉರಿ ಹೆಚ್ಚಿಸುವಂತೆ ನಿಮ್ಮನ್ನು ಎಚ್ಚರಿಸಿ ಹೀಗೆ ಆಕ್ರೋಶಿತರಾಗುವಂತೆ ಮಾಡ್ತದೆ ಅಂತ ಕಲ್ಪನೆ ಇರಲಿಲ್ಲ. ರಕ್ತದ ಉರಿಗಿಂತಲೂ ನೀನೆಸಗಿದಂತ ವಿಶ್ವಾಸಘಾತುಕತನದ ಉರಿ ಸುಡುತ್ತಾ ಉಂಟು ಇಲ್ಲಿ. ಗುರುವರ, ಗುರು ಸಂಕಲ್ಪಕ್ಕಿಂತ ನನ್ನ ಸಂಕಲ್ಪ ದೊಡ್ಡದು ಅಂತ ಆದರೆ ಗುರುಗಳೇ ದುಂಬಿ ಚುಚ್ಚುತ್ತಾ ಉಂಟು ಹೇಳಿ ಅಂತ ಎಬ್ಬಿಸ್ತಿದ್ದೆ. ಗುರುಗಳೇ, ಎಬ್ಬಿಸ್ಬೇಕಿತ್ತು ನೀನು. ನನ್ನ ಸಂಕಲ್ಪಕ್ಕಿಂತ ಗುರುಗಳ ಶಾಂತಿ ಸಮಾಧಾನ ಸಂಕಲ್ಪಗಳು ಪ್ರಧಾನವಾದದ್ದು ಅಂತ ಇದ್ದದ್ದರಿಂದಲೇ ನಿಮ್ಮ ನಿದ್ರಾಭಂಗವಾಗ ಕೊಡುವುದು ಅಂತ ಸಹಿಸಿ ಉಳಿದರೆ ಅದೇ ಅಪಚಾರವಾಗಿ ಹೋಯ್ತೆ. ಗುರುವರ, ಕೈಗೆತ್ತಿ ಮುದ್ದಿಸಿದವರ ಕೈಗೂಸಾಗಿ ಬೆಳೆದವನು ಈ ವಸುಶೇಣ. ಯಾರೆಲ್ಲಿಂದ ಕೈಗೆತ್ತಿಕೊಂಡಿದ್ದಾರೋ ಅದಕ್ಕಿಂತ ಪೂರ್ವದಲ್ಲಿ ನಾನೇನಾಗಿದ್ದನೋ ನಾನು ಅರಿಯೇ. ಹಾಗೆ ನೋಡಿದರೆ ಈ ಭೂಮಿಯಲ್ಲೇ ನಾ ಸಿಕ್ಕಿದ್ದು ಅಲ್ಲ, ನೀರಲ್ಲಿ ಸಿಕ್ಕಿದೆ ನನ್ನನ್ನು ಕೈಗೆತ್ತಿಕೊಂಡವರಿಗೆ. ನನ್ನ ಹುಟ್ಟಿನ ಹಿನ್ನೆಲೆ ಏನು ಅಂತ ನಾನು ಅರಿಯೇ, ನನ್ನನ್ನು ಕೈಗೆತ್ತಿಕೊಂಡವರು ತಿಳಿಯರು. ನಾ ಕ್ಷತ್ರಿಯ ಅಂತ ಯಾವ ನೆಲೆಯಿಂದ ಆಡಲಿ? ಆ ನೆಲೆಯಿಂದಲೇ ನೀವು ಕ್ಷತ್ರಿಯನು ಅಂತ ಕೇಳಿದಾಗ ಅಲ್ಲ ಅಂತ ಸಾರಿದೆ. ಯಾಕೆ ಅಂದರೆ ನಾ ಕ್ಷತ್ರಿಯನಿದ್ದರೂ ಇರಬಹುದು ಅಂತ ಚಿಂತಿಸುವುದಕ್ಕೆ ಇಂಬುಗೊಡುವ ಅಂಶ ಒಂದೇ, ನನ್ನಲ್ಲಿದ್ದ ಅಸ್ತ್ರವಿದ್ಯೆಯ ಕುರಿತಾದ ಆಸಕ್ತಿ. ಆದರೆ ನಾ ತಿಳಿದ ಹಸ್ತಿನೆಯಲ್ಲಿ ಗುರುವಾಗಿ ನೆಲೆಯಾದ ದ್ರೋಣರಿಗೆ ಕುಂಭಸಂಭವರಾದ ಬ್ರಾಹ್ಮಣೋತ್ತಮನಾಗಿಯೂ ಅಸ್ತ್ರವಿದ್ಯೆಯಲ್ಲಿ ಆಸಕ್ತಿ ಬರಬಹುದಾದರೆ, ನಾ ತಿಳಿದಂತಹ ಪ್ರಾಚಾರ್ಯರೆನಿಸಿದ ಆಚಾರ್ಯ ಭಾರ್ಗವರಿಗೆ ಜಾಮದಗ್ರಿಯ ಭಾರ್ಗವರೆನಿಸಿಯೂ ಅಸ್ತ್ರವಿದ್ಯೆಯಲ್ಲಿ ಆಸಕ್ತಿ ಬರಬಹುದು ಅಂತಾದರೆ, ಮನದಲ್ಲಿ ಆಸಕ್ತಿ ಮೊಳೆಯುವುದಕ್ಕೆ ವರ್ಣವೇ ಕಾರಣವಾಗಬೇಕಾಗಿಲ್ಲ. ಕ್ಷತ್ರಿಯನಾಗಿರಬಹುದು, ಆಗದೆಯೂ ಇರಬಹುದಲ್ಲ. ಅರಿಯದಿದ್ದದ್ದನ್ನು ಆಡುವುದು ಬೇಡ, ಅರಿಯದಿದ್ದದ್ದು ಇಲ್ಲದೇ ಇದ್ದಂತೆ. ವಿಧಿಪೂರ್ವಕವಾಗಿ ತಿಳಿಯದ್ದನ್ನು ನಾನು ಒಪ್ಪದೆ ಕ್ಷತ್ರಿಯನಲ್ಲ ಅಂದೆ.
ಬ್ರಾಹ್ಮಣನು ಅಂತ ತಾವು ಮತ್ತೆ ಮತ್ತೆ ಕೇಳಿದಾಗ ಅಹುದೆನ್ನುವುದಕ್ಕೆ ಆಧಾರವಾದದ್ದು ತಮ್ಮ ಕೃಪಾಶ್ರಯದ ಕುರಿತಾದ ಭರವಸೆ ಮಾತ್ರ. ಹೆತ್ತುಕೊಟ್ಟ ತಂದೆ ತಾಯಂದಿರು ಯಾರು ಅಂತ ಗೊತ್ತಿಲ್ಲದಿದ್ದರು ವಿದ್ಯೆಗಾಗಿ ನನ್ನನ್ನು ಹೊತ್ತುಕೊಳ್ಳುವುದಕ್ಕೆ ಹೊರಟಂತಹ ಆ ಸನ್ನಿಧಾನವನ್ನು ಪಿತೃತುಲ್ಯವಾಗಿ ಅಲ್ಲ ತಂದೆಯಾಗಿ ತಿಳಿದದ್ದರಿಂದ ಅನ್ನದಾತನಾದವನು, ಭಯತ್ರಾತವನಾದವನು, ವಿದ್ಯಾದಾತನಾದವನು ತಂದೆಯಂದಿರಂತೆಯೇ ನಮಗೆ ಸಂಸೇವ್ಯರು ಹೌದು ತಾನೆ. ಅವರೆಲ್ಲ ತಂದೆಯೇ ತಾನೆ. ನನಗೆ ನೀವು ಗುರುಗಳಾಗ್ತೀರಿ ಅಂತಾದಾಗ ನಾನು ನಿಮ್ಮ ಮಗುವಾಗ್ತೇನೆ ಎಂಬ ಹಂಬಲದಿಂದ ಹೌದು ಬ್ರಾಹ್ಮಣ ಅಂದೆ. ಅದು ಭಾವೋದ್ವೇಗದಲ್ಲಿ ಅಂತರಂಗದಲ್ಲಿ ಕಲಿಯಬೇಕೆಂಬ ಒತ್ತಡದಿಂದ ಆಡಿಬಿಟ್ಟದ್ದು. ಅಕ್ಷರಾರ್ಥದಲ್ಲಿ ಬ್ರಾಹ್ಮಣಿಗೆ ಹುಟ್ಟಿಯೇ ಬ್ರಾಹ್ಮಣ ವರ್ಣದಲ್ಲಿ ಸಂಜಾತನೆನಿಸದೇ ಇದ್ದ ನಾನು ಹಾಗೆ ಹೇಳಿದ್ದು ತಪ್ಪು ಅಂತಾದರೆ ಆಡಿಬಿಟ್ಟೆ. ತಪ್ಪಾಗಿ ಹೋಯಿತು. ಬ್ರಾಹ್ಮಣನಲ್ಲದೇ ಇರಬಹುದು, ಆದರೆ ನಾ ಕ್ಷತ್ರಿಯನಲ್ಲ ಗುರುಗಳೇ. ಈ ಸಹಿಸಿದ್ದಕ್ಕೆ ಮಾತ್ರ ಕ್ಷತ್ರಿಯ ಅಂತ ತಾವು ಆಕ್ರೋಶಗೊಳ್ಳಬಾರದು. ನಿಮಗೆ ದ್ರೋಹ ಮಾಡುವ ಯಾವ ಚಿಂತನೆಯೂ ನನ್ನಲ್ಲಿ ಇಲ್ಲ ಗುರುಗಳೇ. ತಪ್ಪಾಯಿತು ಎಂದ ಕೂಡಲೇ ಸರಿಯಾಗ್ತದೆ ಎನ್ನುವುದಾಗಿ ಹೇಳಿದವರು ಯಾರೋ ಮೂಢ. ಕಲಿಸಿದೆಯ ವಿದ್ಯವ ನಿರರ್ಥಕ ಉಳಿದೆಯ ಕಲಿಗಾಲದಿ ಎಲ್ಲಲೇ ಮೂಢನೆ ಮೂಢ. ನಿನ್ನನ್ನು ಮೂಢ ಎನ್ನುವುದಾಗಿ ನಾನು ಆಡುವುದಲ್ಲ, ನಿಜಾರ್ಥದಲ್ಲಿ ನಾನು ಮೂಢನ. ಅಯ್ಯೋ ಯಾಕೆ ಆತ್ಮನಿಂದೆ ಮಾಡ್ತೀರಿ? ನನ್ನಿಂದ ಅಪಚಾರ ಅದು ಒಪ್ಪಿದನಲ್ಲ. ನನ್ನಲ್ಲಿ ಅಸ್ತ್ರವಿದ್ಯೆಯನ್ನು ಕಲಿಯುವುದಕ್ಕೆ ನೀನು ಬಂದಿದ್ದೀಯೋ? ಕೃಪಾ ಸಿಂಧುವಾದ ನೀವು ನನ್ನ ಈ ಅಲ್ಪ ಅಪರಾಧವನ್ನು ಕ್ಷಮಿಸಬಾರದು ಗುರುಗಳೇ. ನನ್ನಲ್ಲಿ ಬರುವುದಕ್ಕಿಂತ ಮೊದಲಾಗಿಯೇ ನಾಲಿಗೆಯನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಯಾರನ್ನಾದರೂ ಕೂಡ ಬುದ್ಧಿ ಭ್ರಮಣೆಗೆ ಬಳಸಿಕೊಳ್ಳಬಲ್ಲೆ ಎನ್ನುವಂತಹ ಅತೀವ ವಿಶ್ವಾಸದಿಂದ ನನ್ನ ಬಳಿಗೆ ಬಂದೆ. ಮಾತುಗಳನ್ನು ಆಡುತ್ತಾ ನೀನು ಮಾಡಿದಂತಹ ತಪ್ಪುಗಳನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ನಾನು ಆರ್ಜಿಸಿದಂತಹ ವಿದ್ಯೆಯ ಕುರಿತಾಗಿ, ಆ ವಿದ್ಯೆಯ ಕುರಿತಾಗಿ ನನಗಿರುವಂತಹ ಆಸಕ್ತಿ, ದ್ರೋಣನ ಕುರಿತಾಗಿ ಮಾತುಗಳನ್ನು ಆಡ್ತಾ ಇದ್ದಿ. ಇದಕ್ಕೆಲ್ಲ ಉತ್ತರ ಕೊಡುವಂತಹ ಪರಿಸ್ಥಿತಿಯಲ್ಲಿ ನಾನು ಇಲ್ಲ. ಯಾಕೆ ಬಲ್ಲೆಯ? ಅದಕ್ಕೆ ಉತ್ತರ ತೆಗೆದುಕೊಳ್ಳುವಂತಹ ಜೀವಯೋಗ್ಯತೆಯನ್ನು ನೀನು ಉಳಿಸಿಕೊಳ್ಳಿಲ್ಲ. ಗುರುವರ ಶಾಂತರಾಗಿ ಯಾಕೆ ಹೀಗೆ ವ್ಯಗ್ರರಾಗ್ತೀರಿ, ರುದ್ರರಾಗ್ತೀರಿ? ವೃದ್ಧನಾಗಬೇಕಾದಂತಹ ಪರಿಸ್ಥಿತಿಯನ್ನು ತಂದುಕೊಂಡದ್ದು ನೀನೇ ಅಲ್ವ? ಹೋಗಿ ತಾಯಿಯಾದಂತಹ ರೇಣುಕೆಯ ಮಮತೆಯನ್ನು ನಿನ್ನಲ್ಲಿ ಕಂಡೆನಲ್ಲ ನಾನು. ಅಪಾತ್ರರಲ್ಲಿ ಪಾತ್ರತ್ವವನ್ನು ಗುರುತಿಸಿ ನನ್ನಲ್ಲಿರುವಂತಹ ಮಂತ್ರವನ್ನು, ಶಾಸ್ತ್ರವನ್ನು ನಿನಗೆ ನಾನು ದತ್ತ ಮಾಡಿದ್ದಕ್ಕೆ ನಾನು ಮತ್ತೊಮ್ಮೆ ಪರಿಮಾರ್ಜನೆ ಮಾಡಿಕೊಳ್ಳಬೇಕಾದಂತಹ ಪರಿಸ್ಥಿತಿ ನನಗೆ ಬಂದೊದಗಿದೆ. ಅಂತ ಯಾವ ಅಪಚಾರವೂ ಆಗಲಿಲ್ಲ ಗುರುಗಳೇ. ನನ್ನಿಂದ ಆದ ಅಪಚಾರದ ಕುರಿತಾಗಿ ನಾನು ಆಡುವುದಲ್ಲ, ನಿನ್ನಿಂದ ಆದಂತಹ ಅಪಚಾರದ ಕುರಿತಾಗಿ ಮಾಡುವಂತದ್ದು. ಗುರುವಿನ ಬಳಿಯಲ್ಲಿ ಸಾರುವಂತಹ ಶಿಷ್ಯನಲ್ಲಿ ಇರಬೇಕಾದದ್ದು ಯಾವುದು ಬಲ್ಲೆಯ? ಶೂನ್ಯ ಭಾವ. ಬ್ರಾಹ್ಮಣನೋ ಎನ್ನುವುದಾಗಿ ನಾನು ಕೇಳಿದೆ, ಕ್ಷತ್ರಿಯನು ನೀನು ಅಲ್ಲವೇ ಎನ್ನುವುದಾಗಿ ನಾನು ಪ್ರಶ್ನೆಯನ್ನು ಮಾಡಿದೆ. ಗೊತ್ತಿಲ್ಲದಿದ್ದರೆ ಗೊತ್ತಿಲ್ಲ ಎನ್ನುವಂತಹ ಉತ್ತರವನ್ನು ನೀನು ನೀಡಬೇಕಾಗಿತ್ತು. ಅದಕ್ಕೆ ನೀನು ಆಡಿದ್ದೇನು ಉಪಾಯದ ಮಾತುಗಳನ್ನು ಬ್ರಾಹ್ಮಣ ಈಗ ಹೇಳಿದ್ರಲ್ಲ. ಮಿಂಚಿ ಹೋದಂತಹ ಕಾಲಕ್ಕೆ ಚಿಂತಿಸಿ ಫಲ ಉಂಟೇನೋ? ನಾ ಮತ್ತು ಮುಚ್ಚರಿಸಲಿಲ್ಲ, ನಾನು ಬಿತ್ತರಿಸಿಕೊಂಡೆ, ನಿವೇದಿಸಿಕೊಂಡೆ. ಯಥಾರ್ಥ ಏನು ಅಂತ ಹೇಳಿದ್ರಲ್ಲ ಗುರುಗಳೇ. ನಿನ್ನ ತೊಡೆಯಿಂದ ಹರಿದಂತಹ ನೆತ್ತರನಿಂದಲಾಗಿ ನನ್ನ ದೇಹ ಮಾತ್ರ ಅಶುದ್ಧವಾದದ್ದಲ್ಲ, ಧರಿಸಿರುವಂತಹ ಯಜ್ಞೋಪವೀತವೂ ಕೂಡ ಮಲಿನವಾಗಿದೆ. ಗುರುಗಳೇ, ನನ್ನ ದೇಹದಿಂದ ಹರಿದಂತಹ ರಕ್ತದಿಂದ ನಿಮ್ಮ ಜನಿವಾರ ಒದ್ದೆ ಆಗಿದೆ, ಅದನ್ನು ಶುದ್ಧ ಮಾಡಿಕೊಳ್ಳಿ ಎನ್ನುವುದಾಗಿ ಹೇಳಿದ್ರೆ ಆಗುವುದಿಲ್ಲ. ಮಲಿನವಾದಂತಹ ಯಜ್ಞೋಪವೀತವನ್ನು ವರ್ಜವೇ ಮಾಡಬೇಕಾಗುತ್ತದೆ. ಬ್ರಾಹ್ಮಣ ಸಂಕುಲದಲ್ಲಿ ಹುಟ್ಟಿದಂತಹ ಇಂಥ ಸೂಕ್ಷ್ಮಗಳು ನನಗೆ ಹೊಳೆಯುವುದಕ್ಕೆ ಸಾಧ್ಯ. ಯಾವುದೋ ಕ್ಷತ್ರಿಯ ಪಿಂಡ ಎನ್ನುವುದರಲ್ಲಿ ಎಳ್ಳಿನಿತೂ ಕೂಡ ಸಂಶಯವಿಲ್ಲ. ಇಕೋ ವಸುಶೇನ, ಒಂದು ಮಾತನ್ನು ಹೇಳ್ತೇನೆ, ವಂಚನೆಯಿಂದ ಕಲಿತಂತಹ ಮಂತ್ರಾಸ್ತ್ರಗಳೆಲ್ಲವನ್ನು ಕೂಡ ನಾನು ದತ್ತ ಮಾಡಿಕೊಂಡಿದ್ದೇನೆ. ಎಲುಬಿಲ್ಲದಂತಹ ನಾಲಿಗೆಯಿಂದ ಬೇಕಾದಲ್ಲಿ ನಾನು ಪ್ರಯೋಗ ಮಾಡ್ತೇನೆ ಎನ್ನುವಂತ ವಿಶ್ವಾಸ ನಿನಗೆ ಉಂಟು? ನಡೆಯುವುದಿಲ್ಲ, ಅದು ನಡೆಯುವುದಿಲ್ಲ.
ಕಾಮದಿ ಫಲಿಸದಿರಲಿ ವಿದ್ಯೆಹೀನನಿ ಕುಲಕು ದೈವ ವಿಧಾನಕ್ಕೆ ಎಲಲೆ ಮೂಡನೆ. ವಾಸುಶೇನ, ಗುರುವರ. ಬಂಡೆಯ ಹಾಗೆ ನಿಮ್ಮ ಬಲಿಗೆ ನಾನು ತೇಲಿ ಬಂದಿದ್ದೇನೆ. ನನ್ನನ್ನು ಉದ್ಧರಿಸಬೇಕು, ಹೌದು. ಉತ್ತಮವಾದಂತಹ ಶಿಲ್ಪವನ್ನಾಗಿ ಮಾಡಬೇಕು ಎನ್ನುವುದಾಗಿ ನೀನು ಆಡಿದ್ದಿ. ಹೌದು. ನನಗೆ ಈಗ ಅನಿಸ್ತಾ ಉಂಟು, ಏನು? ನಾನು ಕೆತ್ತಿದ್ದು ಶಿಲ್ಪವನ್ನಲ್ಲ, ಬಂದಂತಹ ಬಂಡೆಯಿಂದ ಲೋಕಮಾರಕವಾದಂತಹ ಒಂದು ಆಯುಧವನ್ನು ನಾನು ಸಿದ್ಧ ಮಾಡಿದ್ದೇನೆ. ಆಯುಧವನ್ನು ಸಿದ್ಧ ಮಾಡಿದ್ದೇನೆ ಎನ್ನುವಂತಹ ಕಾರಣದಿಂದಲಾಗಿ ಲೋಕಮಾರಕಕ್ಕೆ ಕಾರಣವಾಗುವಂತಹ ಈ ಆಯುಧಕ್ಕೆ ಸಿದ್ಧಿಯಾಗದೇ ಇರುವಂತಹ ಶಾಪವನ್ನು ಕೊಡುವಂತಹ ಯೋಗ್ಯತೆಯನ್ನು ಹೊಂದಿರುವವನು ಈ ಭಾರ್ಗವ. ಈಕೋ ವಂಚನೆ ಮಾಡಿ ನನ್ನಿಂದ ವಿದ್ಯೆಯನ್ನು ಪಡೆಯದೆಯಾ? ಗುರುಗಳೇ, ತಾವು ಉದ್ವಿಗ್ನ ಮಾನಸರಾಗಿ ಕೃಪೆ ತೋರಿ ಅನುಗ್ರಹಿಸಿದ ವಿದ್ಯೆಯನ್ನೇ ನಾನು ಹೊಂದಿರುವಾಗ ನನ್ನ ಮೇಲೆ ಯಾಕೆ ಅವಕೃಪೆ ತೋರ್ತಾ ಇದ್ದೀರಿ? ಶಾಂತರಾಗಿ ಗುರುಗಳೇ. ಒಂದು ಮಾತು ಹೇಳುತ್ತೇನೆ, ನಾವು ಸಾಯುವುದಿದ್ದರೆ ಒಮ್ಮೆಗೆ ಸಾಯುವಂಥದ್ದು, ಮತ್ತು ಸಾಯುವಂತಹ ಭಾರ್ಗವ ನಾನಲ್ಲ. ಚಿರಂಜೀವಿಗಳ ಬಾಯಲ್ಲಿ ಸಾವಿನ ಮಾತು ಯಾಕೆ ಗುರುವರ? ವಂಚನೆಯುಳ್ಳಂತಹ ನಿನ್ನ ವಂಚನೆಯನ್ನು ತಿಳಿಯದೆ ಆಡುವಾಗ ಹೇಳ್ತಿ ಇದರ ಒಳಗಿರುವುದನ್ನು ನಿಮಗೆ ತಿಳಿಲಿಕ್ಕೆ ಬರ್ತದೆ ಎನ್ನುವುದಾಗಿ. ಸ್ವರ್ಣ ಕುಂಭವೆನ್ನುವುದಾಗಿ ನಾನು ಹಾಲನ್ನು ಎರೆದೆ. ಮೊದಲೇ ಆ ಕುಂಭದ ಒಳಗಿರುವಂತಹ ವಿಷವನ್ನು ನಾನು ವೀಕ್ಷಿಸಲಾಗದಂತೆ ಅಂಧತ್ವವನ್ನು ನೀನು ಮೂಡಿಸಿದೆ. ಈಕೋ ಇಲ್ಲಿವರೆಗೆ ಕೂಡ ತಂದೆಯ ಪ್ರೀತಿಯನ್ನು ಕೊಟ್ಟಿದ್ದೇನೆ, 2 ಕೈಗಳಿಂದ ಸ್ವೀಕಾರ ಮಾಡಿದ್ದೆ ಅಲ್ವಾ, ಮಂತ್ರಾಸ್ತ್ರಗಳನ್ನು ಕೊಟ್ಟಿದ್ದೇನೆ, ವಿಶ್ವಾಸದಿಂದ ಧರಿಸಿಕೊಂಡಿದ್ದೆ ಅಲ್ವಾ. ಈಗ ನಾನು ಕೊಡುವುದನ್ನು ಕೂಡ ಧರಿಸುವುದಕ್ಕೆ ಸಿದ್ಧನಾಗಿರು. ನಾನು ಕಲಿಸಿದಂತಹ ವಿದ್ಯೆಗಳು ಆದ್ಯಂತಿಕವಾದಂತಹ ನಿನ್ನ ಯುದ್ಧ ಕರ್ಮದಲ್ಲಿ ಮಂತ್ರಾಸ್ತ್ರಗಳು, ಬ್ರಹ್ಮಾಸ್ತ್ರಗಳು ನೆನಪಿಗೆ ಗುರುವರ ಶಪಿಸಿಯೇ ಬಿಟ್ರಲ್ವ. ಎಲ್ಲದನ್ನು ಪಡೆದುಕೊಳ್ತೀಯಂತೆ, ಇದನ್ನು ಕೂಡ ಧರಿಸಿಕೋ ನೀನು. ಗುರುಗಳೇ, ಶರದಿ ಮತನಾನಂತರದಲ್ಲಿ ಉದಿಸಿದಂತಹ ಅಮೃತ ಕುಂಭದಲ್ಲಿ ನಿಕ್ಷೇಪಗೊಂಡ ಅಮೃತ ಕುಡಿಯುವ ಹಂಬಲ ಹೊತ್ತ ರಾಕ್ಷಸ ಸಾಲು ಬದಲಿಸಿ ಬಂದು ಕುಳಿತನಂತೆ. ಕುಡಿತಾ ಇರುವುದು ಅಯೋಗ್ಯ, ಅನರ್ಹ ಎಂಬ ಎಚ್ಚರವನ್ನು ಜಾಗೃತವಾಗಿಸಿದ ಸೂರ್ಯಚಂದ್ರರು ಮೋಹಿನಿ ಸ್ವರೂಪದಿಂದ ಅಮೃತ ಹಂಚುತ್ತಾ ಇದ್ದ ಮಹಾವಿಷ್ಣುವಿನ ಸನ್ನಿಧಿಗೆ ನಿವೇದಿಸಿಕೊಂಡ್ರಂತೆ, ಸ್ವರ್ಭಾನು ಬಂದು ದೇವತತಿಗಳ ಸಾಲಲ್ಲಿದ್ದಾನೆ ಅಂತ. ಕುಡಿದಾಗಿತ್ತು, ಸುದರ್ಶನ ಪ್ರಯೋಗ ಆಯಿತು. ಸಾಯಲಿಲ್ಲ. ಕಡಿ ಎರಡಾಯಿತು, ರಾಹುಕೇತುಗಳ ಅಂತ ಕಾಣುವುದಕ್ಕೆ ತೊಡಗಿದರು. ಯಾಕೆ ಹೇಳಿದೆ ಅಂದರೆ ಗುರುಗಳೇ, ಅಮೃತ ಕುಡಿದ ಅಸುರರಿಗಾದರೂ ಕುಡಿದದ್ದು ಅಮೃತವಾದದ್ದರಿಂದ ಮಹಾವಿಷ್ಣುವಿನ ಸುದರ್ಶನದಿಂದಲೇ ರಕ್ಷಣೆ ಉಂಟು ಅಂತಾದರೆ, ಆ ಅಮೃತಕ್ಕಿಂತ ಶ್ರೇಷ್ಠವಾದ ನಿಮ್ಮ ವಿದ್ಯೆಯನ್ನು ಕುಡಿದ ಕರ್ಣನಿಗೆ ಹಾಗಾದರೆ ಬದುಕೇ ಇಲ್ವೋ ಗುರುಗಳೇ? ಮಗು, ಆಡಿದಂತಹ ಮಾತು ಯಾವತ್ತಿಗೂ ಕೂಡ ಸತ್ಯವೇ ಆಗುತ್ತದೆ. ಅದು ಶಾಪವಾಗಲಿ, ನಾನು ನಿನ್ನ ಕುರಿತಾಗಿ ಆಡಿದಂತಹ ಪ್ರೀತಿಯ ಮಾತುಗಳೇ ಆಗಿರಲಿ, ಪ್ರಮಾದಕ್ಕಾದರೂ ಕೂಡ ನಿನ್ನನ್ನು ಮಗನೇ ಎನ್ನುವುದಾಗಿ ಸಂಬೋಧಿಸಿದ್ದು ಸುಳ್ಳಲ್ಲವಲ್ಲ. ವಿದ್ಯಾಕಾಂಕ್ಷೆಯಿಂದ ನಾನು ಆಡಿದ ಮಾತಿನ ಋತಾನೃತಗಳು, ಸತ್ಯಮಿಥ್ಯಗಳು ಏನಿದ್ದರು ತಂದೆಯೆಂದೇ ತಿಳಿಸಿ ನಾನು ಸೇವಿಸಿದ್ದು ಸತ್ಯ ಗುರುಗಳೇ. ಮಗು, ಪ್ರೀತಿಯ ಅಮೃತಧಾರೆಯನ್ನು ಹರಿಸಿದಂತಹ ಈ ನಾಲಗೆಯಿಂದ ನಿನಗೆ ಶಾಪವಾಕ್ಯವನ್ನು ಹರಿಸುವಂತಹ ದುರ್ವಿಧಿ ನಿನ್ನ ಗುರುವಿಗೆ ಪ್ರಾಪ್ತವಾಯಿತು. ಗುರುಗಳೇ, ಸ್ವಕೃತಾಪರಾಧ ಅದು. ತಮ್ಮನ್ನು ತಾವು ನಿಂದಿಸಿಕೊಳ್ಳುವುದು ಬೇಡ. ಅನುಗ್ರಹಿಸಿ ಕೃಪೆ ತೋರಿ, ಅಷ್ಟು ಮಾತ್ರ ಯಾಚನೆ. ಕಲಿತದ್ದರಿಂದ ಬದುಕು ಬರಡಾಯಿತು ಅಂತಾದರೆ ಕಲಿಸಿದ ಗುರು ಸನ್ನಿಧಿಗೂ ಅದು ಒಂದು ಕಳಂಕವಾಗುತ್ತದೆ. ನನ್ನಿಂದಾಗಿ ತಮ್ಮ ಪಾದ ಮೂಲಕ ಕಳಂಕ ಬರಕೂಡದು. ತಾವು ಮನಸ್ಸು ಮಾಡಿದರೆ ಯಾವ ಮಲಿನವಾರಿಯೂ ತೀರ್ಥವಾದೀತು. ನನ್ನ ಮೇಲೆ ಕೃಪೆ ತೋರಲಾರಿರ. ಮಗು, ಧರ್ಮದ ಮೇಲೆ, ದೈವದ ಮೇಲೆ ನಂಬಿಕೆ ಇಟ್ಟಂತಹ ನಾವೆಲ್ಲರೂ ಕೂಡ ಆದ್ಯಂತಿಕವಾಗಿ ಒಪ್ಪುವುದು ಯಾವುದು ಬಲ್ಲೆಯ? ಎಲ್ಲವೂ ಕೂಡ ದೈವದ ವಿಧಿ ಎನ್ನುವುದಾಗಿ. ಸರಿ ಮಗು,
ಆ ದೈವದಷ್ಟು ಜೀವಯೋಗ್ಯತೆ ಉಂಟೋ ಎನ್ನುವುದಾಗಿ ನಾನು ತಿಳಿಯುವುದಿಲ್ಲ. ಆದರೆ ಹಿರಿಯರಿಂದ ದತ್ತವಾದಂತಹ ನನ್ನಲ್ಲಿರುವಂತಹ ವಿಶೇಷವಾದಂತಹ ಯೋಗ್ಯತೆಯಿಂದ ಒಂದು ಮಾತನ್ನು ನಾನು ಆಡಬಲ್ಲೆ. ಏನು ಗುರುವರ? ತಂದೆಯಂತೆ ಪಾಲಿಸಿದಂತಹ ಗುರುಗಳು ಆಡಿದಂತಹ ಶಾಪದ ವಚನಗಳು ನೀನು ಧರಿಸಿರುವಂತಹ ಕವಚವನ್ನು ಕೂಡ ಭೇದಿಸಿ ಶಲ್ಯದ ಹಾಗೆ ಚುಚ್ಚುತ್ತಾ ಉಂಟ ಮಗು. ಹಾಗಿದ್ರೆ ಚುಚ್ಚಿದಂತಹ ಶಲ್ಯದ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ, ಅರ್ಥಾತ್ ಮುಳ್ಳಿನ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಶಲ್ಯವೇ ಆಗಬೇಕಲ್ವ ಮಗು? ಅಂದರೆ ಆಡಿಬಿಟ್ಟೆ. ನಾನು ಕಲಿಸಿದಂತಹ ವಿದ್ಯೆಗಳೆಲ್ಲವೂ ಕೂಡ ನಿರ್ಣಾಯಕ ಹಂತದಲ್ಲಿ ನಿನ್ನ ನೆನಪಿಗೆ ಬಾರದೇ ಹೋಗಲಿ ಎನ್ನುವುದಾಗಿ. ವಿನಿಯೋಗಕ್ಕಾಗುವಾಗ ನಿರ್ಬಂಧವನ್ನು ತಾವು ವಿಧಿಸಿದಿರಿ. ದಯೆ ತೋರಿ. ಎಷ್ಟು ದಯೆ ತೋರಬಹುದು ಮಗು, ಎಷ್ಟು ದಯೆ ತೋರಬಹುದು? ನಾನು ಯೋಚಿಸುವುದು ಅದೇ, ನೀವು ಮನಸ್ಸು ಮಾಡಿದರೆ ಎಷ್ಟೂ ದಯೆ ತೋರಬಹುದು ಅಂತ. ಎಷ್ಟು ದಯ ತೋರಿಸಬಹುದು ಮಗು, ಆದರೆ ನಮ್ಮಲ್ಲಿ ಇಷ್ಟೇ ಅಲ್ವ ಇರುವುದು. ಏನು ಮಾಡಲಿ ಹೇಳು? ನಾನೇನು ಮಾಡಬೇಕು ಗುರುಗಳೇ? ಒಂದು ಸಣ್ಣ ಪ್ರತಿಶಾಪವನ್ನು ನಾನು ಹೇಳ್ತೇನೆ ನಿನಗೆ. ಏನು ಗುರುವರ? ಮಾದ್ರಾಧಿಪತಿ ಎಂದೆನಿಸಿಕೊಂಡಂತಹ ಶಲ್ಯ ಭೂಪನ ಸಾರಥ್ಯ ಸದ್ಯೋ ಭವಿಷ್ಯದಲ್ಲಿ ನಿನಗೆ ಪ್ರಾಪ್ತಿಯಾದರೆ ನಾನು ಆಡಿದಂತಹ ಶಾಪದಿಂದ ವಿನಿರ್ಮುಕ್ತನಾಗುವಂತಹ ಪ್ರಯತ್ನ ನೀನು ಮಾಡಬಹುದು. ಗುರುವಾಗಿ ಗುರುಪೀಠದಿಂದ ನಿನಗೆ ಇವತ್ತು ಇಷ್ಟೇ ಸಿಗುವಂಥದ್ದು. ಅರಿತ ವಿದ್ಯೆಯನ್ನು ನಾವು ವಿನಿಯೋಗಿಸುವ ವೇಳೆಯಲ್ಲಿ ಮಾದ್ರಾಧಿಪತಿ ಶಲ್ಯಭೂಪತಿ ಅವನ ಸಾರಥ್ಯ ಹೌದು, ಅದು ಸಿದ್ಧಿಸಿದಂದು ಶಾಪಬಾಧೆಯಿಂದ ನಾನು ಸಂತ್ರಸ್ತನಾಗುವುದಿಲ್ಲ. ಹೌದು ಮಗು. ಗುರುಗಳೇ, ನಾ ತೋರಿದಂತಹ ಪ್ರತಿಕೂಲತೆ ದೊಡ್ಡದು. ತಾವು ತೋರಿದ ಔದಾರ್ಯ ಅದು ಹಿಮವತ್ ಪರ್ವತಕ್ಕಿಂತ ಉನ್ನತವಾದದ್ದು. ಗುರು ಕಾರುಣ್ಯ ನನ್ನನ್ನು ಕಾಪಾಡಲಿ. ಹರಸಿ ಗುರುಗಳೇ, ಹರಸಿ. ನಿನ್ನ ಔದಾರ್ಯವೇ ಕಾಣದ ಕೈಯಿಂದ ನಿನ್ನನ್ನು ಸದಾಕಾಲ ಹರಸಲಿ ಎನ್ನುವಂತಹ ಆಶೀರ್ವಾದವಷ್ಟೇ ಈ ಗುರುಪೀಠದಿಂದ. ಧನ್ಯ, ಒಳ್ಳೆಯದಾಗಲಿ. ಧನ್ಯ, ಧನ್ಯ.